ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ವಂದೇ ಮಾತರಂ ಹಾಡಿನ ಮೂಲಕ ಆರಂಭಿಸಲಿಕ್ಕಿದ್ದಾರೆ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ರಾಜೀವಿ ಕೆಂಪುಮಣ್ಣು ಇವರು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾ ಸಸ್ಯ ಶ್ಯಾಮಲಂ ಮಾತರಂ ವಂದೇ ಮಾತರಂ ಶುಭ್ರಾಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದುಳಶೋಭಿನಿ ಸುಹಾಸಿನಿ ಸುಮಧುರಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲನೆ ನಾದಕರಾಲೆ ಕೋಟಿ ಕೋಟಿ ಭುಜೈತೃತ ಕರಕರವಾಲೆ ಅಬಲಾಕೇನೋ ಮಾಯೆತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಬುದಳವಾರಿಣಿ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತುಮಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರಯಿ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ. ತುಮ್ಹಿ ದುರ್ಗಾ ದಶ ಪ್ರಣಧಾರಿಣಿ ಕಮಲಾ ಕಮಲದಳ ವಿಹಾರಿಣಿ ವಾಣಿ ವಿದ್ಯಾದಾಯಿನಿ ನಮಾಮಿ ತ್ವಾ ನಮಾಮಿ ಕಮಲಾ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳ ಸುಷ್ಮಿತಾಂ ಭೂಷಿತಾ ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮೊನ್ನೆ ತಾನೇ ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಆಗಿ ಆಯ್ಕೆಯಾದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೆಚ್ಚಿನ ಸಂಸದರು, ನಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರನ್ನು ಮತ್ತು ಉಸ್ತುವಾರಿ ಸಚಿವರಾಗಿ ಆಗಿದ್ದಂಥ ಶ್ರೀನಿವಾಸ್ ಪೂಜಾರಿ ಅವರನ್ನು ಅಭಿನಂದಿಸುವ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಕ್ಷೇತ್ರದ ನಾಯಕರಾದಂಥ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಸಂತೋಷ್ ಕುಮಾರ್ ಐಬೋಲೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕ್ಷೇತ್ರದ ಉಪಾಧ್ಯಕ್ಷರಾದ ಪ್ರಕಾಶ್ ಸಿಂಪಣಿ ಅವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮೆಲ್ಲರ ನೆಚ್ಚಿನ ಸಂಸದರು, ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾಗಿರುತ್ತಂಥ ಕರ್ನಾಟಕ ರಾಜ್ಯದ ಮೀನುಗಾರಿಕೆ, ಬಂದರು ಮತ್ತು ಮುಜರಾಯಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀ ಕೋಟ ಶ್ರೀನಿವಾಸ ಪೂಜಾರನ್ನು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕ್ಷೇತ್ರದ ಉಪಾಧ್ಯಕ್ಷರಾದ ಯಶವಂತ್ ಅಮೀನ್ರವರು ಭಾರತೀಯ ಜನತಾ ಪಾರ್ಟಿಯ ವಿಭಾಗ ಪ್ರಭಾರಿಯಾಗಿರ್ತಕ್ಕಂಥ ಉಡುಪಿಯ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಇವರನ್ನು ಕ್ಷೇತ್ರದ ಕಾರ್ಯದರ್ಶಿಗಳಾದ ಎಂ.ಎಲ್. ಶೆಟ್ಟಿ ಅವರು, ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಪುತ್ತೂರಿನ ಶಾಸಕರು ಆಗಿರ್ತಕ್ಕಂಥ ಶ್ರೀ ಸಂಜಯ್ ಮಂಡಲ್ ಅವರು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಇವರನ್ನು ಪ್ರವೀಣ್ ಶೆಟ್ಟಿ ಅವರು, ಇವರನ್ನು ಪ್ರವೀಣ್ ಶೆಟ್ಟಿ ಅವರು ಸಾಲು ಹೊಂದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ಭಾರತೀಯ ಜನತಾ ಪಾರ್ಟಿಯ ಈ ಭಾಗದ ಹಿರಿಯ ನಾಯಕರು, ಮಾಜಿ ಶಾಸಕರಾದಂಥ ಕೆ. ಜಯರಾಮ್ ಅವರನ್ನು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇವೆ.
ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಯಕರಾದ ಕಿಶೋರಯ್ಯವರು ಕೂಡ ಈ ಕಾರ್ಯಕ್ರಮದ ಭಾಗವಾಗಿ ಸ್ವಾಗತಿಸಿದ್ದಾರೆ. ಅವರನ್ನು ಸುರೇಶ್ ಅವರು ಸಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿಗಳು ನಾಯಕರಾದಂಥ ಸುದರ್ಶನ್ ಮೂಡಬಿದ್ರೆ ಅವರನ್ನು ಕೂಡ ಈ ಕಾರ್ಯಕ್ರಮ ಹೃದಯಪೂರ್ವಕವಾಗಿ ಇವರನ್ನು ಸ್ವಾಗತಿಸಿದ್ದಾರೆ. ಒಂಜಿ ಕಾರ್ಯಕ್ರಮ ದೀವೋಡು ಒಂದು ನಮ್ಮ ನೆನೆತಿದ್ದಿತ್ತ ಇತ್ತ ಕೇವಲ 48 ಗಂಟೆ ಮಾತ್ರ ಎಪ್ಪುನಿ ನಮ್ಮ ಮಾತೆರೆಲ್ಲ ಎಂಚಲು ಎಪ್ಪುನಿ ಪನ್ಮನ್ ಲೆಕ್ಕಾಚಾರ ಪನ್ನಗ ನಮ್ಮ ಏತು ತೀರಿಂಡು ಆತು ಜನಕ್ಕೂ ಈ 48 ಗಂಟೆಯಲ್ಲಿ ಎತ್ತದ ಪೊರ್ಲುಡು ಅಕ್ಲ ಕಾರ್ಯಕ್ರಮ ಮನ್ಪುಗ ಆಯ್ತ ಒಟ್ಟಿಗೆ ನಮ್ಮ ಉಸ್ತುವಾರಿ ಸಚಿವರೆಲ್ಲ ಲೆಪ್ಪುಗ ಕಾರ್ಯಕ್ರಮಗೂ ಮಲ್ಲ ಸಂಖ್ಯೆಯ ಜನಕ್ಕಳು ಬರುವೇರು ಪನ್ಪುನ ನಿರೀಕ್ಷೆರು ನಮ್ಮ ಈ ಕಾರ್ಯಕ್ರಮ ದೀತ. ಈ ಕಾರ್ಯಕ್ರಮದ ಇನಿ ಕೇಂದ್ರ ಬಿಂದು ಗೌರವಾನ್ವಿತ ನಮ್ಮ ಮೂಜಿ ಸತ್ಯ ಸಂಸದರಾದ 43,000 ಓಟು ಗೆಲ್ತದೆ. 1,43,000 ಓಟು ಗೆಲ್ತದೆ. 2,78,000 ಓಟು ಗೆಲ್ತದೆ ದಾಖಲೆ ಮಂತದೆ. ಲಕ್ಷಾಂತರ ಜನಕ್ಕಳನ್ನ ಬಾಯಿಡೆ ನಳಿನನ್ನೇ ಪಂಪುನ ಭಾವನೆ ಇರ್ತದೆ. ಆರ ಕೇವಲ ಸಂಸದರಾದ ಉಂತ್ಯರ ಬಲ್ಲಿ ಆರೆ ರಾಷ್ಟ್ರದ ನಮ್ಮ ಕೇಂದ್ರದ ಮಂತ್ರಿ ಯಾವಡು ಪಂಡದೆ ಪೋಯಿನವಳು ಬತ್ತನವಳು ದೈವಸ್ಥಾನ ಪಲ್ಲಿ ಮಸೀದಿ ಚರ್ಚ್ ಪೂರಾ ತೆಗಲ ಪ್ರಾರ್ಥನೆ ಒಂದಿತ್ತಂಡೆ ಆಂಡ ದೇವರನ್ನ ಲೀಲ ಬೇತನೆ ಇತ್ತಂಡೆ ಕೇಂದ್ರ ಸರ್ಕಾರದ ಮಿನಿಸ್ಟರ್ ಅನ್ನಲ್ಲ ಈತ ಮಲ್ಲ ಪವರ್ ತಿಕ್ಕರ ಸಾಧ್ಯ ಅಜ್ಜಿ ಈ ದೇವಸ್ಥಾನದ ಬಡ್ರಲ್ಲ ನೆತ್ತ ಆಡಳಿತ ಮುಕ್ತೇಶ್ವರೆಲ್ಲ ಒಂಜಿ ದಿನ ರಾತ್ರಿ ಪ್ರಾರ್ಥನೆ ಮನ್ಪೇರು. ಕೋಟ್ಯಾಂತರ ಜನಕ್ಕಳಿಗೆ ಆಶಾ ಕಿರಣ ಅದು ಕೋಟ್ಯಾಂತರ ಜನಕ್ಕಳಿಗೆ ನ್ಯಾಯ ಕೊರ್ಪುನಂಚಿನ ಇಡೀ ರಾಜ್ಯದ ಉತ್ತುಂಗ ಸ್ಥಿತಿಗೆ ಹೇರು ನಂಚಿನ ಲಕ್ಷಣ ತೋಜೊಂದುಂಡು ಸಂಸದರ ಪನ್ಪುನ ಒಂಜಿ ದಿನ ಪನ್ಪೇರು ರಾತ್ರದ ಪೊರ್ತರು ಅರ್ನ ಪಾತರ ಸುಣ್ಣದ ಬೊಟ್ಟದ ಲೆಕ್ಕ ಅವು ಸತ್ಯ ಆದ ಪೋಂಡು ನಮ್ಮಲ ನಿರೀಕ್ಷೆ ಇತ್ತಿಂದಾನಲ್ಲ ಅವಳ ನಮ್ಮ ಸಂಸದರಿಗೆ ನಮ್ಮ ನಳಿನನ್ನಗೆ ಅವು ತಿಕ್ಕುಂಡ ಪನ್ಪುನ ನಿರೀಕ್ಷೆ ಇತ್ತಿಂದಾನಲ್ಲ ದೇವರನ್ನ ದಯಟು ಘಟಾನುಘಟಿ ಸ್ಪರ್ಧೆಗಿತ್ತನಲ್ಲ ಅವಿರೋಧವಾದ ರಾಷ್ಟ್ರದ ನಾಯಕರು ಆಯ್ಕೆ ಏರು ಯೋಗ್ಯರು ಪಣ್ಣನಲ್ಲ ಅವು ಮಂಗಳೂರು ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರ ಏನಂಚನ ನಳಿನ್ ಕುಮಾರ್ ಕಟೀಲ್ರೆ ಯೋಗ್ಯ ಪನ್ಪುನ ಲೆಕ್ಕಾಚಾರಡು ಅರನೇ ರಾಜ್ಯದ ಮುಖ್ಯಮಂತ್ರಿಯಾದ ಆಯ್ಕೆ ಆಯ್ವಕ್ಕ ಇಡೀ ಭಾರೀ ಜಿಲ್ಲೆಗೆ ಪ್ರವಾಸ ಮಂತದೆ. ಇನಿ ನಮ್ಮ ಕ್ಷೇತ್ರಕ್ಕೂ ವೈದ್ಯನಿ ಪಣ್ಣನಲ್ಲ ನಮ್ಮ ನಂಬಿನಂಚಿನ ದೆಯ್ಯೋ ದೇವರನ ಆಶೀರ್ವಾದ ಸಾವಿರಾರು ಗುರು ಹಿರಿಯರನ ಆಶೀರ್ವಾದ ಲಕ್ಷಾಂತರ ಆ ಕಾರ್ಯಕರ್ತರನ್ನ ಉತ್ಸವದ ನೆಟ್ಟು ಆರು ನಮ್ಮ ವೇದಿಕೆಯಲ್ಲಿ ವಿಶೇಷವಾದ ಆಯ್ತ ಒಟ್ಟಿಗೆ ಬರಿಟ್ಟು ಕುಳ್ಳಿದೇರಿ ನಂಗೆ ಮಾತ ಭಾರಿ ಪ್ರೀತಿದ ಗೌರವಾನ್ವಿತ ಕೋಟಾ ಶ್ರೀನಿವಾಸ್ ಪೂಜಾರ್ಲೆ ಪಣ್ಣನಲ್ಲ ಸೌಮ್ಯವಾದಿಯಿಂದ ಮಾತಾಡಲ್ಲ ಗೊತ್ತುಂಡು. ಸೌಮ್ಯವಾದಿದ ಒಟ್ಟಿಗೆ ನಿರಂತರವಾದ ಪ್ರತಿ ಒಂಜಿ ಕಾರ್ಯಕರ್ತರ ಪ್ರತಿ ಒಂಜಿ ಗ್ರಾಮದ ಜನಗಳ ತಿಕ್ಕದೆ ಇನಿ ಯಾರೇ ಕೇವಲ MLC ಆದತ್ತೆ ಕರಿನ MLC ಬಗಲ ನಮ್ಮ ಸರ್ಕಾರ ಇಪ್ಪಣ ಪಡ್ತರೋ ಆರೆ ಮುಜರಾಯಿ ಇಲಾಖೆದ ಮಿನಿಸ್ಟರ್ ಆದಿತ್ತೇರೆ ಬೇತೆ ಇಲಾಖೆದ ಮಿನಿಸ್ಟರ್ ಆದಿತ್ತೇರೆ ಇನಿ ಯಾರೇ ನಮ್ಮನೇ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಂಚಿನ ಮೀನುಗಾರಿಕಾ ಮಿನಿಸ್ಟರ್ ಬಂದರು ಮಿನಿಸ್ಟರ್ ಆಯ್ತ ಒಟ್ಟಿಗೆ ನಂಗೆ ಮಾತರ ವಿಶ್ವಾಸ ದೇವಸ್ಥಾನ ಕಾಸಬಹುದು ದೈವಸ್ಥಾನ ಕಾಸಬಹುದು ಭಜನಾ ಮಂದಿರ ಕಾಸಬಹುದು ಮಾಡ ಕಾಸಬಹುದು ಬೇತನಕ್ಕೆ ಕಾಸಬಹುದು ನಲ್ಲ ಐಕ್ಕೆ ಎದುರು ಅದು ತೋಜನೆ ಶ್ರೀನಿವಾಸ್ ಪೂಜಾರ್ಲೆ ಆರ್ಲ ಇಡೀ ಬೈದ್ಯರು ಪಣ್ಣನಲ್ಲ ಐದು ಮಲ್ಲ ಭಾಗ್ಯನೇ ನಂಗೆ ದಾಲ ಬೇತದಾಲಜ್ಜಿ ಆಯ್ತಾ ಒಟ್ಟಿಗೆ ಗೌರವಾನ್ವಿತ ಜಿಲ್ಲಾ BJPದ ಅಧ್ಯಕ್ಷರು ಪಣ್ಣನಲ್ಲ ಅವು ವಿಶೇಷವಾದ ಒಂಜಿ ಶಕ್ತಿ ಇತ್ತಿನ ಜನ ಒಂಜಿ ಟೈಮ್ಡ್ 6 ಅಧ್ಯಕ್ಷರು ಆಪನೆ ದುಂಬು ಈ ದಕ್ಷಿಣ ಕನ್ನಡ ಕೇವಲ 7 ಕಾಂಗ್ರೆಸ್ MLA ಆದಿತ್ತದೆ ಕೇವಲ ಒಂಜಿ BJPದ MLA ಆದಿಪ್ಪನಲ್ಲ ಮೇರ ನಿರಂತರವಾಗಿ ನಾವು ಹೋರಾಟ ಹೊಡೆದಾದೆ ಇನಿ ದಕ್ಷಿಣ ಕನ್ನಡ 6ನ ಒಟ್ಟಿಗೆ ಸೇರಿದ 7 BJPದ MLA ಬರೋಡು ನಾಡ ಆಯ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ BJPದ ಅಧ್ಯಕ್ಷರ ಕಾರಣ ಆರ್ಲ ನಿರಂತರವಾದ ಕ್ಷೇತ್ರ ಭೇಟಿ ಮಂದಿರು ಆರು ಇನಿ ನಮ್ಮೊಟ್ಟಿಗೆ ಒಳ್ಳೆಯರು ಆಯ್ತಾ ಒಟ್ಟಿಗೆ ವಿಶೇಷವಾದ ಲಕ್ಕಿ ಪರ್ಸನ್ ಪನ್ಪೇರು
ಆದರೆ ನಮ್ಮ ವಿಭಾಗ ಪ್ರಭಾರಿ ಆದ ಅವು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಆನ ಮಂಗಳೂರದ ಜವಾಬ್ದಾರಿನ ಏಪತ್ತೆ ತಂದರ ಆರು ಒಂಜಿ ದಿನ ಏನಾರ ಬೇರಿ ಬಿಟ್ಟದ್ದು ಬನ್ಪೇರು ಸಂತೋಷಣ್ಣ. ಈ ಸತಿ ಲೋಕಸಭಾ ಇಲೆಕ್ಷನ್ ಮಾತೆಲ್ಲ 11 ಕರಿನ 1,43,000 ಓಟು ಗೆಲ್ಪರ ಮಂಗೊಂಡು ಆಂಡ ಎಂಕ್ ಜವಾಬ್ದಾರಿ ಉಂಡು ಸಂತೋಷಣ್ಣ. ಈ ಸತಿ 1,43,000 2,80,000 ಏರುವ ಅಂದು ಯಾನ್ ಪನ್ಪೆ 3 ಲಕ್ಷದ ಹೆಚ್ಚನೆ ಸೇರುಂಡು ಉದಯಣ್ಣ ಈರೈಕದಾಲ ಮಂಡೆ ಬೆಚ್ಚ ಮನ್ಪುನಿ ಬರ್ಚಿ ಆಂಡ ದೇವರನ ಲೀಲ ಬೇತನೆ 2,78,000 ಗೆಲ್ಪರ ಕಾರಣಕರ್ತರ ಏನಂಚನ ಆಯ್ಕೆ ಕಂಪ್ಲೀಟ್ ಎಂಚೆಂಚಿನ ಚಾಣಕ್ಯ ತಂತ್ರಗಾರಿಕೆ ಮಂತ್ರಿ ಆರೆ ಅತ್ಯಂತ ನನ್ನ ಗೆಲ್ಪನಾಗ ಅತ್ಯಂತ ಖುಷಿನ ಅರೆ ಮೋನಿಡ್ತೂತೆ ಅಂಚಿನ ಉದಯ ಕುಮಾರ್ ಶೆಟ್ರಲ್ಲ ನಮ್ಮೊಟ್ಟಿಗೆ ಒಳ್ಳೆಯರು ಆಯ್ತ. ಒಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ BJP ಘಟಾನುಘಟಿ ನಾಯಕರು ಅವು ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿಗಳು ಒಂಜಿ ಕಡೆ ಸುದರ್ಶನರು, ಒಂಜಿ ಕಡೆ ಕಿಶೋರ್ ರೈ ಅವು ಜಿಲ್ಲೆಡು ಎಂಚಿನ ತೊಂದರೆ ಬತ್ತನಲ್ಲ ಜಿಲ್ಲಾಧ್ಯಕ್ಷರಿಗೆ ಪುಗೆಲು ಕೊಡ್ದು ನಿರಂತರವಾದ BJP ಗಟ್ಟಿ ಮನ್ಪರ ಕಾರಣಕರ್ತರ ರಡ್ಡು ಜನಕುಲ ವಿಶೇಷವಾದ ಈ ವೇದಿಕೆ ಉಳ್ಳೇರು ಅಕ್ಲೆಗಳ ವಿಶೇಷವಾದದ್ದು ಮಂತೊಂದು ಆಯ್ತಾ. ಒಟ್ಟಿಗೆ ನಮ್ಮ ಮಾಜಿ ಶಾಸಕರೇ ನಮ್ಮ ಉಲ್ಲಾಳದ ಅಭಿವೃದ್ಧಿ ಅಧಿಕಾರಿ ಬನ್ಪುಣಂಜನರು ನಿರಂತರವಾದ ನಮ್ಮೊಟ್ಟಿಗೆ ಸಹಕಾರ ಮಂತೊಂದು ನನಗೆ ಮಾರ್ಗದರ್ಶನ ಬನ್ಪುಣಂಜನ ಗೌರವಾನ್ವಿತ ಜಯರಾಮ್ ಶೆಟ್ರಲ್ಲ ಉಳ್ಳೇರು ಆಯ್ತಾ. ಒಟ್ಟಿಗೆ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಶ್ರೀಮತಿ ಪೂಜಾ ಪೈ ನಿರಂತರವಾದ ಒಂಜಿ ಪೊಣ್ಣು ಪೊಂಜ ಏತು ಹೋರಾಟ ಮನ್ಪೇರು ಪಂಡನಂಡ ಅರೇನ್ ತೂದು ನಮ್ಮ ಕಲ್ಪಡು ಆರ್ಲ ನಮ್ಮೊಟ್ಟಿಗೆ ಉಳ್ಳೇರು ಪಂಡನಂಡ ವಿಶೇಷವಾಯಿನಂದು ಆಯ್ತಾ. ಒಟ್ಟಿಗೆ ನಮ್ಮ ಕ್ಷೇತ್ರದ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಕಾರ್ಯಕಾರಿಯಿಂದ ಸದಸ್ಯರಾದ ರವೀಂದ್ರ ಶೆಟ್ಟಿ ಉಳ್ಳೇರು, ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಾಲ್ ಉಳ್ಳೇರು, ಜಿಲ್ಲೆದ ಉಪಾಧ್ಯಕ್ಷರ ಚಂದ್ರಾಸ್ ಉಲ್ಲಾಲ್ ಉಳ್ಳೇರು, ನಮ್ಮ ಲೀಡರ್ ಏನಂತ ಚಂದ್ರಶೇಖರ್ ಉಚ್ಚಿಲ್ ಉಳ್ಳೇರು, ನಮ್ಮ ಅಲ್ಪಸಂಖ್ಯಾತರ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆನಂಜನ ಡಾಕ್ಟರ್ ಮುನೀರ್ ಬಾ ಉಳ್ಳೇರು ಆಯ್ತಾ. ಒಟ್ಟಿಗೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆನಂಜನ ಮೋಹನ್ ರಾಜ್ KRಲ ಆಯ್ತಾ. ಒಟ್ಟಿಗೆ ಮನೋಜ್ ಆಚಾರ್ಯರು ಉಳ್ಳೇರು ಆಯ್ತಾ. ಒಟ್ಟಿಗೆ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆನಂಜನ ರಾಜೀವ್ ಕೆಂಪು ಮಣ್ಣಿ ಉಳ್ಳೇರು ಆಯ್ತಾ. ಒಟ್ಟಿಗೆ ಎದುರುಡು ವಿಶೇಷವಾದ ಲಲಿತಕ್ಕ ಯಾನು ಎಲ್ಲಿ ಎಪ್ಪುನಾಗ ಯಾನು ಸಾಧಾರಣ 17 ವರ್ಷ ಪ್ರಾಯ ಎಪ್ಪುನಾಗ ಗವರ್ಮೆಂಟ್ ಕಾಲೇಜಿಗೆ ಹೋಗಿ ಇಪ್ಪುನಾಗಲ್ಲ ತೊಕ್ಕೊಟ್ಟಿಗೆ ಎತ್ತಿನಾಗ ಏರು ಅವು ಲಲಿತಾ ಸುಂದರ್ ಲಲಿತಕ್ಕನ ಹೋರಾಟ ಅಪ್ಪಗ ತೂಣಾಗಲ್ಲ ಇನಿ ತೂಣಾಗಲ್ಲ ವಿಶೇಷವಾದ ಅವರಿಗೆ ಪ್ರಾಯ ಆದಿತ್ತನಲ್ಲ ಆ ಕೆಚ್ಚದೆಯ ಹೋರಾಟ ಇನಿ ಮುಟ್ಟಲ್ಲ ಉಂಡು ಕೋಡ ಕೇಳರು ನಳಿನನ್ನ ಎಲ್ಲ ಶ್ರೀನಿವಾಸ ಪೂಜಾರ್ಲ ಬರ್ಪೇರತ್ತ ಸಂತೋಷ ಬರ್ಪೇರು ಬತ್ತೇರನಾಡ ಏನನ್ನು ಎದುರು ಸೀಟರುಕುಲ್ಲ ಅವ್ರು ಆಕಲೆ ಮಾಲೆ ಮಾಡ್ಯಾರು ಎಂಕೆ ದಾದಾ ಪಂಡನಲ್ಲ ಆಯ್ತಾ. ಒಟ್ಟಿಗೆ ಆರು ಪನ್ಪೇರು ಎಂಕೆ ನಾನಲ್ಲ ರಾಜಕೀಯಡು ನಿರಂತರ ಹೋರಾಟ ಮನ್ಪೇರುಂಡು ಮಹಿಳಾ ಮೋರ್ಚಾದ ಅಧ್ಯಕ್ಷಲೇ ನನೇ ಮನ್ಪೋಡು ಆಯ್ತಾ. ಒಟ್ಟಿಗೆ ಆಗ್ಲಾರು ಪಣೋಡು ಬಂಡದು ಅಂದ ಆತ ಪ್ರಾಯಾದ ಆತ ಆರೋಗ್ಯ ಕೈ ಕೊರ್ನದಲ್ಲ ಪಕ್ಷದ ಮಿತ್ಯ ನಿರಂತರವಾದ ನಿಷ್ಠೆಯನ್ನು ತೂಂದಾನ ಅಂಚಿನ ಅಪ್ಪೆನಕ್ಲಿನ ನಮ್ಮ ವಾರೀತಿರಿ ಗೌರವ ಮನ್ಪೋಡು ಎಂಕೆ ಅರ್ಥ ಅಬ್ಜಿ ಆಯ್ತಾ. ಒಟ್ಟಿಗೆ ಸೀತಾರಾಮ್ ಬಂಗೇರು ಉಳ್ಳೇರು ಆಯ್ತಾ. ಲಕ್ಷ್ಮಣ ಅಬ್ಬಕ್ಕನಗರ್ ಉಳ್ಳೇರು ಒರಿಯರ್ದು ಒರಿ ಘಟಾನುಘಟಿ ನಾಯಕರು ಜನಸಂಘರುಂಚ ನಿರಂತರ ಹೋರಾಟ ಮಂತರು ತುರ್ತು ಪರಿಸ್ಥಿತಿ ಸಮಯಡು ಜೈಲಿಗೆ ಹೋದು 3 ತಿಂಗಳು ಜೈಲಿತ್ತು ನಂಚ ಸಂಜೀವ್ ಶೆಟ್ರು ಉಳ್ಳೇರು, ರಾಜಾರಾಮ್ ಭಟ್ರು ಉಳ್ಳೇರು, ಸೀತಾರಾಮ್ ಶೆಟ್ರು ಉಳ್ಳೇರು ಬೇತೆ ನಿರಂತರವಾದ ಒರಿಯರ್ದು ಒರಿ ಘಟಾನುಘಟಿ ನಾಯಕರೇ ಆ ಭಾರತೀಯ ಜನತಾ ಪಾರ್ಟಿ ಹಿರಿಯಕ್ಲಿನ ಮಾತೆಲ್ಲ ಕಾರ್ಗೆ ಸಾಷ್ಟಾಂಗ ನಮಸ್ಕಾರ ಮಂತಂದು ಆಯ್ತಾ. ಒಟ್ಟಿಗೆ ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಸದಸ್ಯರುಳ್ಳೇರು, ತಾಲೂಕು ಪಂಚಾಯತ್ ಗೌರವಾನ್ವಿತ ಸದಸ್ಯರುಳ್ಳೇರು, ಗ್ರಾಮ ಪಂಚಾಯತ್ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರುಳ್ಳೇರು, ನಗರಸಭೆ ಟೌನ್ ಪಂಚಾಯತ್ ಗೌರವಂತ ಕೌನ್ಸಿಲರ್ನಾಗ್ಲು ಉಪಾಧ್ಯಕ್ಷರನಾಗ್ಲು ಉಳ್ಳೇರು ಆಯ್ತು. ಒಟ್ಟಿಗೆ ಗ್ರಾಮ ಪಂಚಾಯತ್ ಗೌರವಾನ್ವಿತ ಸದಸ್ಯರುಳ್ಳೇರು, ತಲಾ ಮಟ್ಟದ ಬೂತ್ ಸಮಿತಿದ ಅಧ್ಯಕ್ಷರುಳ್ಳೇರು, ಬೂತ್ ಸಮಿತಿ ನಿರಂತರವಾದ ಹೋರಾಟ ಮನ್ಪುಣ ಕಾರ್ಯಕರ್ತ ಬಂಧುಳುಳ್ಳೇರು, ಕ್ಷೇತ್ರ ಸಮಿತಿದ ಮಾತ ಪದ್ನಾಜಿ ಆ ಪದಾಧಿಕಾರಿಗಳು ಉಳ್ಳೇರು, ಜಿಲ್ಲಾ ಸಮಿತಿದಾಗಲು ಉಳ್ಳೇರು ಆಯ್ತಾ. ಒಟ್ಟಿಗೆ ಬೇತೆ ಬೇತೆ ಮೋರ್ಚರು ಬೇಲೆ ಮನ್ಪುಣ ನಿರಂತರವಾದ ಪಕ್ಷಗೂ ತನ್ನನ್ನು ತಾನೇ ಅರ್ಪಣೆ ಮಂತದನ ಹಿರಿಯಕಲು ಉಳ್ಳೇರು, ಸಂಘಟನೆಯನ್ನು ಗುರುತಿಸದನ ಸಂಘಟನೆಗಳು ನಿರಂತರವಾದ ಹಿಂದುತ್ವಕ್ಕೆ ಬೆಳೆದು ಹೋರಾಟ ಮಂತದನ ತನ್ನ ಇಲ್ಲದ ಏತ್ ಕಷ್ಟ ಬತ್ತನ ಇಲ್ಲದ ಬಗ್ಗೆ ನಿರಂತರವಾದ ಗಮನ ಕೊರಂದೆ ಸಂಘಟನೆನೇ ಎಂಗ್ಲೆ ಮುಖ್ಯ ನಂಗೆ ದೇಶನೇ ಮುಖ್ಯ ಬಂದು ಹೋರಾಟ ಮಂತನ 100 ನಾಯಕರು ಮೂಲುಳ್ಳೇರು ಆಯ್ತಾ. ಒಟ್ಟಿಗೆ ಮಾಧ್ಯಮದ ಮಿತ್ರರು ಉಳ್ಳೇರು ಐತೊಟ್ಟಿಗೆ ಏರಾನ್ಲ ಬುಡ್ದು ಬೋದಿತ್ತು ನಾಡ ವಿಶೇಷವಾದ ಗೌರವಂತ ಮಾತಾ ಕಾರ್ಯಕರ್ತ ಬಂಧುಗಳ ನಮಸ್ಕಾರ ಅಂತಂದು ಇನಿ ನಂಗೆ ಅತ್ಯಂತ ಸಂತೋಷದ ಅತ್ಯಂತದ ಖುಷಿ ನಳಿನನ್ನಗೆ ಅಭಿನಂದನೆ ಮನ್ಪುಣಿ ಬಣ್ಣನಾಡ ಹೆಂಗೆ ಎನ್ನ ಮನಸ್ಸು ರಾಪುಂಡು ನಳಿನನ್ನೇ ಒಂಜಿ ದಿನ ದಕ್ಷಿಣ ಕನ್ನಡ ಜಿಲ್ಲೆದ ಸಂಘಟನಾ ಕಾರ್ಯದರ್ಶಿ ಆದಿಪ್ಪೇರು ಆಂಡ ಉಲ್ಲಾಳದ ಈ ಕೋಣಾಜೆಡೆ ಬಸ್ ಸ್ಟ್ರೈಕ್ ಸ್ಟಾರ್ಟ್ ಆಪುಂಡು 29 ದಿನ ನಿರಂತರವಾದ ಬಸ್ ಸ್ಟ್ರೈಕ್ ಸೊನ್ಪತ್ತ ಮೂಜಿ ಬಸ್ಗಳು 21 ದಿನ ಉಂಟುಡು ಆ ಪೊರ್ತರು ಇಡೀ ಸಾಧಾರಣ 510,000 ಜನ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಬಾರ್ದು ಎಂಗ್ಲೇನು ಕೆಲವು ಜನನು ಅರೆಸ್ಟ್ ಮನ್ಪನಾಗ ಸಾವಿರಾರು ಕಾರ್ಯಕರ್ತರು ಅವಳು ಸೇರ್ನ ಪಡ್ತರು ಪ್ರಪ್ರಥಮವಾದ ಕೋಣಾಜ ಸ್ಟೇಷನ್ಗೆ ಪ್ರವೇಶ ಮಂತ್ರಿನ ಸಂಘಟನಾ ಕಾರ್ಯದರ್ಶಿ ಏರೆಗಳೇ ಇಂಗ್ಲೇಲ ಗುರುತಿದ್ದಾಂಡೆ ಆಂಡ ಅಪಗ ಮುಲ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಣಪತಿಲ
ಡಿವೈಎಸ್ಪಿ ಮಿತ್ರರಾಜಲ್ಲಿ ಇದ್ದರೆ ಹೆಂಗೆ ನೆನಪುಂಡು ಆಕಲಿ ಕಾನೂನು ಪಾತೆರೊಂದು ಪೋನಾಗ ನೈತ ನಡುಡು ಕುಳಿದು ನಂಜಿನ ನಳಿನ್ ಕುಮಾರ್ ಕಟೀಲ್ ಒಂಜಿ ಪೆಟ್ಟು ಟೇಬಲ್ಗೆ ಬಟ್ಟದು ಆ ಪೊಲೀಸ್ ಅಧಿಕಾರಿಗಳ ಬಾಯಿ ಮುಚ್ಚದ ಕಾರ್ಯಕರ್ತರಿಗೆ ಅಪ್ಪಗಣೆ ನ್ಯಾಯ ಕೊಡ್ತು ನಂಚಿನ ಒಂಜಿ ಲೀಡರ್ ಇತ್ತು ನಾನ ಅವು ನಮ್ಮ ನಳಿನ್ ಕುಮಾರ್ ಕಟೀಲ್ 1 ವರ್ಷ 2 ವರ್ಷ ದುಂಬತ್ತೆ 17 ವರ್ಷದ ಪಿರವದ ಕತೆ ಅಪ್ಪಗ ಒಂಜಿ ಜನ ಪನ್ಪೇರಿ ಎಂಕ್ಲೆಗೆ ತೂನಗನೆ ಆ ಜನಟ ವಿಶೇಷವಾದ ಶಕ್ತಿ ಉಂಡು ಪೊಲೀಸಗಳು ಭಾರಿ ಜೋರು ಪಾತಿರೋರು ಜಾಸ್ತಿ ಪಾತ್ರ ಲಾಠಿ ಪತ್ತೇರು ಹೆಚ್ಚ ಪಾತ್ರ ಪೆನ್ನುಂಡು ಕೇಸು ಬಂದ್ಪೇರಿ ಆನ ನಿಕ್ಲಿನ ಸಂಘಟನಾ ಕಾರ್ಯದರ್ಶಿನ ಒಂಜಿ 5-10 ಪಾತ್ರಗೂ ಪೊಲೀಸ್ ಅಧಿಕಾರಿನ ಮೋನೇರು ಬೆಗರ್ ಬತ್ತನು ಮಾರ ವಿಶೇಷವಾದ ಶಕ್ತಿಯುತ ಲೀಡರ್ ಒಂಜಿ ದಿನ ಈ ರಾಜ್ಯದ ಮುಖ್ಯಮಂತ್ರಿ ಆದ ಜನ ಬರ್ಪುಂಡು ಭಾರತ್ ಮಾತಾ ಕಿ ಎಂಕ ಆಶ್ಚರ್ಯ ಸಂಘಟನಾ ಕಾರ್ಯದರ್ಶಿ ಜನ ಒಂಜಿ ಗ್ರಾಮ ಪಂಚಾಯತ್ ಮೆಂಬರ್ ಆತಿದ್ದಾರೆ ಒಂಜಿ ತಾಲೂಕು ಪಂಚಾಯತ್ ಸದಸ್ಯರು ಆತಿದ್ದಾರೆ ಒಂಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆತಿದ್ದಾರೆ ಒಂಜಿ MLA ಆತಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಬರ್ಪೇರು ಪನ್ಪುಣ ಒಂಜಿ ಪಾತೆರು ಆ ಕೊಡ್ತರು ಆರು ಪಾತೆರು ಅಂದ ಇಂದು ಸತ್ಯ ಸಂಗತಿ ಆಪುಂಡು ನಮ್ಮ ಏರ್ಲ ಕಣ್ಣಕಟ್ಟದಿಚ್ಚ ನಮ್ಮ ತಲಾಮಟ್ಟದ ಒಂಜಿ ಕಾರ್ಯಕರ್ತೆ ತಲಾಮಟ್ಟದ ಒಂಜಿ ಜನ ನಿರಂತರವಾದ ಸಂಘ ಹಿಂದುತ್ವ ಬಂದು ಹೋರಾಟ ಬಂತದು ಸಂಘದ ಪ್ರಚಾರಕ್ಕೆ ಅದೇ ಸಂಘಟನಾ ಕಾರ್ಯದರ್ಶಿ ಅದೇ ಸಂಘದ ಹಿರಿಯಕಲು ಆದಿಪ್ಪು BJPದ ಹಿರಿಯಕಲು ಒಟ್ಟು ಕೊಡಿಸಿದ MP ಓಟು ಕುಂತೋಡು ಪಣ್ಣಗಳು ಯಾನು ಉಂತುಜಿ ಏನರ್ದು ಸಾಧ್ಯ ಅಜ್ಜಿ ಹೆಂಗೆ ಕೇವಲ ಪಕ್ಷದ ಸಂಘಟನೆ ಮಾತ್ರ ಸಾಧ್ಯ ಆ ಪೊರ್ತುರ ಅರೆಬರಿ ಟಿಪ್ಪಣಗ ಪುಗೆಲ್ಗೆ ಕೈ ಕೊಡ್ದು ತಾಕತ್ರ ಒತ್ತುದೆ ಇನ್ನು ನಮ್ಮಡ್ದ ಆಪುನತ್ತು ಒಂಜಿ ವೇಳೆ ಯಾನು ಉಂತಂದಾನಲ್ಲ ಯಾನು ಗೆಲ್ತಂದಾನಲ್ಲ ಎಂಕ ಏಪ ಆಪುಜ ಅಪ್ಪಗನೆ ಯಾನು ರಾಜೀನಾಮೆ ಕೊಡ್ದು ಪಿರ ಎನ್ನ ಜಾಗೆಗೆ ಬರಿಯರೆ ಅಂತ ತಯಾರಿತ್ತಂದಾನ ಮಾತ್ರ ಎಂಕ ಸೀಟು ಕೊಡ್ಲೆ ಎಂದು ಪಂತನಾರೆ ಇಂದುವೇ ನಳಿನ್ ಕುಮಾರ್ ಕಟೀಲ್ ಆ ಪೊರ್ತುಲ ಹೋರಾಟ ಇತ್ತಂದ್ರೆ MP ಸೀಟ್ ಬೋರ್ಡು ಡೆಲ್ಲಿಗೆ ನಾಗ್ಪುರ ಪಾಯರೆ 106 ಜನಗಳು ಫ್ಲೈಟ್ ಟಿಕೆಟ್ ಮಂತಿಪ್ಪೇರಿ ಆನ ತಳಾಮಟ್ಟದ ಒಂಜಿ ಕಾರ್ಯಕರ್ತೆ ಸಂಘಗಳು ನಿರಂತರವಾದ ಬೆಂದ ಪಾರ್ಟಿದ ಗುರುತಿಸ ನಂಜಿನ ನಳಿನ್ ಕುಮಾರ್ ಕಟೀಲ್ನ ಪಕ್ಷ ಗುರುತಿಸನಗ ಆ ಪಕ್ಷದ ಅಭ್ಯರ್ಥಿ ಆಪೇರ್ನಲ್ಲ ಸಾವಿರ ಜನಗಳು ಜೈಕಾರ ಪಾರು ನಂಜಿನ ಪಡ್ತರು 6 MP ಆಪೇರ್ನಲ್ಲ ಕೈ ಮುಗಿದು ಏನಾದ್ರು ಸಾಧ್ಯ ಇಜ್ಜೆ ಪಂತನಾರಿ ರಾಜ್ಯಾಧ್ಯಕ್ಷ ಆಪೇರು 2ನೇ ಸತಿ ಇಲೆಕ್ಷನ್ ಕಂಟೆಸ್ಟ್ ಮಾಡ್ಪೇರು ಅಪ್ಪಗಳ ಪನ್ಪೇರಿ ಏರೆಗಾಲ ಏನಾದ್ರು ಜಾಸ್ತಿ ಓಟು ತೆಪ್ಪಣಗಳು ಸಾಧ್ಯ ಉಂಡ ಏನಾದ್ರು ಜಾಸ್ತಿ ಬೆಣ್ಮಣಗಳು ಸಾಧ್ಯ ಇತ್ತು ನನ್ನ ಅಕ್ಳಿಗೆ ಅವಕಾಶ ಕೊಡ್ಲೆ ಹೆಂಗೆ ಒಂಜಿ ಸತ್ಯ ಅವಕಾಶ ತೆಗೆದು ಹೆಂಗೆ ಪಕ್ಷ ರೂಪಿನ ಅವಕಾಶ ಕೊಡ್ಲೆ ಪಂಡ ನಮ್ಮ ಮಾತೆರ ಎದುರು ಪನ್ಪೇರಿ ದೇವರನ ಲೀಲ ಬೇತೆ ಕಾರ್ಯಕರ್ತರನ್ನ ಅತಿಯಾದ ಆ ರಾತ್ರಿ ಬಗೆದ ಹೋರಾಟರು 1,48,000 ಓಟು ಗೆಲ್ತದೆ ಅತ್ಯಂತ ಖುಷಿ ಅತ್ಯಂತ ಆನಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಕೊಂಡು ಮೂಜಿನೇ ಸತ್ಯಾನಗ ಜನಗಳು ಬೇತೆ ನಮ್ಮ ಮಕ್ಕಳಿ ಜನಗಳು ವಿರೋಧ ಮನ್ಪೇರೆ ಕಾಂಗ್ರೆಸ್ ತಗಲಿ ವಿರೋಧ ಮನ್ಪೇರೆ 6 ಮಂತ್ರಿ ನಂಚಿನ 16,000 ಕೋಟಿ ರೂಪಾಯಿದ 16,000 ಕೋಟಿ ರೂಪಾಯಿನ ದಕ್ಷಿಣ ಕನ್ನಡ ಕೊಂಡತ್ತದೆ ಹಳ್ಳಿ ಕ್ಷೇತ್ರಗಳು ಇಡೀ ಜಿಲ್ಲೆಯ ಅಭಿವೃದ್ಧಿ ಮಂತ್ರ ನಾನಲ್ಲ ಕೆಲವೊಂದು ಜನಗಳಿನ ದುರುದ್ದೇಶ ಆ ರಾಜಕೀಯ ತಂತ್ರಗಾರಿಕೆದ ವಿರುದ್ಧವಾದ ಆ ಫ್ಲೈಓವರ್ ಈ ಫ್ಲೈಓವರ್ ಆ ಫೇಸ್ಬುಕ್ ಈ ವಾಟ್ಸಪ್ ಪಂಡದ ಮಂತ್ರ ನಳಿನನ್ನ ಶಕ್ತಿ ದಿನ ಜಾಸ್ತಿ ಆಯ್ನೆ ಹೊರತು 1,43,000 ಓಡಿ 2,78,000 ಓಟು ಗೆಲ್ತಾರೆ ಆ ಪಡ್ತರು ಒಂದೇ ಮಂಗಳೂರು ವಿಧಾನಸಭಾ ಕ್ಷೇತ್ರ ನಮ್ಮ ಮಾತ ಲೀಡರ್ ನಮ್ಮ ಮಾತ ಕಾರ್ಯಕರ್ತರು ಒಂದಿನ ನಿರ್ಣಯ ಮನ್ಪ ಏರ್ನ ವಿರೋಧ ಇಪ್ಪಡೆ ಮಂಗಳೂರು ವಿಧಾನಸಭಾ ಕ್ಷೇತ್ರ MLA ಜಿ ಆಂದ ಸಂಸದರು 2 ಸತಿ ಸಂಸದರು ಆಯ್ನಾರು 3 ಸತಿ ಸಂಸದರಾದ ಸಂಸತ್ ಭವನಕ್ಕೆ ಪ್ರವೇಶ ಮಂತದೆ ಆರ ಕೇಂದ್ರದ ಮಂತ್ರಿ ಅವರು ಪನ್ಪುಣ ಏಕೈಕ ಉದ್ದೇಶಗಳು ದೇವರ ಪ್ರಾರ್ಥನೆ ಮಂತದೆ ಪೂಜೆ ಮಂತದೆ ಪರಕೆ ಪಂಡದೆ ಕುರ್ನಾಡದ ಜಿಲ್ಲಾ BJPದ ಅಧ್ಯಕ್ಷರನ್ನ ಮುಂದಾಲತರು ಒಂಜಿ ದಿನ ಬೋಲಿಯಾರದ್ದು ಕುರ್ನಾಡು ಬಿಟ್ಟ ಬೃಹತ್ ಬೈಕ್ ರ್ಯಾಲಿ ಮನ್ಪುವ ಅಪ್ಪಗ ನಳಿನನ್ನೇ ಮೂಜಿನೇ ಸತ್ಯಗೆ MP ಕ್ಯಾಂಡಿಡೇಟ್ ಬಂದ ಸಿಲೆಕ್ಟ್ ಆತಿಜೇರೆ ಮೂಜಿನೇ ಸತ್ಯ ಓಟುದ ದಿನ ಡಿಸೈಡ್ ಆತಿಜಿ ಓಟು ಡಿಕ್ಲೇರ್ಡ್ ಆತಿಜಿ ಆ ಕೊಟ್ಟರು ಪ್ರಾಪ್ತಮವಾದ ಜಿಲ್ಲಾ BJPದ ಅಧ್ಯಕ್ಷರು ಐಕ್ಯ ಸಂಬಂಧಪಟ್ಟ ನಂಜಿನ ಪದಾಧಿಕಾರಿಗಳೇ ಆಯ್ತ ಒಟ್ಟಿಗೆ ಅಪ್ಪಗ ಸಂಸದರಾದ ನಂಜಿನ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ 100 ಬೈಕ್ ದೊಟ್ಟಿಗೆ 1000 ಕಾರ್ಯಕರ್ತರೊಟ್ಟಿಗೆ ಮುಡಿಪು ಕುರ್ನಾಡಿದೆ ಚುನಾವಣಾ ಕಾರ್ಯಾಲಯ ಪಂಡದ ಉದ್ಘಾಟನೆ ಮಂತದ್ದು 1000 ಕಾರ್ಯಕರ್ತರು ಬರ್ತದೆ ನಳಿನನ್ನ ಮಿತ್ತಿ ಪ್ರೀತಿ ಏತ್ತು ಉಣ್ಣೊಂದು ಸಮಾಜಕ್ಕೆ ತೋಜಾದ ಕೊರಿಯರೆ ನೇನತೋದು ಬಾಕಿದ 4 ಜಿಲ್ಲಾ ಪಂಚಾಯತ್ ಕ್ಷೇತ್ರವುಳ್ಳ 4 ಶಕ್ತಿ ಕೇಂದ್ರವುಳ್ಳ ನಿರಂತರವಾದ 3 ತಿಂಗಳು ಅವಳು ಶಕ್ತಿ ಕೇಂದ್ರದ ಕಾರ್ಯಾಲಯ ಮಂತದ್ದು ಬೃಹತ್ ಪಾದಯಾತ್ರೆ ಮೀಟಿಂಗ್ ಒಂದು ಮಂತದ 1000 ಕಾರ್ಯಕರ್ತರ ಜೈಕಾರ ಪಾಡ್ದು ನಳಿನನ್ನೇ ಮಂತನ ಅಭಿವೃದ್ಧಿಯ ಕೆಲಸವನ್ನು ಇಲ್ಲಿಲ್ಲದೆ ಕೊಂಡದು ಮನ್ಪೋಣ ಬೇಲೆನೆ ಮುಲ್ತ ಕಾರ್ಯಕರ್ತರು ಮಂತಾರೆ ಅಪ್ಪಗ ಮಾತರೆಗಳ ಆಶ್ಚರ್ಯ ಆದಿತ್ತಂದ್ರೆ
ನನ್ನೇ ಮೂಜಿನೇ ಸತಿ ಸೀಟ್ ತಿಕ್ಕೊಂಡು ಕಾರ್ಯಕರ್ತರು ಏರೆಗಳ ಡೊಗ್ಗು ಸಲಾಂ ಪಾಡಂದೆ ಅಕ್ಲಕ್ಲೆ ಕೊಟ್ಟು ನಂಜಿನ ಜವಾಬ್ದಾರಿ ನಿಭಾವಣೆ ಮಂತದೆ ಮಂಗಳೂರು ವಿಧಾನಸಭಾ ಕ್ಷೇತ್ರಲ್ಲ ದಾಲಾಯಿಜಿನ ಈಕ್ವಲ್ ಅನ್ಲ ಕೊಂಡರಡು ಪಂಪುನ ಪ್ರಯತ್ನಡು ಅಕ್ಲಿಗೆ ಆ ರೀತಿಯ ಪ್ರೋತ್ಸಾಹ ಕೊರನಲ್ಲ ಅಲ್ಪಸಂಖ್ಯಾತರು 23,400 ಚಿಲ್ಲರೆ ಓಟು ಜಾಸ್ತಿ ಇತ್ತು ನನ್ನಲ್ಲ ನಳಿನನ್ನೇ ಕೇವಲ 9,000 ಅಜುನುತ್ತಯ್ಯೋ ಅವಳು ಲೆಕ್ಕಡು 10,350 ಅಂಡ್ ಹೈಯೆಸ್ಟ್ ಪೋಸ್ಟಲ್ ಓಟು ನಮ್ಮದು ಬತ್ತ ನಡೆದವರ KSRP ಹೈಯೆಸ್ಟ್ ಓಟ್ ಹೊಡೆದು 99% ಓಟು ನಳಿನನ್ನಾಗ ಬೋರ್ ನಡೆದವರ 9,000 ಚಿಲ್ಲರೆ ಕೇವಲ ಈ ಕ್ಷೇತ್ರ ಮಾತ್ರ ಕಮ್ಮಿ ಆಂಡು ಆನ ದಾಖಲೆ ಓಟು ಪಾಡ್ದನ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆ ಮಂತದ್ದು ಆರ ಗೆಲ್ತಿ ಬಕ್ಕ ಅರೆಗೆ ಅಭಿನಂದನೆ ಅರ್ನ ವಿಜಯೋತ್ಸವ ಆ ವಿಜಯೋತ್ಸವ ಬೈದಿನಂಚಿನ ಸಾವಿರ ಕಾರ್ಯಕರ್ತರು ಅಪಗನಲ್ಲಿ ನನ್ನ ಪಂಪೇರು ಯಾನು ಮೂಜಿನೇ ಸತಿ MP ಅಪ್ಪ ಸಂತೋಷ್ 100 ಜನಕುಲಿನ ಆಶಾಭಾವನೆ ಉಂಡು ಅಕ್ಲಿಗೆ 100 ಕನಸುಂಡು ಈ ಬೇಲ ಓಡು ಆ ಬೇಲ ಓಡು ಅವ್ವ ಓಡು ಅನ್ನ ಈ ಸತಿ ಬಾಕಿ ತಿಗಡಿ 7 MLA ನಕಲು ಉಳ್ಳಿರು ಅಕ್ಲೆ ಕೊರ್ಪಣಂಜಿನ ಮಲ್ಲ ಅದನ್ನು ಒಂದಂತೆ ಕೊರ್ದು ಬಾಕಿದನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರ ಕೊರ್ದು ಮಾತಾ ಕಾರ್ಯಕರ್ತರಿಗೆ ಪೂ ಕೊರ್ಪನಾಡೆ ಕೂತೆ ಸಲ ಅಲ್ಲ ಕೊರ್ಪ ಪಂಪಣಂಜಿ ಭಾವನೆ ಆಂಡ ದೇವರನ್ನ ಲೀಲೆನೆ ಬೇತೈತನೆ ಆಯ್ತು ಒಟ್ಟಿಗೆ ಆರೆ ಕರ್ನಾಟಕ ರಾಜ್ಯದ ಸಂಸದರಿಗೆ ವಿಪ್ ಜಾರಿ ಮನ್ಪುಣಂಜಿನ ಜವಾಬ್ದಾರಿ ಸಿಗದೆ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರಾದ ಒಂಜಿ ರಾಜ್ಯಾಧ್ಯಕ್ಷರು ಬಂದ ಅವು ಕರೆಕ್ಟ್ ಒಂಜಿ ಆಡಳಿತ ಇಪ್ಪನವಳು ಒಂಜಿ ಮುಖ್ಯಮಂತ್ರಿಗೆ ಸಮಾನವಾಯಿನಂಚಿನ ಅಧಿಕಾರ ಎಲ್ಲ ಮನಸ್ಸು ಮಂತನ ನಳಿನನ್ನೇ ಏರೆಗೆ ಎಂಚಿನ ಮನ್ಪುಣಂಚಿನ ಶಕ್ತಿವಂತರು ಆಂಡ ಆರು ಹೋರಾಟಗಾರರು ನಿಷ್ಠಾವಂತರು ಸದಾ ಛಲಗಾರರು ಆಂಡ ಏರು ನೆರಿಯರ್ನಾರ ಇನಿಮುಟ್ಟ ರಿಟರ್ನ್ ನೆರ್ನಾರತ್ತೆ ಏರು ಫೇಸ್ಬುಕ್ ಪಾಡಿನಾರ ಅಕ್ಲಿಗೆ ಉತ್ತರ ಕೊರ್ನಾರತ್ತೆ ಏರು ಅರೆಗೆ ಅಪವಾದ ಪಾಡಿಯರ್ನಾರ ಬತ್ತ ಅರೆಕಾಯ್ತಲ್ಲ ವಾಟ್ಸಪ್ ಇಂಜಿನ ಫೇಸ್ಬುಕ್ ಒಂಜೆಲ ಎಂಜಿನ ಸೆಲ್ಫಿ ಬೋರ್ಡ್ನೆಲ್ಲ ಕೊಡ್ತಿನಂಚಿನ ಪುಣ್ಯಾತ್ಮೀರು ಏರಲ್ಲ ಇತ್ತೇರ್ನಾಡ ಅವು ನಳಿನನ್ನೇ ಇನಿ ನಳಿನನ್ನೇ ಆ ಉತ್ತುಂಗ ಸ್ಥಿತಿಗೆ ಏರೋಡನ ಕಾರಣ ಅರ್ನ ತಾಳ್ಮೆ ಅರ್ನ ನಿರಂತರವಾಯಿನ ತಾಳ್ಮೆ ಇತ್ತು ನಡೆದವರ ಪಕ್ಷ ಲಾಭುಲೆಡ್ ದಕ್ಷಿಣ ಕನ್ನಡರು BJP ಇನಿ ವಾ ಮೊಟ್ಟಾಗ ಎತ್ತದಂಡು ಉತ್ತುಂಗ ಸ್ಥಿತಿಗೆ ಏರಿದ ಪಣ್ಣನ ಅವು ಜಿಲ್ಲಾಧ್ಯಕ್ಷನ ಬಾಯಿನ ಮಾತ್ರ ನಮ್ಮ ಕೈ ನೋಡು ಯಾನೇನು ದಿಂಜ ಪನಿಯರ ಬೋಬುಜಿ ನಮ್ಮ ಮಾತ ಭಾಗ್ಯ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ನಳಿನ್ ಕುಮಾರ್ ಕಟೀಲ್ ಎದುರು ಅರ್ನ 106 ಕನಸುಂಡು BJP ಇಡೀ ರಾಜ್ಯಡೆ ಇತ್ತು ನಡೆದಿಲ್ಲ ಉತ್ತುಂಗ ಸ್ಥಿತಿಗೆ ಏರೋಡು ಕೇವಲ ನಮಡ ಇಪ್ಪುಣಿತ 105 MLA ನಡ ಆರ್ನ 150 MLA ಅವಡು ರಾಜ್ಯದ ಸುಸೂತ್ರವಾದ ಸರ್ಕಾರ ನಡಪಡು ಪ್ರತಿ ಒಂಜಿ MLAಗಳ ನ್ಯಾಯತೆ ಕೊಡು ಪ್ರತಿ ಒಂಜಿ ತಳಮಟ್ಟದ ಕಾರ್ಯಕರ್ತಗಳ ನ್ಯಾಯತೆ ಕೊಡು ಸಂಘಟನೆಯ ಏರು ನಿರಂತರವಾದ ನಿಷ್ಠೆರು ಬೆಂತರ ಅಕ್ಲೆಗೆ ನಾನಾತ ಅವಕಾಶ ಕೊರಡು ಪಕ್ಷದ ಮಿತ್ತೆ ನಿಷ್ಠದಿದ್ದು ನಿರಂತರವಾದ ಹೋರಾಟ ಮಾಡ್ತದೆ ಪಕ್ಷನೇ ಎನ್ನ ಅಪ್ಪ ಪಂಡದ್ರಿ ಏರು ಎನ್ನಿದಾರ ಅಕ್ಲೇನ ಗುರುತಿಸೋಳು ಪಂಪುಣ ಆ ದೇ ಇತ್ತು ನಂಜನ ನಳಿನ್ ಕುಮಾರ್ ಕಟೀಲ್ರು ಇನಿ ವೇದಿಕೆರು ಉಲ್ಲೇರು ಪಂಡನಾಡ 5 ಮಲ್ಲ ಭಾಗ್ಯ ನಂಗೆ ಬೇತೆ ದಾಲ ಇಜ್ಜಿ ನೆಡ್ದುಂಬಿ ಆ ನಂಜನ ರಾಜ್ಯಾಧ್ಯಕ್ಷರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಆರು ಒಂಜಿ ವೇಳೆ ಈ ಪೊರ್ತುಗು ನಮ್ಮ ಕ್ಷೇತ್ರ ಬರ್ಪುಂದಂಡ ವಿಶೇಷವಾದ ಆರನ ಕೈತಲಬಹುದು ಪಾತ್ರೆ ನನಗೆ ಭಾರಿ ಪುಣ್ಯದ ಬೇಲನ್ನ ಇನಿ ನಳಿನ ನಂಜನ ರಾಜ್ಯಾಧ್ಯಕ್ಷರಿಗೆ ಪ್ರತಿ ಒಂಜಿ ತಲಾಮಠದ ಕಾರ್ಯಕರ್ತ ಕಷ್ಟ ಸುಖಕ್ಕೂ ಪ್ರತಿ ಒಂಜಿಗೆ ಸ್ಪಂದನೆ ಕೊರ್ಬಂದ ಇಂದು ನೆಡ್ದುಮಲ್ಲ ಭಾಗ್ಯ ದಕ್ಷಿಣ ಕನ್ನಡ ಅಲ್ಲ ಬೇತೆಜ್ಜಿ ಅಂಚಾದ ವಿಶೇಷವಾದ ನಳಿನನ್ನ ಜೀವಮಾನರು ನಾನಾತ್ ಕನಸು ಎಂಗ್ಲು ಕಾಣದ ಇರ ಬಗ್ಗೆ ಈರೆ ಉತ್ತುಂಗ ಸ್ಥಿತಿಗೆ ಏರೋಡು ಇರದಾದ ಈ ರಾಜ್ಯ ಈ ದೇಶ ನಾನಾತ್ ಅಭಿವೃದ್ಧಿ ಆದ ನರೇಂದ್ರ ಮೋದಿಜಿ ಅಮಿತ್ ಶಾ ನಡ್ಡಾ ಅರ್ನಂಜನ ನೆಟ್ ಮಾರ್ಗದರ್ಶನರು ನಾನಾತ ಮುಂದುವರಿದು ಬಾಕಿದಕ್ಕೆ ಮಾದರಿಯಾದ ಶಾಶ್ವತವಾದ ಸೂರ್ಯಚಂದ್ರ ಇತನಾಥ ದಿನ ಇರ್ನ ಪುದರ್ ಒರಿಯಡೆ ಪಂಡ ದೇವರ ಪ್ರಾರ್ಥನೆ ಮಂತೊಂದು ಹಿರೇಗೆ ವಾರೀತಿರೆ ನಮಸ್ಕಾರ ಮಂತ್ಕೊಳ್ತು ಹೆಂಗೆ ಅರ್ಥ ವಿಶೇಷವಾದ ಹಿರೇಗೆ ನಮಸ್ಕಾರ ಆಯ್ತಾ ಬರಿಟೆ ವಿಶೇಷವಾದ ಪುಣ್ಯಾತ್ಮರು ನಂಗೆ ಮಾತಾ ಪ್ರೀತಿ ನಿಗ್ಲೆ ಮಾತಾ ಗೊತ್ತಿಪ್ಪು ಕೋಟ ಶ್ರೀನಿವಾಸ ಪೂಜಾರ್ಲಿಂದ 6 MLC ಓಟು ಕುಂತುವರೆ 6 MLC ಓಟು ಕುಂತನಾಗ ಅವ್ರನ್ನ ಓಟು ಗೆನ್ಪೇರೆ ಪಾಲಿಟೆಕ್ನಿಕ್ ಯಾನ್ ಪೋಪೆ ಶೀಕರ್ ಪ್ರಭು ಪೋಪೇರು ಬೊಕ್ಕ 5 ಜನ ಪೋಪೇರು ಓಟು ಗೆಲ್ತದನಾಗ ಶ್ರೀನಿವಾಸ ಪೂಜಾರ್ಲೆ ಒಟ್ಟಿಗೆ ಎಂಗ್ಲು 3 ಜನ ಮಾತ್ರ ಅಂಚಿಂಚಿ ಮಾತ್ರ ತುಪ್ಪೆ ಶ್ರೀನಿವಾಸ ಪೂಜಾರ್ಲೆ ಗೆಲ್ತಿದ್ದು ಪಾಲಿಟೆಕ್ನಿಕ್ ಲಾಸ್ಟ್ ಆ ಡಾಮರ್ ಮಾರ್ಗ ಮುಟ್ಟ ತುಂಬೊಂದು ಬರ್ಪೆ ಹೆಂಗೆ ಶ್ರೀನಿವಾಸ ಪೂಜಾರ್ಲೆ ನಾನು ಅದಿಂಜ ಪರಿಚಯ ಇಜ್ಜಿ ಕೇವಲ ಓಟದ ಬಾಪೋತನ ಶ್ರೀನಿವಾಸ ಪೂಜಾರ್ಲೆಗೆ ಸಂತೋಷ್ ಕುಮಾರ್ ಏರು ಬಂಡದೆಲ್ಲ ಗೊತ್ತಿಜ್ಜಿ ಆಂಡ ಕೈತಾರ ಎತ್ತನಾಗ ಒಂಜಿ ಪೊಲೀಸ್ ತಾಯಿ ಏನಾರು ಅನ್ಪೆ ಏನ್ರಿ ಅದು ನಿಮ್ಮ ಅಣ್ಣನ ಅಂತ ಕೇಳ್ಬೇರು ಅದಕ್ಕೆ ಏನ್ರಿ ನಿಮ್ಮ ಅಣ್ಣನ ಅಂದ ಹೆಂಗೆ ಆಶ್ಚರ್ಯ ಅಂದು ಸರ್ ಅವ್ರು MLC ಸಾಹೇಬ್ ಅಲ್ಲಲ್ಲ ಮುಖ ನೋಡುವಾಗ ನಿಮ್ಮ ಬಾಡಿಯ ಬ್ಲಾಗೇಜ್ ನೋಡುವಾಗ ನೀವು ಅಣ್ಣ ತಮ್ಮಂದಿರಾಗೆ ಕಾಣ್ತೀರಿ ನೀವು ಅಣ್ಣ ಯಾನ್ ಬಂದ ಧನ್ಯ ಶ್ರೀನಿವಾಸ ಪೂಜಾರ್ಲೆ ನಂಚಿನ ಅರ್ನಲ ಮೆಗ್ಗಿ ಅದೇ ಒಂಜಿ ಅಕ್ಲ ಪಣ್ಪೇರು ನಡ ಎನ್ನ ಪುಣ್ಯ ಆಂಡ ಶ್ರೀನಿವಾಸ ಪೂಜಾರ್ಲೆ ನೀನು ರಾಜ್ಯ ಗುರುತಿಸೋದನ್ನೇ ರಾಜ್ಯ ಗುರುತಿಸೋದ್ರ ಬಣ್ಣ 6 MLC ಅನಗ ಪಂಚಾಯತ್ ಮೆಂಬರ್
ಅಪ್ಪಗ ನಂಗೆ ಗೌರವದ ನಾವು ನೂದಿಡ್ದು 250 ಮನ್ಪೇರೆ ಹೋರಾಟ ಮಂತೇರೆ 250 500 ಮನ್ಪೇರೆ ಹೋರಾಟ ಮಂತೇರೆ 500 1000 ಮನ್ಪೇರೆ ಹೋರಾಟ ಮಂತೇರೆ ಒಂಜಿ ಆ ಪಂಚಾಯತ್ ರಾಜ್ ಆಕ್ಟ್ ಒಂಜಿ ವೇಳೆ 100 ಅನುಭವ ಇತ್ತು ನಂಚಿನ ಒಂಜಿ MLC ಪಂಡನಲ್ಲ ಒಂಜಿ ಮಂತ್ರಿ ಏರು ಪಂಡನಲ್ಲ ಇಡೀ ರಾಜ್ಯ ಪಂಡ್ಕೊಂಡು ಅವು ಕೋಟ ಶ್ರೀನಿವಾಸ ಪೂಜಾರ್ಲೆ ಇನಿ ಆ ಅಧಿವೇಶನದ ಸಮಯ ಆದಿಪ್ಪು ಅವಳು ಒಂಜಿ ವೇಳೆ ಪಾತೆರ ಲೆಕ್ಕನಾಡ ಆ ಗ್ರಾಮ ಮಟ್ಟದ ಗ್ರಾಮ ಪಂಚಾಯತ್ ಬಗ್ಗೆ ಪಾತೆರ ಶ್ರೀನಿವಾಸ ಪೂಜಾರ್ಲನ ಎದುರು ಏರ್ಲ ಪಾತೆರ ಹೆಚ್ಚಿ ಪ್ರತಿ ಒಂಜಿ ಗ್ರಾಮ ಪಂಚಾಯತ್ಗಳ ಬೋದು ಕಾಂಗ್ರೆಸ್ ಪಂಚಾಯತ್ ಆದಿಪ್ಪು SDPI ಪಂಚಾಯತ್ ಆದಿಪ್ಪು ದಳ ಪಂಚಾಯತ್ ಆದಿಪ್ಪು BJP ಪಂಚಾಯತ್ ವಾ ಪಂಚಾಯತ್ ತೂತುಜರಿ ಈ ಪುಣ್ಯಾತ್ಮೆ ಪ್ರತಿ ಒಂಜಿ ಪಂಚಾಯತ್ ಬೋದು ಪಂಚಾಯತ್ ರಾಜ್ ಆಕ್ಟ್ ಒವ್ವೊವು ಕಾನೂನು ಉಂಡು ಆ ಕಾನೂನು ನಗಲೆ ತೆರಿಪಾದು ನಿಗ್ಲು ಪಂಚಾಯತ್ ಈ ರೀತಿ ಬೇಲೆ ಮಂತ್ರ ಮಾತ್ರ ಪಂಚಾಯತ್ ಅಭಿವೃದ್ಧಿ ಆಯರ ಸಾಧ್ಯತೆ ಉಂಡು ಲೆಕ್ಕಾಚಾರಡು ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿ ಗ್ರಾಮದ ಪ್ರತಿ ಪಂಚಾಯತ್ಗೆ ಬೋದು ಆಯ್ನ ಹಿಡಿದವರ 3ರಿಂದ ಓಟುಲ್ಲ ಹೈಯೆಸ್ಟ್ ಓಟು ಗೆಲ್ತೇರೆ ಅರೇನೆ ಇಡೀ ರಾಜ್ಯದ BJP ತಗಲು ಗುರುತಿಸಿದ್ದಾರೆ ರಾಜ್ಯದ ಹಿತದ ಅಧಿಕಾರ ಮನ್ಬುರಂಜನ ನಮ್ಮ ಇಡೀ ತಂಡ ಗುರುತಿಸದು ಆದರೆ ಕಾಂಗ್ರೆಸ್ ಸರ್ಕಾರ ದಳ ಸರ್ಕಾರ ಮೈತ್ರಿ ಇಪ್ಪುನಗಲ ವಿರೋಧ ಪಕ್ಷದ ನಾಯಕರಾದ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದ ಇಡೀ ರಾಜ್ಯದ ಮಾತಾ ಜಿಲ್ಲೆಗೆ ಹೋದು ಮಾತಾ ಗ್ರಾಮ ಹೋದು ಅತ್ಯಂತ ಜಾಸ್ತಿ ಬೇಲಮಂತ ನಡೆದವರ ಇನಿ ಅರೇನೆ ಕರ್ನಾಟಕ ರಾಜ್ಯದ ಮುಜರಾಯಿ ಇಲಾಖೆ ಬಂದರು ಮೀನುಗಾರಿಕೆ ಈ ಅತ್ಯಂತ ವ್ಯಾಲ್ಯೂಬಲ್ ನೆತ್ತ ಮೂಜತ ಮಿನಿಸ್ಟರ್ ಮಂತದೆ ಒಂಜಿ ವೇಳೆ ದಕ್ಷಿಣ ಕನ್ನಡಗ ಅತ್ಯಂತ ಯೋಗ್ಯವಾಯಿನ ಏರೆ ಉಸ್ತುವಾರಿ ಸಚಿವರು ಆವೇರೆ ಏರೆ ಮಾತಾರೆಲ್ಲ ಒಂಜಪ್ಪೆ ಜೋಕುಲ ಜಾತಿ ಮತ ಭೇದ ಇಜ್ಜಂದ ನಮ್ಮ ಮಾತಾ BJP ಜೋಕುಲು ಪಂಪನ ಲೆಕ್ಕಾಚಾರ ನಮ್ಮ ಮಾತಾ ಭಾರತಾಮೆನ ಜೋಕುಲ ಲೆಕ್ಕ ತೂಪುನಂಚಿನ ಏರ್ ಲೀಡರ್ ಬಂದನ ಅವು ಶ್ರೀನಿವಾಸ ಪೂಜಾರ್ಲಿ ಯೋಗ್ಯ ಪಂಪನ ಲೆಕ್ಕಾಚಾರರು ರಾಜ್ಯಾಧ್ಯಕ್ಷರ ಮುಖ್ಯಮಂತ್ರಿನ ಒಟ್ಟಿಗೆ ನಿರ್ಧಾರಡು ಇನ್ನು ನಮ್ಮ ದಕ್ಷಿಣ ಕನ್ನಡದ ಉಸ್ತುವಾರಿ ಆದ ನಮ್ಮ ಕ್ಷೇತ್ರ ಬೈದೇರು ಬಂಡನ 5 ಮಲ್ಲ ಪುಣ್ಯ ಬೋಲಜ್ಜಿ 6 ಮುಜರಾಯಿ ಇಲಾಖೆದ ಮಿನಿಸ್ಟರ್ ಆತ ನಾನು ಜಪ್ಪೆರ ಬಿಡಂದನಿ ನಾನು ಪ್ರತಿ ಗ್ರಾಮಡು ಒವ್ವೊವು ದೇವಸ್ಥಾನ ಉಂಡು ಒವ್ವೊವು ದೈವಸ್ಥಾನ ಉಂಡು ಒವ್ವೊವು ಭಜನಾ ಮಂದಿರ ಉಂಡು ಒವ್ವೊವು ಮಾಡ ಉಂಡು ಒವ್ವೊವು ಒಂದುಂಡು ಪ್ರತಿವರೆಲ್ಲ ಬತ್ತ ಬಂದ್ಬನಿ ಸಂತೋಷಣ್ಣ ಒಂಜಿ ಸತಿ ಶ್ರೀನಿವಾಸ ಪೂಜಾರ್ಲೆ ನಾಡಬಹುದು ಎಂಗ್ಲ ದೇವಸ್ಥಾನಕ್ಕೆ 5 ಲಕ್ಷಕ್ಕೆ ಹೆಣ್ಗ ಎಂಗ್ಲ ದೇವಸ್ಥಾನಕ್ಕೆ 25 ಲಕ್ಷಕ್ಕೆ ಹೆಣ್ಗ ಎಂಗ್ಲ ಮಾಡೋಗ 10 ಲಕ್ಷಕ್ಕೆ ಹೆಣ್ಗ ಎಂಗ್ಲ ಜೀರ್ಣೋದ್ಧಾರ ಉಂಡು ಬ್ರಹ್ಮ ಕೆಲಸ ಉಂಡು ಎಂಗ್ಲ ಇಂಚಿನ ಬೋರ್ಡು ಬಂಡದು 106 ಜನ ಇನಿ 10 ಜನ ಫೈಲ್ ಬತ್ತಂದು ಬೈದೇರು ಫೋನ್ ಗೊತ್ತಾವು ಆಂಡ ಆ ಪುಣ್ಯಾತ್ಮರು ಲಾಸ್ಟ್ ಟೈಮ್ 2020 ನಮ್ಮ ಸರ್ಕಾರದ್ದು ಆನಗಲ್ಲ ಪದ್ರಾಡ್ ದೇವಸ್ಥಾನಗೂ ಲಾಸ್ಟ್ ಮೂವ್ಮೆಂಟ್ 24 ಲಕ್ಷ ಒರಿದಿನೆಲ್ಲ ಪಟ್ಟದ ನಂಜಿನ ಒಂಜಿ ಮಂತ್ರಿ ಇತ್ತನಲ್ಲ ಅವು ಶ್ರೀನಿವಾಸ ಪೂಜಾರ್ಲಿ ಅರೆಗಳ ವಿಶೇಷವಾದ ನಮಸ್ಕಾರ ಮಂತೊಂದು ನಿರ್ದೇಶದಲ್ಲ ಪಾತೇರ ಪೋಪುಜಿ ದಾದ ಅಭಿನಂದನೆ ಆಯ್ಬಕ್ಕ ಆ 2 ಜನಲ ಭಾರಿ ಶೋಕ ನಂಗೆ ಸಂದೇಶ ಕೊರಿಯರಂಡು ಯಾನ ಇಡೇನೆ ಉಂಟಾದು ನಾನಾತ್ BJP ನಮ್ಮ ಕ್ಷೇತ್ರಡು ಜಿಲ್ಲೆಡು ರಾಜ್ಯಡು ಎಡ್ಡೆ ರೀತಿ ಬುಲೆದು ಅವು ನಲಿನನ್ನ ನೇತೃತ್ವರು ಆ ರೀತಿ ಆಂಡೆ ಪಂಪುಣ ಪ್ರಶಂಸೆಲ ಮಾದರ್ಲ ಆವೋಡು ಪಣ್ಣೊಂದು ಐತ ಒಟ್ಟಿಗೆ ನಿರಂತರವಾದ ನಮ್ಮ ಕ್ಷೇತ್ರಗೂ ನಿರಂತರವಾದ ನಿಗ್ಲು ಬರ್ತದೆ ನಾನಾತ ಮಾರ್ಗದರ್ಶನ ಮನ್ಪೊಡೊಂದು ಕೇನೊಂದು ಐತ ಒಟ್ಟಿಗೆ ನಿರಂತರವಾದ ಮನ್ಪುಣಂಚಿನ ಸಾವಿರ ಲಕ್ಷಾಂತರ ಕಾರ್ಯಕರ್ತರಿಗೆ ವಿಶೇಷವಾದ ನಮಸ್ಕಾರ ಮಂತೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಗ್ಲೆ ಪೂರೇರೆಗ್ಲ ಉಡಲ್ ದಿಂಜಿನ ಸುಳುಮೇಲಿನ ಸಂದಾದ ಎನ್ನ ಪಾತೆರ ಅಂತವೇ ಜಯ ಯೋಜನೆಗಳನ್ನು ರಾಜ್ಯದ ಜನರಿಗೆ ಸಾಕಾರಗೊಳಿಸುವ ಜವಾಬ್ದಾರಿಯನ್ನು ಹೊತ್ತ ತುಳುನಾಡು 370ನೇ ವಿಧಿ ರದ್ದತಿ ಬಗ್ಗೆ ಒಂದು ದೇಶ ಒಂದು ಸಂವಿಧಾನ ಜನಜಾಗೃತಿ ಬಗ್ಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಬಂದರು ಮೀನುಗಾರಿಕೆ ಮತ್ತು ಮುಜರಾಯಿ ಸಚಿವರಾಗಿ ಆಯ್ಕೆಯಾದ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ಒಂದು ದೇಶ ಒಂದು ಸಂವಿಧಾನದ ಬಗ್ಗೆ ಜನಜಾಗೃತಿ ಬಗ್ಗೆ 2 ಮಾತನ್ನಾಡಬೇಕು ಕೇಳಿ. ನಾನೆಲ್ಲ ಸೇರಿ 10 ನಿಮಿಷ ಮಾತಾಡ್ತೀನಿ ಅಲ್ಲ ನನ್ನ ಮಾತು ಸೇರಿ 10 ನಿಮಿಷ ಮಾತಾಡ್ತೀನಿ. ನಮ್ಮ ರಾಜ್ಯ BJP ಅಧ್ಯಕ್ಷರು ಮತ್ತು ಗೌರವಾನ್ವಿತ ಸಂಸದರು ಆದಂಥ ನಳಿನ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಜಿಲ್ಲಾಧ್ಯಕ್ಷರಾದ ಸಂಜಯ್ ಮಠಂದವ್ರೆ, ವೇದಿಕೆಯಲ್ಲಿರುವಂಥ ಉದಯ್ ಕುಮಾರ್ ಶೆಟ್ರೆ, ಸಂತೋಷ್ ರೈ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ನನ್ನೆಲ್ಲ ಬಂಧುಗಳೇ, ಸ್ನೇಹಿತರೆ, ನಮಗೆಲ್ಲ ಹೆಮ್ಮೆ, ಸಮಾಧಾನ, ಸಂತೋಷ. ರಾಜ್ಯ BJP ಅಧ್ಯಕ್ಷರಾಗಿ ನಮ್ಮ ನಳಿನ್ ಕುಮಾರ್ ಆಯ್ಕೆಯಾಗಿ ನಮ್ಮ ಜೊತೆ ಇದ್ದಾರೆ ಅನ್ನೋದೊಂದು, ಮತ್ತು ಎಲ್ಲದರ ಜೊತೆ ನಮ್ಮ ಧೈರ್ಯ. ಯಾಕಂದರೆ ಯಾರೇನೇ ಹೇಳಿದರೂ ಕೂಡ ನಳಿನ್ ಕುಮಾರ್ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲೆಯವರು ಅನ್ನೋದು ಹೆಮ್ಮೆ. ಅವರ ಎಲ್ಲ ಕಾರ್ಯಚಟುವಟಿಕೆಗಳು ಅತ್ಯಂತ ಕ್ರಿಯಾಶೀಲವಾಗಿರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಿನ್ನೆ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿದ್ದೆ.
ಕಾರವಾರಕ್ಕೆ ಮಧ್ಯಾಹ್ನ ಹೋಗಿದ್ದೆ. ಎರಡೂ ಕಡೆ ನನ್ನ ಇಲಾಖೆ ಮತ್ತು ಬೇರೆ ಬೇರೆ ಪಾರ್ಟಿ ಕಚೇರಿಗಳಲ್ಲಿ ಹೋದಾಗ ಅವರೆಲ್ಲರೂ ಪ್ರೀತಿಯಿಂದ ಹೇಳ್ತಾಯಿದ್ರು, ನಳಿನ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರು ನಮ್ಮ ಕಡೆ ಬಂದಿದ್ದರು. ಮೊದಲು ನಾವು ಕಂಡಿರಲಿಲ್ಲ ಅವರನ್ನು. ಆದರೆ ಇಲ್ಲಿಯವರೆಗೆ ಭಾರತೀಯ ಜನತಾ ಪಕ್ಷ ನಡೆದು ಬಂದ ರೀತಿ ಅವ್ರ ಮೂಲಕ ನಮ್ಮ ಕಚೇರಿಯಲ್ಲಿ ಅನಾವರಣಗೊಳ್ಳಿತ್ತು. ಬಿ ಜೆ ಪಿ ಅಂದರೆ ಗೆಲ್ಲಬೇಕು, ಬಿ ಜೆ ಪಿ ಅಂದರೆ ನರೇಂದ್ರ ಮೋದಿ ಹೆಸರು ಹೇಳೋಣ, ಬಿ ಜೆ ಪಿ ಅಂತ ಹೇಳಿದರೆ ಪಾರ್ಟಿ ಹೆಸರು ಹೇಳೋಣ, ಅಟಲ್ಜಿಯವ್ರ ಹೆಸರು ಹೇಳೋಣ ಅಂತ ನಾವೆಲ್ಲ ಯೋಚನೆ ಮಾಡಿ ಪಾರ್ಟಿಯನ್ನು ಕಟ್ತಾ ಇದ್ದೇವೆ, ಬೆಳೆಸಿದ್ದೇವೆ. ಗಟ್ಟಿ ಥರ ಇದೆ ನಮ್ಮಲ್ಲಿ ಪಾರ್ಟಿ. ಆದರೆ ಬೂತ್ ಮಟ್ಟದಲ್ಲಿ ತಳಮಟ್ಟದಲ್ಲಿರುವಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ರಾಜ್ಯ ಬಿ ಜೆ ಪಿ ಅಧ್ಯಕ್ಷನಾಗಿ ಬಂದು ನಮ್ಮೆದುರು ಅನಾವರಣ ಮಾಡಿದಾಗ, ಪಾರ್ಟಿಯ ಸೈದ್ಧಾಂತಿಕ ವಿಚಾರಗಳನ್ನು ಅನಾವರಣ ಮಾಡಿದಾಗ ನಮಗೆಲ್ಲ ತುಂಬ ಖುಷಿಯಾಗಿತ್ತು ಅಂತ ಹೇಳುವಾಗ ಅವ್ರು ಹೇಳಿದರು, ನಿಮ್ಮ ಭಾಷೆಯಲ್ಲಿ ಎಲ್ಲೋ ಸ್ವಲ್ಪ ಸ್ಪೀಡ್ ತೋರುತ್ತಲ್ವ ನಳಿನ್ ಕುಮಾರ್ ಭಾಷೆಯಲ್ಲಿ ಅಂತ ಹೇಳಿದರು. ನಾನು ಹೇಳಿದೆ, ಹೌದು ಸ್ವಲ್ಪ ಸ್ಪೀಡ್ ಇದೆ ಅಂತ ಹೇಳಿದರು. ಅದೇ ಸ್ಪೀಡ್ ನಿಮ್ಮಲ್ಲೂ ಇದೆ ಅಂತ ಹೇಳಿದರು. ಈಗ ನಾನು ಸಿಕ್ಕಿಬಿದ್ದೆ. ಹೀಗೆ ಬಹಳ ಚಂದವಾಗಿ ಇಡೀ ರಾಜ್ಯ ಸುತ್ತ ಇರುವಂಥ ನಳಿನ್ ಕುಮಾರ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ನಿಮ್ಮ ಅಭಿನಂದನೆಗೆ ನನ್ನ ಸಹಮತ ಇದೆ. ನಮ್ಮ ದೇಶದಾದ್ಯಂತ ಜಮ್ಮು ಕಾಶ್ಮೀರದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋರು. ನಾನು ನಿತ್ಯ ಕೇಳಿದ್ದನ್ನು, ನಿತ್ಯ ಅನುಭವಿಸಿದ್ದನ್ನು, ನಿತ್ಯ ಅರ್ಥ ಮಾಡಿಕೊಂಡಿರುವುದನ್ನು, ಹೆಚ್ಚು ಕಡೆ ನನಗೆಲ್ಲರಿಗೂ ಗೊತ್ತಿರುವುದನ್ನು ನಾನು ನಿತ್ಯ ನೋಡೋನೊಬ್ಬ ಹೇಳಿದರೆ ಅಷ್ಟು ರುಚಿ ಅಂತ ಅನಿಸಿಲ್ಲ ನನಗೆ. ಆದರೆ ಜಮ್ಮು ಕಾಶ್ಮೀರದ ಸಮಸ್ಯೆಗಳನ್ನು ಕಂಡಾಗ ನಮಗೆಲ್ಲ ತುಂಬ ಆತಂಕ ಇರ್ತಾಯಿತ್ತು. ಎಲ್ಲೋ ಒಂದು ಕಡೆ ನಾವೆಲ್ಲ ಮಾತಾಡ್ತಾಯಿದ್ದೆವು, ಇವತ್ತೆಲ್ಲ ನಾಳೆ ಜಮ್ಮು ಕಾಶ್ಮೀರದ 370 ರದ್ದಾಗಬೇಕು, ಇವತ್ತೆಲ್ಲ ನಾಳೆ ಜಮ್ಮು ಕಾಶ್ಮೀರದಂಥ ಕಲ್ಲು ಹೊಡೆಯವರನ್ನು ನಿಲ್ಲಿಸಬೇಕು, ಇವತ್ತೆಲ್ಲ ನಾಳೆ ಒಂದೇ ದೇಶ ಒಂದೇ ಸಂವಿಧಾನ ಅನ್ನುವ ಕಲ್ಪನೆ ಅನುಷ್ಠಾನ ಆಗಬೇಕು, ಸಮಾನ ನಾಗರಿಕ ನೀತಿ ಸಂಹಿತೆ ಜಾರಿಯಾಗಬೇಕು ಅಂತ ಹೇಳುವಾಗಲೆಲ್ಲ ನಮ್ಮ ಮನಸ್ಸೊಳಗೆ ಏನಿತ್ತು ಅಂತ ಹೇಳಿದರೆ, ಇದೆಲ್ಲ ಆಗುತ್ತಾ, ಯಾವತ್ತಾದರೂ ಆಗ್ಬೋದಿತ್ತೇನೋ ಅಂತ ಅನಿಸ್ಬಿಡ್ತಾ ಇತ್ತು. ಹಾಗೆ ಹೇಳುವಾಗ ನಮ್ಮ ಸ್ನೇಹಿತರೆಲ್ಲ ಭಾಳ ವಿಷಾದ ನಗೆ ಹೇಳ್ತಾಯಿದ್ರು, ಏನಾಯಿತು, ಆಗ್ತದ ಅಂತೇಳಿ. ಅತ್ಯಂತ ಸಂತೋಷ, ಅತ್ಯಂತ ಸಮಾಧಾನ, ಅತ್ಯಂತ ಆತ್ಮತೃಪ್ತಿ ಅಂತ ಹೇಳಿದರೆ, ನಮ್ಮ ಕಾಲದಲ್ಲಿ ನಾನೊಬ್ಬರೇ ಮೊನ್ನೆ ಹಿರಿಯರೊಬ್ಬರ ಮನೆ ಹೋಗಿದ್ದೆ. ನಿವೃತ್ತ ಶಿಕ್ಷಕರು, ನಮ್ಮ ಪಾರ್ಟಿ ಬಗ್ಗೆ ಅಭಿಮಾನಿ. ಅವ್ರು ಹೇಳ್ತಾ ಇರೋದನ್ನು ಕೇಳಿದೆ, ಶ್ರೀನಿವಾಸ ಪೂಜಾರಿ ಅವರೇ, ನನ್ನ ಜೀವಿತದ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ಮಂಗಳೂರಿನ ನೆಹರು ಮೈದಾನಕ್ಕೆ ಬಂದಾಗ ನಾನು ಉಡುಪಿಯಿಂದ ಬ್ರಹ್ಮಾವರದಿಂದ ನೇರವಾಗಿ ನಾವು ಬಸ್ಸಲ್ಲಿ ಲಾರಿಗಳಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ನೋಡ್ತಾ ಇದ್ದೆವು, ಖುಷಿ ಪಡ್ತಾ ಇದ್ದೆವು, ಅವ್ರ ಮಾತುಗಳನ್ನು ಕೇಳ್ತಾ ಇದ್ದೆವು. ಆವಾಗಲೆಲ್ಲ 370 ರದ್ದಾಗಬೇಕು, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂಥ ಮಾತುಗಳು ಅವ್ರ ಬಾಯಿಂದ ಕೂಡ ಬರ್ತಾ ಇತ್ತು. ಆದರೆ ನನ್ನ ಜೀವಿತದಲ್ಲಿ ನಾನು ಸಾಯುವ ಮೊದಲು ನನ್ನ ದೇಶದಲ್ಲಿ ಒಬ್ಬ ಇಂಥ ಪ್ರಧಾನಿ ಬರ್ತಾರೆ, ಅವರ ಮಾತುಗಳನ್ನು ನಾನು ಕೇಳ್ತೇನೆ, ಅವರು 370ನ ರದ್ದು ಮಾಡ್ತಾರೆ, ಅವರು ಜಮ್ಮು ಕಾಶ್ಮೀರಕ್ಕೆ ಭಾರತದ ಒಂದೇ ನೆಲದಡಿ ತರ್ತಾರೆ, ಒಂದೇ ಸಂವಿಧಾನ ಒಂದೇ ದೇಶ ಅನ್ನುವಂಥ ಮಾತಿಗೆ ಒತ್ತು ಕೊಡ್ತಾರೆ, ಅನುಷ್ಠಾನ ಮಾಡ್ತಾರೆ ಅಂತೇಳಿ ನಾನು ಭಾವಿಸಿರಲಿಲ್ಲ. ಆದರೆ ಇವತ್ತು ಕಣ್ಣಾರೆ ನನ್ನ ಜೀವಿತದಲ್ಲಿ ಕಂಡಾಗ ನನ್ನ ಬದುಕು ಸಾರ್ಥಕ ಆಯಿತು ಅಂತ ಅವ್ರು ಹೇಳುವಾಗ ನಮಗೆ ರೋಮಾಂಚನ ಆಗಿರುತ್ತೆ. ನಮ್ಮ ಪಾರ್ಟಿ ಪದಾಧಿಕಾರಿಗಳಲ್ಲ, ಶಾಸಕರಲ್ಲ, ಸಂಸದರಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ, ಯಾರೂ ಅಲ್ಲ, ಸಾಮಾನ್ಯ ಪೌರನೊಬ್ಬ ನನ್ನ ಬದುಕು ಸಾರ್ಥಕ ಆಯಿತು ಅಂತ ಹೇಳುವಾಗ ನಮಗೆ ರೋಮಾಂಚನ ಆಗುತ್ತೆ. ನಿನ್ನೆ ಚನ್ನವೀರ ಕಣಿವೆ ಅವ್ರನ್ನ ಕಂಡಿದ್ದೆ. ಚನ್ನವೀರ ಕಣಿವೆ ಭಾಳ ದೊಡ್ಡ ಸಾಹಿತಿ, ಪಂಪ ಪ್ರಶಸ್ತಿ ಪಡೆದವರು. ಅವ್ರ ಮನೆಗೆ ಹೋಗಿದ್ದೆ. ಮತ್ತು ಷಡಕ್ಷರಿ ಅಂಥೇಳಿ 88 ವರ್ಷದ ಹಿರಿಯರೊಬ್ಬರು, ಸ್ವಾತಂತ್ರ್ಯ ಹೋರಾಟಗಾರರು, 88 ವರ್ಷ ಅವರಿಗೆ. ಅವ್ರು ತುಂಬ ಹಿರಿಯರು. ಅವ್ರ ಜೊತೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೊಂದು ಶಾಲೆ ಹಾಕಿ, ನಮ್ಮ ದೇಶ ನಮ್ಮ ಒಂದೇ ಸಂವಿಧಾನ ಒಂದೇ ದೇಶ ಒಂದೇ ಸಂವಿಧಾನದ ಕಲ್ಪನೆ ಪುಸ್ತಕವನ್ನು ಅವ್ರಿಗೆ ಕೊಟ್ಟು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ, ನಮ್ಮ ಅರವಿಂದ ಬೆಲ್ಲದ ಅಲ್ಲಿಯ ಶಾಸಕರು ಬಂದಿದ್ದರು. ಹೋಗಿ ಅವ್ರಿಗೆ ಹೇಳಿದೆ, ಈ ಪ್ರಚಾರಕ್ಕೋಸ್ಕರ, ಚರ್ಚೆಗೋಸ್ಕರ, ಜನರನ್ನ ವಿಚಾರ ವಿನಿಮಯ ಮಾಡಲಿಕ್ಕೋಸ್ಕರ ನಾವೆಲ್ಲ ಅನೇಕ ಕ್ಷೇತ್ರಗಳಲ್ಲಿ ತಿರುಗಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವ್ರು ಹೇಳಿದ ಒಂದು ಮಾತಂದರೆ, ನನಗೆ 88 ವರ್ಷ, ಸ್ವಾತಂತ್ರ್ಯ ಹೋರಾಟಗಾರನಾಗಿ ಇನ್ನೂ ಜೀವಂತ ಇರುವಂಥ ಕೆಲವೇ ಜೀವಗಳಲ್ಲಿ ನಾನೊಬ್ಬ, ನನ್ನ ಬದುಕಿನಲ್ಲಿ ಭಾರತಕ್ಕೊಬ್ಬ ಗಂಡು ಪ್ರಧಾನಿ ಬರ್ತಾನೆ ಅಂತ ಹೇಳಿದ್ರೆ ನನ್ನ ಜೀವನದ ಸರ್ವಶ್ರೇಷ್ಠ ಖುಷಿ. ಭಾರತದಲ್ಲಿ ನನ್ನ ಜೀವಿತದಲ್ಲಿ ಗಂಡುಗಲಿ ಪ್ರಧಾನಿ ಒಬ್ಬ ಬರ್ತಾನೆ ಅನ್ನೋದೇ ನನ್ನ ಜೀವನದ ಪರಮೋಚ್ಚ ಖುಷಿ ಅಂತ ಹೇಳಿ ಅವರೇ ಬರೆದಂಥ ಕೆಲವು ಪುಸ್ತಕಗಳನ್ನು ಕೊಟ್ಟು ಮಾಳಿಗೆವರೆಗೆ ಅವ್ರು ನನ್ನ ಕೈ ಹಿಡ್ಕೊಂಡು ಹೋಗ್ತಾರೆ. ಸರ್, ನಿಮ್ಗೆ 88 ವರ್ಷ, ನಿಮ್ಮ ಕೈ ನಾನು ಹಿಡ್ಕೊಳ್ತೇನೆ ಅಂತ ಹೇಳಿದರೆ ನಾನಿನ್ನೂ ಮುದುಕಾಗಿಲ್ಲ ಅಂತ ಹೇಳಿದರು. ಹೀಗೆ ಅತ್ಯಂತ ಜೀವನೋತ್ಸವ ಇರುವಂಥ ಷಡಕ್ಷರಿ ಅವ್ರು ಹೇಳಿದ ಮಾತುಗಳು ನನಗೆ ರೋಮಾಂಚನ ಆಗಿತ್ತು. ಚನ್ನವೀರ ಕಣಿವೆಯವರ ಹತ್ರ ಹೋಗಿದ್ದೆ. ಹೋಗಿ ಅವರಿಗೆ ಒಂದು ಸನ್ಮಾನಗಳನ್ನು ಮಾಡಿ, ಹೀಗೆಲ್ಲ ಇದೆ ನಮ್ಮ ವಿಚಾರಗಳೆಲ್ಲ ಹೇಳಿದ ತಕ್ಷಣ ಅವ್ರು ಹೇಳಿದರು, ದೇಶ ಕಟ್ಟುವಂಥ ಗುರಿ ಇರುವ ಪ್ರತಿಯೊಬ್ಬ ರಾಷ್ಟ್ರಭಕ್ತನಿಗೆ ನನ್ನ 90 ವರ್ಷ ಮೀರಿದಂಥ ನಾನು ವಯೋವೃದ್ಧ, ನಾನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದರು. ಅಂದರೆ ಇಡೀ ದೇಶ ಒಂದಾಗಿ ಒಟ್ಟಾಗಿ ನೋಡ್ತಾ ಇರೋದು 370 ಬಗ್ಗೆ. ಊಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. 370 ಒಂದೇ ಸಾರಿ ಬಂದುಬಿಡ್ತಾ ಕೇಳಿದರೆ ಅದಕ್ಕೂ ಅರ್ಥಗಳಿಲ್ಲ. 370 ಒಂದೇ ಸಾರಿ ಬರಲಿಲ್ಲ. ನಾವೆಲ್ಲ ಜಮ್ಮು ಕಾಶ್ಮೀರದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ
ಭಾರತೀಯ ಜನತಾ ಪಕ್ಷ ಅದಕ್ಕೆ ಬೆಂಬಲ ಕೊಟ್ಟಾಗ ಎಲ್ಲೋ ಒಂದು ರೀತಿ ಆತಂಕ ಆಗಿತ್ತು. ಇವರೆಲ್ಲ ರಾಷ್ಟ್ರದ್ರೋಹಿಗಳ ಜೊತೆ ಸಂಪರ್ಕ ಮಾಡೋರು, ಆ ಮುಖ್ಯಮಂತ್ರಿ ಅವ್ರ ಜೊತೆಯಲ್ಲಿ ನಾವ್ಯಾಕೆ ಸಂಪರ್ಕ ಮಾಡಬೇಕು, ನಾವು ಸ್ವತಂತ್ರವಾಗಿ ವಿರೋಧ ಪಕ್ಷದಲ್ಲಿ ಇರಬೇಕಾಗಿತ್ತಲ್ಲ ಅಂತ ನಮ್ಮ ಅನೇಕ ಹಿರಿಯರು ಹೇಳೋದನ್ನು ನಾನು ಕೇಳಿದ್ದೆ. ಆದರೆ ಅಮಿತ್ ಶಾ ಅವರ ಮನಸ್ಸೊಳಗೆ ಏನಿತ್ತು ಅಂತ ಹೇಳಿದರೆ, ಸಮ್ಮಿಶ್ರ ಸರ್ಕಾರ ಆಗಬೇಕು, ಅವರಿಗೆ ಬೆಂಬಲ ಕೊಡಬೇಕು, ಅವರು ಪಾಪದ ಕೂಡ ತುಂಬಬೇಕು, ಆ ಬೆಂಬಲವನ್ನು ವಾಪಸ್ ಪಡಿಬೇಕು, ರಾಷ್ಟ್ರಪತಿ ಆಡಳಿತ ಬರಬೇಕು, ಆ ಮೂಲಕ 370ಗೆ ಬೇಕಾದಂಥ ಯೋಜನೆಗಳನ್ನು ರೂಪಿಸಬೇಕು ಅನ್ನೋದು ಆ ದಿವಸಗಳಲ್ಲಿ ಇತ್ತ ಏನೋ, ಅದಕ್ಕೋಸ್ಕರ ಬೆಂಬಲವನ್ನು ಕೊಡ್ತಾರೆ. ಆ ಬೆಂಬಲ ಕೊಟ್ಟ ನಂತರ ಅವರಿಗೆ ನಮಗೆ ಒಂದೆರಡು ದಿವಸಗಳ ಕಾಲ ಹೊಂದಾಣಿಕೆ ಆಗುತ್ತೆ, ವಿರೋಧ ಆಗುತ್ತೆ, ಚರ್ಚೆ ಆಗುತ್ತೆ. ಆ ಚರ್ಚೆ ಒಂದು ಹಂತದಲ್ಲಿ ರಾಷ್ಟ್ರೀಯತೆಗೋಸ್ಕರವಾಗಿ ಭಾರತೀಯ ಜನತಾ ಪಕ್ಷ ಬೆಂಬಲವನ್ನು ವಾಪಸ್ ಪಡೆಯುತ್ತೆ. ವಾಪಸ್ ಪಡೆದ ನಂತರ ಅಲ್ಲಿ ರಾಷ್ಟ್ರಪತಿ ಆಡಳಿತ ಬರುತ್ತೆ. ಒಂದು ವೇಳೆ 370ಯನ್ನು ತೆಗೆಯುವಾಗ ಸುಪ್ರೀಂ ಕೋರ್ಟಿಗೆ ಯಾರಾದರೂ ಅಭಿದಾವತ್ ಹಾಕಿದಾಗ ಅಲ್ಲಿರುವಂಥ ಜನರ ಅಭಿಪ್ರಾಯಗಳನ್ನು ಕೇಳಿ, ಅಲ್ಲಿರುವಂಥ ಪಾರ್ಲಿಮೆಂಟ್ ಅಸೆಂಬ್ಲಿ ಅಭಿಪ್ರಾಯವನ್ನು ಕೇಳಿ ಅಂತ ಹೇಳುವಂಥ ಅವಕಾಶಗಳು ಸಿಗಲೇ ಇಲ್ಲ. ಒಂದು ವೇಳೆ ಸಿಕ್ಕಿದ್ರೆ ಮತ್ತೇನಾದರೂ ರೂಪ ಪಡೀತಿತ್ತೇನೋ. ಅದಕ್ಕೋಸ್ಕರ ರಾಷ್ಟ್ರಪತಿ ಆಡಳಿತ ಬಂದಿರುವಂಥ ಸಂದರ್ಭದಲ್ಲಿ ಪರಮೋಚ್ಚವಾಗಿರುವಂಥ ಸಂಸತ್ತಿಗಿರುವಂಥ ಅಧಿಕಾರವನ್ನು ಚಲಾಯಿಸುವುದಕ್ಕೋಸ್ಕರ ಆ ಸಂಬಂಧಗಳನ್ನು ಕುದುರಿಸಿದ್ರು ನಮ್ಮ ಹಿರಿಯರು ಅಂತ ಹೇಳಿದರೆ, ಅದಕ್ಕೆ ಪೂರ್ವಭಾವಿಯಾದ ತಯಾರಿಕೆಗಳು ಎಷ್ಟಿರ್ಬೋದು, ಯೋಚನೆ ಎಷ್ಟಿರ್ಬೋದು, ಚಿಂತನೆ ಎಷ್ಟಿರ್ಬೋದು, ಆಲೋಚನೆ ಎಷ್ಟಿರ್ಬೋದು. ಒಂದು ರಾಜಕೀಯ ರಂಗದಲ್ಲಿ ಗೆಲುವು ಸೋಲುವುದುಗಳು ಜನರ ಮಧ್ಯೆ ಆಗುತ್ತೆ. ಆದರೆ ಒಂದು ಸಂವಿಧಾನಾತ್ಮಕವಾದಂಥ ವ್ಯವಸ್ಥೆಗಳನ್ನು ತೀರ್ಮಾನ ಮಾಡಲಿಕ್ಕೆ ಅತ್ಯಂತ ಯೋಜನಾಬದ್ಧವಾದಂಥ ಆಲೋಚನೆಯನ್ನು ಮಾಡಬೇಕು. ಬಹುಶಃ ಈ ದೇಶದಲ್ಲಿ ಆ ಉಗ್ರಗಾಮಿ ಒಬ್ಬ ಉಗ್ರಗಾಮಿ ಕಲ್ಲು ಹೊಡಿತಾನೆ ಅಂತ ನಮಗೆ ನೋವಿತ್ತಲ್ಲ. ಆ ಕಲ್ಲು ಹೊಡಿತಾರೆ ಉಗ್ರಗಾಮಿಗಳು, ನಮ್ಮ ಸೈನಿಕರಿಗೆ, ದೇಶ ಕಾಯುವಂಥ ಸೈನಿಕರಿಗೆ ಕಲ್ಲು ಹೊಡಿತಾ ಇದ್ರು ಅಂತ ಹೇಳ್ತಾ ಇದ್ದೇವಲ್ಲ ನಾವು. ಆ ಕಲ್ಲು ಹೊಡೆಯುವ ಉಗ್ರಗಾಮಿಯೊಬ್ಬನಿಗೆ, ದೇಶ ಕಾಯುವ ಸೈನಿಕರಿಗೆ ಕಲ್ಲು ಹೊಡೆಯುವಂಥ ಒಬ್ಬ ಉಗ್ರಗಾಮಿ, ಒಬ್ಬ ಪುಂಡನಿಗೆ ಅಮಿತ್ ಶಾ ಕೊಟ್ಟಿರುವಂಥ ಮಾತುಗಳೇನಂತ ಹೇಳಿದರೆ, ಎಚ್ಚರಿಕೆ ಏನಂತ ಹೇಳಿದರೆ, ಒಂದು ಕಲ್ಲನ್ನು ನಮ್ಮ ಹೊಡೆದ್ರೆ, ಈಗ ಒಂದು ಕಲ್ಲನ್ನು 370 ಬಂದ ನಂತರ ಒಂದು ಕಲ್ಲನ್ನು ನಮ್ಮ ಸೈನಿಕರಿಗೆ ಹೊಡೆದೆ, ನಿನ್ನ ಎದೆಯಲ್ಲಿ 25 ಗುಂಡಾಗ್ತೇವೆ, ನಿನ್ನ ಹೆಣ ಕೂಡ ನಿನ್ನ ಹೆತ್ತವರಿಗೆ ಕೊಡೋದಿಲ್ಲ ಅನ್ನುವ ತಾಕತ್ತಿರುವಂಥ ಗ್ರಾಮಂತ್ರಿ ಒಬ್ಬ ಬರ್ತಾರೆ ಈ ದೇಶದಲ್ಲಿ ಅಂತ ಊಹಿಸ್ಕೊಳ್ಳಿಕ್ಕೆ ಸಾಧ್ಯನ್ರಿ? ಊಹಿಸ್ಕೊಳ್ಳಿಕ್ಕೆ ಸಾಧ್ಯವಾ? ಯೋಚನೆ ಮಾಡಿದ್ದೀರಾ? ಕಸಬರಿಗೆ ಬಿರಿಯಾನಿ ಕೊಟ್ಟು ಆ ಜೈಲಲ್ಲಿ ಇಟ್ಟಿರುವಂಥ ಒಂದು ದೇಶದ ನಡುವೆ ಒಂದು ಕಲ್ಲು ಹೊಡೆದ್ರೆ 25 ಗುಂಡು ನಿಮ್ಮ ಎದೆಗೆ ಹಾಕ್ತೇವೆ, ಹೆಣ ಕೂಡ ನಿಮ್ಮ ಮನೆ ಕೊಡೋದಿಲ್ಲ ಅನ್ನುವಂಥ ಗೃಹ ಮಂತ್ರಿ ಸರ್ಕಾರ ಬರ್ತದೆ ಅಂತ ಊಹಿಸ್ಕೊಳ್ಳಿಕ್ಕೆ ಸಾಧ್ಯವೇನು? ಈ ಯೋಚನೆ ಆಧಾರದ ಮೇಲೆ 370 ರದ್ದಾಗಿದೆ. 370 ರದ್ದಾದದ್ದು ರಾಷ್ಟ್ರೀಯ ಏಕತೆಗೋಸ್ಕರ, ರಾಷ್ಟ್ರೀಯ ಬದ್ಧತೆಗೋಸ್ಕರ, ರಾಷ್ಟ್ರೀಯ ಸಮರ್ಥನೆಗೋಸ್ಕರ. ನಾವೆಲ್ಲ ಹೇಳ್ತಾ ಇದ್ದೇವಲ್ಲ, ಒಂದು ಕಾಲದಲ್ಲಿ ಸಮರ್ಥ ಭಾರತ ನಿರ್ಮಾಣ ಆಗಬೇಕು, ಶಕ್ತಿಶಾಲಿ ಭಾರತ ನಿರ್ಮಾಣ ಆಗಬೇಕು, ಸ್ವಾಭಿಮಾನಿ ಭಾರತ ನಿರ್ಮಾಣ ಆಗಬೇಕು, ಹಾಗಾಗಬೇಕಾದ್ರೆ ನರೇಂದ್ರ ಮೋದಿ ಅವರಿಗೆ ಓಟ್ ಕೊಡಬೇಕು ಅಂತ ಹೇಳುವಾಗ ನಮಗೆ ಪೂರ್ಣ ಧೈರ್ಯ ಇರಲಿಲ್ಲ. ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ. ಆದರೆ ಇವತ್ತೇನಾಗಿದೆ? ಸಮರ್ಥ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ 370ಯನ್ನು ರದ್ದು ಮಾಡಿರುವಂಥ ಕ್ರಾಂತಿಕಾರಿ ಯೋಚನೆಯನ್ನು ನರೇಂದ್ರ ಮೋದಿ ಅವರು ತೆಗೆದಾಗ ಆ ಓಟ್ ಹಾಕಿದವನಿಗೆ, ಆ ಕಟ್ಟಕಡೆ ಮನುಷ್ಯನಿಗಿದೆಯಲ್ಲ, ಅವನಿಗಿರೋ ಸಮಾಧಾನ ಏನಂತ ಹೇಳಿದರೆ, ನಾನು BJPಗೆ, ನಾನು ನರೇಂದ್ರ ಮೋದಿಗೆ, ನಾನು ನಳಿನ್ ಕುಮಾರ್ ಅವರಿಗೆ ಓಟ್ ಹಾಕಿದ್ದು ಸಾರ್ಥಕವಾಯಿತು ಅಂತ ಅನ್ಸೋದಿಲ್ವೇನು? ಆ ಕಾರಣಕ್ಕೋಸ್ಕರ 370 ರದ್ದಾಯಿತು ಅಂತ ಅನ್ಸ್ಬಿಡುತ್ತೆ ನಮಗೆ. ನಾವೆಲ್ಲಾದರೂ ಊಹೆ ಮಾಡಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುವಂಥ ಅವಕಾಶಗಳಿರಲಿಲ್ಲ. ಇದ್ರೂ ಕೂಡ ಕಾಶ್ಮೀರಕ್ಕೆ ಮತ್ತೊಂದು ಧ್ವಜ ಇತ್ತು. ಆ ಕಾಶ್ಮೀರದಲ್ಲಿರುವಂಥ ಯಾವುದೊಬ್ಬ ಹೆಣ್ಮಗಳನ್ನು ಬೇರೆ ಭಾರತವನ್ನು ಯಾವನೇ ಮದುವೆ ಆದರೂ ಕೂಡ ಅವಳ ಪೌರತ್ವ ಹಾಗೆ ಉಳಿತಿತ್ತು, ಅವನಿಗೆ ಪೌರತ್ವ ಸಿಗೋದಿಲ್ಲ. ಆದರೆ ಆ ಕಾಶ್ಮೀರದ ನೆಲದಲ್ಲಿರುವಂಥ ಹೆಣ್ಮಗಳನ್ನು ಪಾಕಿಸ್ತಾನದವನೊಬ್ಬ ಮದುವೆ ಆದರೆ ಅವನಿಗೂ ಪೌರತ್ವ ಇದೆ, ಅವಳಿಗೂ ಪೌರತ್ವ ಇದೆ. ಎಂಥ ದೇಶ ನೋಡಿ, ಎಂಥ ವಿಚಿತ್ರ ನೋಡಿ. ಕಾಶ್ಮೀರದಲ್ಲಿರುವ ಹೆಣ್ಣೊಬ್ಬಳನ್ನು ಪಾಕಿಸ್ತಾನಿ ಮದುವೆ ಆದರೆ ಪಾಕಿಸ್ತಾನದ ಪೌರತ್ವ ಅವನಿಗೆ ಸಿಕ್ಬಿಡುತ್ತೆ. ಅದೇ ಕಾಶ್ಮೀರಿ ಹೆಣ್ಮಗಳನ್ನು ಭಾರತದಲ್ಲಿರುವಂಥ ಯಾರೇ ಮದುವೆ ಆದರೂ ಕೂಡ ಅವರಿಗೆ ಪೌರತ್ವ ಸಿಗೋದಿಲ್ಲ. ಈ ದೇಶದಲ್ಲಿರುವಂಥ ಆತಂಕಕಾರಿ ವ್ಯವಸ್ಥೆಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅನಿಸ್ಬಿಡುತ್ತೆ ನಮಗೆ. ಭಾರತದ ಯಾವುದೇ ಸಂವಿಧಾನ, ಯಾವುದೇ ಸುಪ್ರೀಂ ಕೋರ್ಟಿನ ಕಾನೂನುಗಳು 4-5 ನಿಯಮಗಳನ್ನು ಬಿಟ್ಟರೆ ಬೇರೆ ಯಾವುದು ಅನ್ವಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಭಾರತದಲ್ಲಿರುವಂಥ ಪ್ರತಿ ರಾಜ್ಯದಲ್ಲೂ ಕೂಡ 5 ವರ್ಷಕ್ಕೊಂದು ಚುನಾವಣೆ, 5 ವರ್ಷಕ್ಕೊಂದು ಚುನಾವಣೆ, ಪಾರ್ಲಿಮೆಂಟಿಗೆ 5 ವರ್ಷಕ್ಕೊಂದು ಚುನಾವಣೆ. ಆದರೆ ಜಮ್ಮು ಕಾಶ್ಮೀರಕ್ಕೆ 6 ವರ್ಷಕ್ಕೊಂದು ಚುನಾವಣೆ. ಹೇಳೋರಿಲ್ಲ ಅನ್ನುವಂಥ ಮಾತುಗಳಿತ್ತು. ಇವತ್ತೇನಾಗಿದೆ? ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು. ಒಂದು ರಾಷ್ಟ್ರದಲ್ಲಿ 2 ಸಂವಿಧಾನಗಳಿರಲಿಕ್ಕೆ ಸಾಧ್ಯ ಇಲ್ಲ, ಒಂದು ರಾಷ್ಟ್ರದಲ್ಲಿ 2 ಭಾವನೆಗಳಿರಲಿಕ್ಕೆ ಸಾಧ್ಯ ಇಲ್ಲ, ಒಂದು ರಾಷ್ಟ್ರದಲ್ಲಿ 2 ರಾಷ್ಟ್ರಧ್ವಜ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅಂತೇಳಿ ಚಳುವಳಿ ಮಾಡಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ರಲ್ಲ. ಇವತ್ತು ಅದೇ ಕಾಶ್ಮೀರದಲ್ಲಿ ಪ್ರತಿ ಗ್ರಾಮ ಪಂಚಾಯತಿನ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹಾರುವಾಗ ಅವರಿಗೆ ಸಾಂತ್ವನ ಆಯಿತು ಅಂತ ಅನಿಸ್ಬಿಡೋದಿಲ್ವ ನಮಗೇನು?
ಆ ಕಾರಣಕ್ಕೋಸ್ಕರ 370 ರದ್ದಾಗಿದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ, 370 ಉಲ್ಲೇಖ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಿಂತಲ್ಲಿ ಕುಳಿತಲ್ಲಿ ಮಾತಾಡುವಾಗಲೆಲ್ಲ 370 ಅಂದರೆ ಏನು ಅನ್ನೋದು ಅನೇಕರು ಮರ್ತೆ ಬಿಡುವಂಥ ಸ್ಥಿತಿಯಲ್ಲಿದ್ದಾರೆ. ಕಾಂಗ್ರೆಸ್ಸಿಗೆ ಉತ್ತರ ಕೊಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಅಧಿಕಾರಿ ಹೇಳಿದಂತೆ 370 ರದ್ದು ಮಾಡೋದಕ್ಕೋಸ್ಕರ ನರೇಂದ್ರ ಮೋದಿ ಅವರ ಕಾರ್ಯಶೈಲಿಗೋಸ್ಕರ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಕಾಯಂ ರಾಜೀನಾಮೆ ಕೊಟ್ಟೋಗಿ ಅದನ್ನು ಸ್ವಾಗತ ಮಾಡ್ತೇವೆ ಅನ್ನುವಂಥ ಭಾವನೆಗಳ ಮೂಲಕ ಅವರಿಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಅನಿಸ್ಬಿಡುತ್ತೆ ನನಗೆ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಾವು ನಿಂತಲ್ಲಿ ಕುಂತಲ್ಲಿ ಹೋಟೆಲ್ನಲ್ಲಿ ಕ್ಷೌರದಂಗಡಿಯಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲಿ 370ಗಳ ಚರ್ಚೆ ಬಂದಾಗ ರಾಷ್ಟ್ರೀಯತೆಗೋಸ್ಕರ ಈ ಕಾಯ್ದೆಯನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಬಿಜೆಪಿಯನ್ನು ಹೊರತುಪಡಿಸಿ, ನರೇಂದ್ರ ಮೋದಿಯನ್ನು ಹೊರತುಪಡಿಸಿ, ಅಮಿತ್ ಶಾನ ಹೊರತುಪಡಿಸಿ ಮತ್ತೊಬ್ಬ ರಾಷ್ಟ್ರಭಕ್ತರಿಗೆ ಇದನ್ನು ತರುವಂಥ ಶಕ್ತಿ ಇರಲಿಲ್ಲ. ತಂದಿರುವಂಥ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು 370 ಸ್ವಾಗತ ಮಾಡಬೇಕು ಮತ್ತು ಈ ಸಮರ್ಥನೆಯನ್ನು ಎಲ್ಲ ಕಡೆ ಹೇಳಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ನೆನಪು ಮಾಡ್ತಾ ನಮ್ಮ ಇಡೀ ಕೇಂದ್ರ ಸಚಿವ ಸಂಪುಟ ಮತ್ತು ರಾಜ್ಯದಲ್ಲಿರುವಂಥ ಎಲ್ಲ ಮಂತ್ರಿಗಳಿಗೂ ಕೂಡ ಒಂದೊಂದು ತಾಲೂಕನ್ನು, ಒಂದೊಂದು ಜಿಲ್ಲೆಗಳನ್ನು ಅವರಿಗೆ ವಿಂಗಡಿಸಿ ಕೊಡಲಾಗಿದೆ. 370 ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು, ಪ್ರಶ್ನೆ ಕೇಳಿದರೆ ಉತ್ತರ ಹೇಳಬೇಕು ಅನ್ನುವಂಥ ಸುದೀರ್ಘವಾದಂಥ ಅನುಭವಗಳನ್ನು ಹಂಚಿಕೊಳ್ಳುವಂಥ ಅವಕಾಶಗಳನ್ನು ಮಾಡಲಾಗಿದೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈ ಅವಕಾಶವನ್ನು ಬಳಸಿಕೊಂಡು ನಮ್ಮ ಕಾರ್ಯಕರ್ತರು ಸ್ಥಾನೀಯ ಮಟ್ಟದಲ್ಲಿ, ಮಂಡಲ ಮಟ್ಟದಲ್ಲಿ 370 ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಜನರಿಗೆ ಹೇಳಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ನೆನಪು ಮಾಡ್ತಾ, ಇಲ್ಲಿಯ ಉಸ್ತುವಾರಿ ಮಂತ್ರಿಯಾಗಿ ನನ್ನನ್ನು ನೇಮಕ ಮಾಡಿದ್ದಕ್ಕೋಸ್ಕರ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರಿಗೆ, ರಾಜ್ಯ BJP ಅಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ಅತ್ಯಂತ ಶ್ರದ್ಧೆಯಿಂದ, ಪ್ರೀತಿಯಿಂದ, ಗೌರವಾಧಾರದಿಂದ ಆಹರ್ನಿಶಿ ದುಡಿಯುವುದರ ಮೂಲಕ ನೀವು ಕೊಟ್ಟಿರುವಂಥ ಅವಕಾಶಕ್ಕೆ ನ್ಯಾಯ ಕೊಡ್ತೇನೆ ಅನ್ನುವಂಥ ಮಾತು ಹೇಳ್ತೇನೆ. ನಮಸ್ಕಾರ, ಧನ್ಯವಾದ. ಅಭಿನಂದನಾ ಕಾರ್ಯಕ್ರಮ, ಕ್ಷೇತ್ರದ ಅಭಿನಂದನಾ ಕಾರ್ಯಕ್ರಮ ನಡೆದ ಬಳಿಕ ರಾಜ್ಯಾಧ್ಯಕ್ಷರಾದ ಕುಮಾರ್ ಕಟೀಲ್ರವರು ಅಭಿನಂದನಾ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಆ ನಂತರ ಸ್ಥಳೀಯ ಸಂಘ ಸಂಸ್ಥೆಗಳವರಿಗೆ ಅಭಿನಂದಿಸುವ ಅವಕಾಶವನ್ನು ಕೊಡಲಾಗುವುದು. ಮೊದಲು ಅವರು ಅಭಿನಂದನಾ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ, ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ರವರು ಸನ್ಮಾನದ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಆ ನಂತರ ಸ್ಥಳೀಯ ಸಂಘ ಸಂಸ್ಥೆಗಳವರಿಗೆ ಸನ್ಮಾನಿಸಲು ಅವಕಾಶವನ್ನು ನೀಡಲಾಗುವುದು. ಮಧ್ಯದಲ್ಲಿ ಒಂದು ಸೂಚನೆ, ಒಂದು ಸಂಘದವರಿಗೆ ಬೇಗ ಹೋಗ್ಲಿಕ್ಕಿದ್ದ ಕಾರಣ ಮಾತೃಭೂಮಿ ಸೇವಾ ಪ್ರತಿಷ್ಠಾನದವರು ಇಬ್ಬರನ್ನು ಕೂಡ ಸನ್ಮಾನಿಸಿ ನಿರ್ಗಮಿಸಲಿದ್ದಾರೆ. ದಯಮಾಡಿ ಬಾಕಿ ಎಲ್ಲ ಸಂಘ ಸಂಸ್ಥೆಯವರು ಸನ್ಮಾನದ ಮಾತುಗಳನ್ನು ಕೇಳಿದ ನಂತರ ಸನ್ಮಾನಿಸಬೇಕಾಗಿದೆ. ಮಂಗಳೂರು ಕ್ಷೇತ್ರದ ಈ ವಿಶೇಷ ಸಭೆಯ ವೇದಿಕೆಯಲ್ಲಿ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ಆದರಣೀಯರು, ಪುತ್ತೂರಿನ ಶಾಸಕರು ಆಗಿರುವ ಸಂಜೀವ ಮಠಂದೂರ್ ಅವರೇ, ಈ ಜಿಲ್ಲೆಯ ನೂತನವಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರ ಸ್ಥಾನವನ್ನು ಅಲಂಕಾರ ಮಾಡಿರ್ತಕ್ಕಂಥ ಒಂದು ಸರಳ ಸಜ್ಜನಿಕೆಯ ರಾಜಕಾರಣಕ್ಕೆ ಖ್ಯಾತಿಯನ್ನು ತಂದಿರುವ, ಸಾಮಾನ್ಯರಾಗಿದ್ದು ಅಸಾಮಾನ್ಯ ಸಾಧನೆಗೆ ಎತ್ತರಕ್ಕೇರಿರುವ, ನಾನು ರಾಜ್ಯದ ಅಧ್ಯಕ್ಷನಾದರೂ ಈ ರಾಜ್ಯದ ಒಬ್ಬ ಚಾಣಾಕ್ಷ ರಾಜಕಾರಣಿ, ಅಧ್ಯಯನಶೀಲತೆ ಇರತಕ್ಕಂಥ ಒಬ್ಬ ಚಿಂತಕ ಅವರು. ಅಂತಹ ಹಿರಿಯರಾಗಿರ್ತಕ್ಕಂಥ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ,
ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಈ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ನಮಗೆ ಶಾಸಕರೇ ಸೋತಿರ್ಬೋದು. ಒಬ್ಬ ಕ್ರಿಯಾಶೀಲ ಚಟುವಟಿಕೆಯ ಸೋಲನ್ನು ಸವಾಲಾಗಿ ಸ್ವೀಕಾರ ಮಾಡಬಲ್ಲ ಸಹೋದರ ಸಂತೋಷ್ ರೈ ಅವರೇ, ವಿಭಾಗ ಪ್ರಭಾರಿಗಳಾಗಿ ಕಳೆದ 3 ವರ್ಷ ಒಳ್ಳೆಯ ಕೆಲಸವನ್ನು ಮಾಡಿ ಮತ್ತೆ ಈಗ ಮುಂದುವರೆದು ನೂತನವಾಗಿ ವಿಭಾಗ ಪ್ರಭಾರಿಗಳಾಗಿ ಇವತ್ತಿಲ್ಲಿಗೆ ಆಗಮಿಸಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ರೆ, ನನ್ನ ಆದರಣೀಯ ಮಿತ್ರ, ಜಿಲ್ಲೆಯ ಸಂಘಟನಾ ಕಾರ್ಯವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುದರ್ಶನ್ ಅವರೇ, ಕಿಶೋರ್ ರೈ ಅವರೇ, ಹಿರಿಯರು, ಆದರಣೀಯರು, ಮಾಜಿ ಶಾಸಕರಾಗಿ ಅಭಿವೃದ್ಧಿ ಹರಿಕಾರರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡತಕ್ಕಂಥ ಜಯರಾಮ್ ಶೆಟ್ರೆ, ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಾಸ್ ಉಳ್ಳಾಲ್ ಅವರೇ, ಜಿಲ್ಲೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ನಮ್ಮ ನಾಯಕರಾಗಿರ್ತಕ್ಕಂಥ ಚಂದ್ರಾಸ್ ಉಚ್ಚಿಲ್ ಅವರೇ, ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಪೂಜಾ ಪೈ ಅವರೇ, ರಾಜ್ಯದ ಕಾರ್ಯಕಾರಿ ಸದಸ್ಯರಾಗಿರ್ತಕ್ಕಂಥ ರವೀಂದ್ರನಾಥ್ ಶೆಟ್ಟಿ ಉಳಿದೊಟ್ಟವರೇ, ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೋಹನ್ ರಾಜ್ ಅವರೇ, ಮನೋಜ್ ಆಚಾರ್ಯ ಅವರೇ, ಡಾಕ್ಟರ್ ಮುನೀರ್ ಭಾವ್ ಅವರೇ, ಸಹೋದರಿ ರಾಜೀವಿ ಕೆಂಪುಬಣ್ಣ ಅವರೇ, ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ಅಧಿಕಾರ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಾಗ, ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವಕಾಶಗಳು ಸಿಕ್ಕಾಗ, ಖಾಲಿಯಾಗಿರ್ತಕ್ಕಂಥ ಹುದ್ದೆಗೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ನನ್ನನ್ನು ನಿಯುಕ್ತಿಗೊಳಿಸಿದರು. ನಿಯುಕ್ತಿಗೊಳಿಸಿದ ಮೇಲೆ 28 ದಿನಗಳಾಯಿತು. ಈ ರಾಜ್ಯದ 26 ಜಿಲ್ಲೆಗಳನ್ನು ದರ್ಶನ ಮಾಡಿ ಬಂದೆ. ಹೋದಾಗ ಆಶ್ಚರ್ಯ ಆಯಿತು, ಮನಸ್ಸು ತುಂಬಿ ಬಂತು, ಆನಂದ ಆಯಿತು. ಯಾಕೆ? ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ನಾನು ಮತಗಟ್ಟೆಯಲ್ಲಿ ಕೆಲಸ ಮಾಡಲೇ ಇರಬೇಕಾಗಿರ್ತಕ್ಕಂಥ ನಾನು ಇಷ್ಟು ಎತ್ತರದ ಜವಾಬ್ದಾರಿಯ ಸ್ಥಾನಕ್ಕೆ ಅರ್ಹನೆ ಅನ್ನುವಂಥದ್ದು ಒಂದೊಂದು ಸಾರಿ ಅನ್ನಿಸ್ತದೆ. ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಜನ ಸ್ವೀಕಾರ ಮಾಡಿರ್ತಕ್ಕಂಥ ಸ್ಥಿತಿ ನೋಡಿದಾಗ ಇದು ಭಾರತೀಯ ಜನತಾ ಪಾರ್ಟಿಯ ವಿಶಿಷ್ಟತೆ. ಸಾಮಾನ್ಯ ಕಾರ್ಯಕರ್ತನು ಎತ್ತರಕ್ಕೆ ಇರಿದಾಗ ಕಾರ್ಯಕರ್ತ ಎಲ್ಲವನ್ನ ಬಿಚ್ಚಿ ಅವನನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಅನ್ನುವಂಥ ನಂಬಿಕೆ. ಹಾಗಾಗಿ ಎಲ್ಲೆಲ್ಲ ಸ್ವಾಗತಗಳಾಯಿತು. ಇಲ್ಲಿ ಬಂದಾಗ ಮಂಗಳೂರು ಕ್ಷೇತ್ರದಲ್ಲೂ ಇವತ್ತು ನನ್ನನ್ನು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಭಾಳ ಪ್ರೀತಿ ಅಭಿಮಾನದಿಂದ ಸ್ವಾಗತಿಸಿದ್ರಿ, ಅಭಿನಂದಿಸಿದ್ರಿ, ಹಾರ ತೂರಾಯಿ ಪೇಟಗಳನ್ನು ಇಟ್ರಿ. ನನಗೆ ಗೊತ್ತಾಯಿತು ಶ್ರೀನಿವಾಸ ಪೂಜಾರಿಗೆ ಕೊಟ್ಟ ಹಾರ ಮತ್ತು ಪೇಟದ ಒಳಗೆ ನಿಮ್ಮ ಬೇಡಿಕೆ ಇದೆ, ನನಗೆ ಹಾರ ಪೇಟ ಇಟ್ಟದರಲ್ಲಿ ನಿಮ್ಮ ಭಾರ ಇದೆ. ಈ ಎರಡು ಅರ್ಥ ಆಗಿದೆ ನನಗೆ. ಇದು ಸಹಜ ರಾಜಕಾರಣದಲ್ಲಿ ಇದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಹಾಗಾಗಿ ಉಸ್ತುವಾರಿ ಸಚಿವರು ಬಂದಾಗ ನೀವು ಬಾಟ ಹಾರ ತೂರಾಯಿ ಎಲ್ಲ ಹಾಕಿದ್ದೀರಿ, ಅವ್ರು ಹೋದಾಗ ಒಂದಷ್ಟು ಮನವಿಯ ಪತ್ರವು ಕೊಡ್ತೀರಿ ಅಂತ ಹೇಳುವ ನಮ್ಮ ಸಹಜವಾಗಿ. ನನಗೆ ಇಟ್ರಿ ಯಾಕೆ ಹೇಳಿದರೆ, ನಿನ್ನ ಜವಾಬ್ದಾರಿ ಜಾಸ್ತಿ ಇದೆ, ಆಹಾರದಲ್ಲಿ ಭಾರ ಇದೆ, ಭಾರತೀಯ ಜನತಾ ಪಾರ್ಟಿಯನ್ನು ನಮ್ಮ ನಂಬಿಕೆ ವಿಶ್ವಾಸದಲ್ಲಿ ನೀನು ತಗೊಂಡು ಹೋಗುವ ಅನ್ನುವಂಥ ನಂಬಿಕೆಯನ್ನು ನನ್ನ ಮೇಲೆ ಇಟ್ಟು. ಹಾಗಾಗಿ ಈ ಹಾರ ಭಾರ ತುರಾಯಿ ಎಲ್ಲ ಯಾರಿಗೆ? ನನಗಲ್ಲ. ಯಾಕಲ್ಲ? ನೀವು ಹೇಳಿದ್ರಿ ನಾನು ನಿಧಾನ ಮಾತಾಡಬೇಕು ಅಂತ ಕೋಟ ಶ್ರೀನಿವಾಸ ಪೂಜಾರಿ ಅವರೇ. ಇನ್ನು ನಾನು 1 ಗಂಟೆ ಮಾತನಾಡಿದ್ರೆ ನೀವು ಕೂತ್ಕೊಳ್ಬೇಕು. ನನಗೆ ಹೇಳಿದ್ರು ನೀವು ನಿಧಾನ ಮಾತಾಡಬೇಕು. ಅವರ ಮಾರ್ಗದರ್ಶನವನ್ನು ಪಾಲಿಸ್ತಾ ಇದ್ದೇನೆ. ನೋಡುವ ಇವತ್ತಿಂದ ಪ್ರಯತ್ನ ಮಾಡುವ ಅಂತ. ಯಾಕೆ ನನಗಲ್ಲ?
ಭಾರತೀಯ ಜನತಾ ಪಾರ್ಟಿಯ ವೈಶಿಷ್ಟ್ಯತೆ ಹಲವಾರು. ಅದರಲ್ಲಿ ಒಂದು, ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ರಾಜ್ಯದ ಅಧ್ಯಕ್ಷನಾಗುವ ಅರ್ಹತೆ ಇದೆ. ಹಾಗಾಗಿ ಎಲ್ಲರನ್ನ ಅಧ್ಯಕ್ಷ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮೆಲ್ಲರ ಪರವಾಗಿ ನನ್ನನ್ನು ನಿಮಿತ್ತ ಮಾತ್ರವಾಗಿ ಅಧ್ಯಕ್ಷರನ್ನಾಗಿಸಿದ್ದಾರೆ. ಹಾಗಾಗಿ ಆ ಹಾರ ತುರ ಎಲ್ಲವನ್ನ ನಿಮ್ಮ ಪಾದ ತಲೆಗಳಿಗೆ ಅರ್ಪಣೆ ಮಾಡ್ತೇನೆ. ಅದು ನಿಮಗೂ ಸಂದದ್ದು. ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರು ಬಹಳ ಜವಾಬ್ದಾರಿಯನ್ನು ನನ್ನ ಮೇಲೆ ಇಟ್ಟಿದ್ದಾರೆ. ನೀವು ಯಾವತ್ತು ಹೇಳಲಿಕ್ಕಿದ್ದು ಇದು ಭಾರತೀಯ ಜನತಾ ಪಾರ್ಟಿಯ ವಿಶಿಷ್ಟತೆ. ಯಾವುದು ವಿಶಿಷ್ಟ? ಯೋಚನೆ ಮಾಡಿ. ಯಾವುದೋ ಒಂದು ಗುಜರಾತಿನ ಒಂದು ನಗರದ ಸಣ್ಣ ನಗರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಚಾ ಮಾರತಕ್ಕಂಥವನ ಮಗ ಕೂಲಿ ನಾಲಿ ಮಾಡಿ ಬೆಳೆಯತಕ್ಕಂಥ ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ನಮ್ಮ ಸಂಘಟನೆ ಒಳಗೆ ಬಂದು ಸಂಸ್ಕಾರಗಳನ್ನು ಪಡೆದು ಇವತ್ತು ರಾಷ್ಟ್ರದ ಅತ್ಯುನ್ನತ ಸ್ಥಾನವಾಗಿರ್ತಕ್ಕಂಥ ಪ್ರಧಾನಮಂತ್ರಿಯ ಸ್ಥಾನವನ್ನು ಪಡೆದು ಜಗತ್ತಿಗೆ ಭಾರತವನ್ನು ಎತ್ತರಕ್ಕೆ ಒಯ್ಯಬಲ್ಲ ಅಂತ ಹೇಳಿದ್ರೆ ಇದರ ಹಿಂದೆ ಇರ್ತಕ್ಕಂಥದ್ದು ನಮ್ಮ ಸಂಘಟನೆಯ ಶಕ್ತಿ. ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ವಿಶಿಷ್ಟತೆ ಇದು. ಇನ್ಯಾವುದಾದ್ರೂ ಪಾರ್ಟಿಯಲ್ಲಿ ಯಾವುದೇ ಅಡ್ರೆಸ್ ಇಲ್ಲದ ಒಬ್ಬ ಪ್ರಧಾನಮಂತ್ರಿ ಆಗಬಲ್ಲದು ಅಂತ ಯೋಚನೆ ಮಾಡಲಿಕ್ಕಾದರೂ ಸಾಧ್ಯವಾ? ಇವತ್ತು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಹಣದಿಂದ ಅಲ್ಲ, ಅವರ ಶ್ರೀಮಂತಿಕೆಯಿಂದ ಅಲ್ಲ, ಅವರ ಬಣ್ಣದಿಂದ ಅಲ್ಲ, ಅವರಲ್ಲಿರ್ತಕ್ಕಂಥ ಶಕ್ತಿಯಿಂದ ಅಲ್ಲ, ಅವರ ಹಿಂದೆ ಇರ್ತಕ್ಕಂಥ ಜಾತಿ ರಾಜಕಾರಣದಿಂದ ಅಲ್ಲ, ಅವರು ನಂಬಿರ್ತಕ್ಕಂಥ ಸಿದ್ಧಾಂತ ಮತ್ತು ವಿಚಾರಧಾರೆಗೆ ಸಿಕ್ಕಿರ್ತಕ್ಕಂಥ ಬೆಲೆ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯನಾಗಬಲ್ಲ. ಇದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಹೇಳಿದೆ, ಇದೊಂದು ನಮ್ಮ ಸಂಘಟನೆಯಲ್ಲಿ ಮಾತ್ರ ಇರ್ತಕ್ಕಂಥ ವಿಶಿಷ್ಟತೆ. ಅದಕ್ಕೆ ಹೇಳಿದೆ ವಿಶಿಷ್ಟ ಮತ್ತು ವಿಭಿನ್ನತೆ ನಮ್ಮ ಭಾರತೀಯ ಜನತಾ ಪಾರ್ಟಿ. ಯಾವುದು ವಿಶಿಷ್ಟತೆ? ನಾನು ಕೇರಳದ ಪ್ರಭಾರಿಯಾಗಿದ್ದೆ. ನೋಡಿ ನಮ್ಮ ಕಾರ್ಯ ಹೇಗೆ ವಿಸ್ತಾರ ಆಗಿದೆ. ನಾನು ಕೇರಳದ ಪ್ರಭಾರಿಯಾಗಿದ್ದೆ. ಕೇರಳದ ಪ್ರಭಾರಿಯಾಗಿದ್ದಾಗ ಕಳೆದ ವರ್ಷ ಅಮಿತ್ ಶಾ ಅವರು ನಮಗೆ ಒಂದು ಪ್ರವಾಸವನ್ನು ಕೊಟ್ಟರು. ಕೇರಳಕ್ಕೆ ಪ್ರವಾಸ ಬರ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಬಂತು. ಸೂಚನೆ ಬಂದಾಗ ಅದನ್ನು ಜೋಡಿಸಿ ಅಂತ ಹೇಳಿದರು. ನಾವು ಕೇಂದ್ರ ಕಾರ್ಯಾಲಯಕ್ಕೆ ಕೇಳಿದೆವು, ರಾಷ್ಟ್ರೀಯ ಅಧ್ಯಕ್ಷರ ಪ್ರವಾಸ. ನಮ್ಮ ತಲೆಯಲ್ಲಿ ಏನಿತ್ತು, ದೊಡ್ಡದಾಗಿರ್ತಕ್ಕಂಥ ಮೆರವಣಿಗೆ, ಜೈ ಜೈ ಹೂಂಕಾರಗಳು, ಶಬ್ದ, ಒಂದು ದೊಡ್ಡದಾಗಿರ್ತಕ್ಕಂಥ ಸಭೆ, 10,000 ಜನ ಸೇರಿಸಬೇಕು, ಇದೆಲ್ಲ ನಮ್ಮದು ಸಹಜವಾಗಿ ನಾವು ಕೂತು ಪಟ್ಟಿ ಮಾಡಿದೆವು. ಅಲ್ಲಿಂದ ಒಂದು ಲೆಟರ್ ಬಂತು ನಮಗೆ. ಏನು ಅಂತ ಹೇಳಿದ್ರೆ, ಅಮಿತ್ ಶಾ ರಾತ್ರಿ 12 ಗಂಟೆಗೆ ರೈಲಲ್ಲಿ ಇಳಿತಾರೆ, ಅಲ್ಲಿ ಒಂದು ಸ್ವಾಗತ ಮಾಡಬೇಕು. ಬೆಳಿಗ್ಗೆ 7 ಗಂಟೆಗೆ ಅಲ್ಲಿಯ ಮತಗಟ್ಟೆಯ ಅಧ್ಯಕ್ಷನ ಮನೆಗೆ ಕರ್ಕೊಂಡು ಹೋಗಬೇಕು. ಒಂದು ಹಳ್ಳಿಯ ಮತಗಟ್ಟೆಯ ಅಧ್ಯಕ್ಷನ ಮನೆಗೆ ಕರ್ಕೊಂಡು ಹೋಗಬೇಕು. ಮತಗಟ್ಟೆಯ ಸಮಿತಿಯನ್ನು ಸೇರಿಸಬೇಕು. ಅವರಿಗೆ ಅಲ್ಲಿ ಚಾ ತಿಂಡಿ ಕೊಡಬೇಕು. ಸಭೆ ಮಾಡಿ ಧ್ವಜ ಹಾಕಿ ಅಲ್ಲಿ 10 ಜನ ಸದಸ್ಯರನ್ನು ಮಾಡಿ ಅಮಿತ್ ಶಾ ಮುಂದಕ್ಕೆ ಹೋಗ್ತಾರೆ. ನಮಗೆ ಭಾರಿ ವಿಶೇಷ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನಮ್ಮ ಕಾರ್ಯಪದ್ಧತಿಯಲ್ಲಿ ಒಂದು ಆಯಿತು, ನಾವು ಸ್ವೀಕಾರ ಮಾಡಿದೆವು. ಅಮಿತ್ ಶಾ ಬಂದರು, ಒಂದು ಮತಗಟ್ಟೆಯ ಸಮಿತಿ ಅಧ್ಯಕ್ಷನ ಮನೆಗೆ ಹೋದರು. ಅಲ್ಲಿ ಚಾ ತಿಂಡಿ ಆಯಿತು, ಸಭೆ ಆಯಿತು, ಅಮಿತ್ ಶಾ ಹೋದರು. ಆ ವಾರ್ಡಿನವರಿಗೆ ಭಾರಿ ಖುಷಿ, ಸೆಲ್ಫಿ ತೆಗೆದಿದ್ದೇವೆ ಅಮಿತ್ ಶಾನ ಜೊತೆ ಅಂತ ಹೇಳಿ ಅಲ್ಲಿಗೆ ಮುಗಿದೋಯ್ತು ನಮ್ಮ ಕತೆ. 2 ದಿನಗಳ ನಂತರ ಅಲ್ಲಿಯ ಕಮ್ಯುನಿಸ್ಟ್ ಮಂತ್ರಿ ಒಂದು ಲೇಖನ ಬರೆದ, ಪುಂಡಿಕಾಯಿ ಲೇಖನ ಮಾಡ್ದವ. ಏನು ಮಾಡ್ದ ಹೇಳಿದ್ರೆ, ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಭದ್ರಕೋಟೆಯಾಗಿ ಎದ್ದು ನಿಂತಿದೆ. ಸರ್ಕಾರ ನಮ್ಮದಿದೆ. ಇಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಮತದಾರ ಕಮ್ಯುನಿಸ್ಟ್ನ ಕಾರ್ಯಕರ್ತನಾಗಿದ್ದಾನೆ. ಹಾಗಾಗಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮಗೆ ನಗಣ್ಯ. ಇಡೀ ವಿಧಾನಸಭೆಯಲ್ಲಿ ಒಂದು ಶಾಸಕನನ್ನು ಪಡೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇನ್ನು 10 ವರ್ಷದ ಒಳಗಾಗಿಯೂ ನಮ್ಮ ವಿರೋಧ ಪಕ್ಷ ಆಗಲಿಕ್ಕೂ ನಾಲಾಯಕ್ಕು ಅನ್ನುವ ನಂಬಿಕೆ ನಮ್ಮದು. ಆದರೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಅವ, ಆದರೆ ನಿನ್ನೆಯಿಂದ ಒಂದು ಸಣ್ಣ ಭಯ ಪ್ರಾರಂಭ ಆಗಿದೆ. ಆ ಭಯ ಏನು ಹೇಳಿದರೆ, ಯಾವ ಜಗತ್ತಿನಲ್ಲೇ ಅತಿ ದೊಡ್ಡ ಪಾರ್ಟಿ ಅನ್ನಬಲ್ಲ, ಅತಿ ಹೆಚ್ಚು ಸದಸ್ಯರನ್ನು ಪಡೆದಿರುವ ಒಂದು ಪಾರ್ಟಿಯ, ಭಾರತದಂತಹ ದೊಡ್ಡದಾಗಿರ್ತಕ್ಕಂಥ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಪ್ರಧಾನಮಂತ್ರಿ ಇರತಕ್ಕಂತಹ ಒಂದು ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ, ಮಾಧ್ಯಮಗಳು ಅವನಿಗೂ ಚಾಣಕ್ಯ ಅನ್ನುವಂಥ ಪ್ರಚಾರವನ್ನು ಕೊಟ್ಟು ಪ್ರಸಿದ್ಧಿಯನ್ನು ಕೊಟ್ಟ ಕಾಲಘಟ್ಟದಲ್ಲಿ ಝಡ್ ಸೆಕ್ಯೂರಿಟಿ ಇರತಕ್ಕಂಥ ಒಬ್ಬ ಅಧ್ಯಕ್ಷ
ಸಾಮಾನ್ಯ ಮತಗಟ್ಟೆಯ ಅಧ್ಯಕ್ಷನ ಮನೆಗೆ ಬಂದು ಅಲ್ಲಿ ಚಾ ತಿಂಡಿಯನ್ನು ಕುಡಿದು 10 ಮನೆಗಳಿಗೆ ಸಂಪರ್ಕ ಮಾಡ್ತಾನೆ ಹೇಳಿದ್ರೆ ನಮಗೆ ಭಯ ಪ್ರಾರಂಭ ಆಗಿದೆ. 2 ವರ್ಷದ ಒಳಗೆ ಕೇರಳದಲ್ಲಿ ಹಳ್ಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಹಾರುತ್ತೆ. ಒಂದ್ಸರಿ ಯೋಚನೆ ಮಾಡಿ, ಒಂದು ರಾಷ್ಟ್ರೀಯ ಅಧ್ಯಕ್ಷ ಸಾಮಾನ್ಯ ಕಾರ್ಯಕರ್ತನ ಮನೆಗೆ ಬರುವುದಕ್ಕೆ ಸಾಧ್ಯವೇ ಅನ್ನುವುದು ವಿಶೇಷ ಅಲ್ಲ. ನಮ್ಮ ಪಾರ್ಟಿ ಸೂಚನೆಯಿಂದ ಬೆಳೆದಿಲ್ಲ, ನಮ್ಮ ಪಾರ್ಟಿ ಹೇಳಿಕೆಯಿಂದ ಬೆಳೆದಿಲ್ಲ, ನಮ್ಮ ಪಾರ್ಟಿ ಜಾತಿಯಿಂದ ಬೆಳೆದಿಲ್ಲ, ನಮ್ಮ ಪಾರ್ಟಿ ತಾಕತ್ತಿಂದ ಬೆಳೆದಿಲ್ಲ, ನಮ್ಮ ಪಾರ್ಟಿ ಶ್ರೀಮಂತಿಕೆಯಿಂದ ಬೆಳೆದಿಲ್ಲ. ನಮ್ಮ ಪಾರ್ಟಿ ಬೆಳೆದಿರುವಂಥದ್ದು ಹಿರಿಯರ ಆದರ್ಶದಿಂದ. ಹಾಗಾಗಿ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರು ಸದಸ್ಯತನ ಅಭಿಯಾನದಲ್ಲಿ ಪಾಲ್ಗೊಳ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮತಗಟ್ಟೆಯಾಗಿರ್ತಕ್ಕಂಥ ವಾರಣಾಸಿಯಲ್ಲಿ ಹೋಗಿ ಸದಸ್ಯತನ ಮಾಡ್ತಾರೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಅವರು ಪುತ್ತೂರಿನ ಶಾಸಕರಾದರೂ ಸದಸ್ಯತನ ಮಾಡಬೇಕೋ ಬೇಡವೋ? ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಧಾರ್ಮಿಕ ದತ್ತಿ ಸಚಿವರು ಅನ್ನುವ ಕಾರಣಕ್ಕೆ, ಜಿಲ್ಲೆಯ ಉಸ್ತುವಾರಿ ಸಚಿವರು ಅನ್ನುವ ಕಾರಣಕ್ಕೆ ಅವರಿಗೆ ರಿಯಾಯಿತಿ ಇದೆಯಾ ಕೇಳಿದರೆ ಅವರಿಗೂ ರಿಯಾಯಿತಿ ಇಲ್ಲ. ಕರ್ನಾಟಕ ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಅನ್ನುವ ಕಾರಣಕ್ಕೆ ನನಗೂ ರಿಯಾಯಿತಿ ಇಲ್ಲ. ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷ ಮಾಡಿದವ ಮತಗಟ್ಟೆಯ ಅಧ್ಯಕ್ಷನೂ ಮಾಡಲೇಬೇಕಾಗಿರುವ ಕಾರ್ಯ. ಇದಕ್ಕೋಸ್ಕರ ನಮ್ಮ ಸಂಘಟನೆ ಬೆಳೆದಿದೆ, ಹಾಗಾಗಿ ಈಗ ಅಮಿತ್ ಶಾ ಅವರು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದು? ಮುಂದಿನ ದಿನಗಳಲ್ಲಿ ಮತಗಟ್ಟೆಯ ಅಧ್ಯಕ್ಷ ಆಗಬೇಕಿದ್ರೆ ಅವ ಸಕ್ರಿಯ ಸದಸ್ಯ ಆಗಬೇಕು. ಎಷ್ಟು ಆಗಬೇಕು ಸಕ್ರಿಯ? 25 ಜನ ಸದಸ್ಯರನ್ನು ಮಾಡಲೇಬೇಕು. ಮತಗಟ್ಟೆಯ ಅಧ್ಯಕ್ಷ ಸಕ್ರಿಯ ಆಗದಿದ್ದರೆ ಕಾರ್ಪೊರೇಟರ್ ಆಗ್ಲಿಕ್ಕೆ ಆಗುವುದಿಲ್ಲ. ಕಾರ್ಪೊರೇಟರ್ ಸಕ್ರಿಯ ಆಗದಿದ್ದರೆ ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ಲಿಕ್ಕೆ ಆಗುವುದಿಲ್ಲ. ಜಿಲ್ಲಾ ಪಂಚಾಯತ್ ಸದಸ್ಯ ಸಕ್ರಿಯ ಆಗದಿದ್ದರೆ MLA ಆಗ್ಲಿಕ್ಕೆ ಆಗುವುದಿಲ್ಲ. MLA ಸಕ್ರಿಯ ಆಗದಿದ್ದರೆ ಮಂತ್ರಿ ಆಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮೊನ್ನೆ ಬಳ್ಳಾರಿಯಲ್ಲಿ ಹೇಳಿ ಬಂದಿದ್ದೇನೆ, ಮುಂದಿನ ದಿನಗಳಲ್ಲಿ ಯಾರಾದರೂ ಟಯರು ಹತ್ತಿಸಿದ್ರೆ ನೀವು ಮಂತ್ರಿ ಆಗುವುದಿಲ್ಲ, ಬಸ್ಸಿಗೆ ಕಲ್ಲು ಹೊಡೆದ್ರೆ ಮಂತ್ರಿ ಆಗುವುದಿಲ್ಲ, ಜಾತಿ ಬೆಂಬಲವನ್ನು ಹಿಡ್ಕೊಂಡು ಮೆರವಣಿಗೆ ತೆಗೆದ್ರೆ ಆಗುವುದಿಲ್ಲ. ಅಮಿತ್ ಶಾನ ಕಾಲಘಟ್ಟದಲ್ಲಿ ನಾನು ರಾಜ್ಯಾಧ್ಯಕ್ಷರಾಗಿದ್ದಾಗ ಯಾರೆಲ್ಲ ಸಕ್ರಿಯ ಸದಸ್ಯರಾಗಿದ್ದಾರೆ ಅವರು ಮಾತ್ರ ಪಾರ್ಟಿಯಲ್ಲಿ ಉನ್ನತ ಹುದ್ದೆಗೆ ಹೋಗುವುದಕ್ಕೆ ಸಾಧ್ಯ ಅನ್ನುವಂಥ ಸ್ಪಷ್ಟ ಸಂದೇಶ ನಮ್ಮದು, ಸ್ಪಷ್ಟ ಸಂದೇಶ. ಹಾಗಾಗಿ ಇದರಲ್ಲಿ ರಾಜಿ ಇಲ್ಲ. ಈ ರಾಜಿ ಇಲ್ಲದೆ ಇರತಕ್ಕಂಥ ಸೂತ್ರದ ಅಡಿಯಲ್ಲಿ ನಮ್ಮ ಪಾರ್ಟಿ ಬೆಳೆದಿದೆ. ಹಾಗಾಗಿ ಹೇಳಿದೆ, ನಮ್ಮ ಪಾರ್ಟಿ ಸಂಘಟನಾತ್ಮಕ ಕಾರ್ಯದಿಂದ ಇವತ್ತು ಬೆಳೆದಿದೆ. ಹಾಗಾಗಿ ಒಂದು ಕಡೆ ಕಾರ್ಯ ಪದ್ಧತಿ, ಇನ್ನೊಂದು ಕಡೆ ವಿಚಾರ ಸಿದ್ಧಾಂತ ಬಹಳ ಸ್ಪಷ್ಟ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಜನಸಂಘದ ಪ್ರಾರಂಭ ಯಾಕಾಯಿತು ಕೇಳಿದರೆ, ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು. ಸಂಗ್ರಾಮ ಆದಾಗ ಮಹಾತ್ಮ ಗಾಂಧಿ ಅವರಿಗೂ ಗೊತ್ತಿತ್ತು ಸ್ವಾತಂತ್ರ್ಯ ಬಂದೇ ಬರುತ್ತೆ. ಈ ದೇಶದಲ್ಲಿ 2 ರೀತಿಯ ಹೋರಾಟಗಳು ನಡೀತು. ಒಂದು ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್ ಅಂತಹ ಕ್ರಾಂತಿವೀರರ ಹೋರಾಟಗಳು ಒಂದು ಕಡೆ, ಅಹಿಂಸಾತ್ಮಕವಾಗಿರ್ತಕ್ಕಂಥ ಚಳವಳಿಯ ಮುಖಾಂತರವಾಗಿರ್ತಕ್ಕಂಥ ಹೋರಾಟ ಮಹಾತ್ಮ ಗಾಂಧಿಯ ನೇತೃತ್ವದಲ್ಲಿ ಇನ್ನೊಂದು ಕಡೆ. ಹಾಗಾಗಿ ಮಹಾತ್ಮ ಗಾಂಧಿ ಕೊನೆಗಳಿಗೆ ಗೊತ್ತಾಯಿತು, ಒಂದಲ್ಲ ಒಂದು ದಿವಸ ಈ ದೇಶದ ಸಂಸತ್ತು, ಬ್ರಿಟಿಷ್ ಸಂಸತ್ತು ಇದ್ದಾಗ ಅವರು ನಮಗೆ ಸ್ವಾತಂತ್ರ್ಯ ಬಂದದ್ದು ಹೇಗೆ ಅಂತ ಹೇಳಿದ್ರೆ ಹೆಚ್ಚಿನವ್ರು ಬ್ರಿಟಿಷರು ಕೊಟ್ಟರು, ಅವ್ರು ತಂದು ಆಗಿಲ್ಲ. ಅದಕ್ಕೊಂದು ಬ್ರಿಟಿಷ್ನಲ್ಲಿ ಆ್ಯಕ್ಟ್ ಇದೆ, ಸಂಸತ್ನಲ್ಲಿ ಆ್ಯಕ್ಟ್ ಇದೆ. ಆ ಸಂಸತ್ನ ಆಧಾರದಲ್ಲಿ ಸ್ವಾತಂತ್ರ್ಯ ಆ್ಯಕ್ಟ್ನ ಪ್ರಕಾರ ನಮ್ಗೆ ಕೊಟ್ಟರು, ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಮಹಾತ್ಮ ಗಾಂಧಿ ಯೋಚನೆ ಮಾಡಿದ್ರು, ಸ್ವಾತಂತ್ರ್ಯ ಬಂದ ಮೇಲೆ ಏನು, ಸ್ವಾತಂತ್ರ್ಯ ಬಂದೇ ಬರುತ್ತೆ, ಬಂದ ಮೇಲೆ ಹೇಗಿರಬೇಕು. ಅದಕ್ಕೋಸ್ಕರ ಮಹಾತ್ಮ ಗಾಂಧಿ ಬಹಳ ಸುಂದರವಾಗಿ ಹೇಳಿದರು, ಈ ದೇಶ ರಾಮರಾಜ್ಯ ಆಗಬೇಕು ಅಂತ ಹೇಳಿದರು. ರಾಮರಾಜ್ಯ ಆಗಬೇಕು ಯಾಕೆ ಹೇಳಿದರೆ, ಅವರಿಗೆ ಸ್ಪಷ್ಟ ಕಲ್ಪನೆಗಳಿತ್ತು, ರಾಮರಾಜ್ಯವೇ ನಿಜವಾಗಿರ್ತಕ್ಕಂಥ ಜಾತ್ಯತೀತವಾದದ ರಾಷ್ಟ್ರ, ರಾಮನ ಆಡಳಿತ ಬರಬೇಕು. ರಾಮ ಆಡಳಿತ ಹೇಳಿದರೆ ಹೇಗೆ ಹೇಳಿದರೆ, ವ್ಯಕ್ತಿಯನ್ನು ರಾಮನನ್ನಾಗಿ ಮಾಡಬೇಕು. ಆದರೆ ನೆಹರು ಪ್ರಧಾನಮಂತ್ರಿ ಆದರು, ಇದೆಲ್ಲವನ್ನು ಕೈ ಬಿಟ್ಟರು, ಜಾತ್ಯತೀತವಾದದ ಹೆಸರಿನಲ್ಲಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ವರ್ಗೀಕರಣ ಮಾಡಿದರು. ಒಟ್ಟು ಪ್ರಧಾನಮಂತ್ರಿ ಆಗಬೇಕಿತ್ತು. ಕಾಶ್ಮೀರ ಹೋದರೂ ತೊಂದರೆ ಇಲ್ಲ ಅನ್ನುವ ಅನಿಸಿಕೆ ಇತ್ತು. ಶೇಖ್ ಅಬ್ದುಲ್ಲನ ಮಾತೆಗೋಸ್ಕರ ಕಾಶ್ಮೀರವನ್ನು ಬಿಟ್ಟುಕೊಡುವ ಹುನ್ನಾರಕ್ಕೆ ಬಲಿಯಾದರು ಅವರು. ಕಾಶ್ಮೀರಕ್ಕೆ 370ನೇ ವಿಧಿ ಆಯಿತು. ಆ ವಿಧಿಯ ಮುಖಾಂತರ ಕಾಶ್ಮೀರ ಪ್ರತ್ಯೇಕ ಆಯಿತು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಆಗ ನೆಹರು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಇದನ್ನು ನೋಡಿ ಬೇಸತ್ತರವರು, ಈ ದೇಶದ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥ ದುಃಖ ಆಯಿತು ಅವರಿಗೆ. ಅದಕ್ಕೋಸ್ಕರ ಮೊದಲ ಬಾರಿಗೆ ತನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಹೊರಬಂದರು, ಭಾರತೀಯ ಜನಸಂಘ ಪ್ರಾರಂಭ ಮಾಡಿದರು. ಮೊದಲ ಯಾತ್ರೆಯನ್ನು ಕಾಶ್ಮೀರಕ್ಕೆ ಪ್ರಾರಂಭ ಮಾಡಿದರು, ಘೋಷಣೆ ಮಾಡಿದ್ರು, ಓ ಶಾರದೆ, ಕಾಶ್ಮೀರ ಪುರವಾಸಿನಿ ಶಾರದೆ ಅಂತ ಹೇಳ್ತಕ್ಕಂಥ ಜ್ಞಾನದ ಸಂಕೇತ ಆಗಿರ್ತಕ್ಕಂಥ ಕಾಶ್ಮೀರವನ್ನು ಉಳಿಸಬೇಕು. ಅದು ನಮ್ಮ ತಾಯಿ, ಅವಳು ನಮ್ಮ ಶಿರಾ, ಭಾರತಾಂಬೆಯ ಶಿರಾ ಹೇಳಿದರೆ ಅದು ಕಾಶ್ಮೀರ, ಜ್ಞಾನದ ಸಂಕೇತ, ಪಂಡಿತರಿರ್ತಕ್ಕಂಥ ನಾಡದು, ಶಾರದೆ ಕುಣಿದಾಡಿರ್ತಕ್ಕಂಥ ನೆಲ. ಹಾಗಾಗಿ ಕಾಶ್ಮೀರವನ್ನು ಉಳಿಸಬೇಕು ಅನ್ನತಕ್ಕಂಥ ಸಂಕಲ್ಪ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರದ್ದಾಯಿತು. ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಯಾತ್ರೆಯನ್ನು ಮಾಡಿದರು. ಅಲ್ಲಿ ಬಲಿದಾನ ಆಯಿತು. ಯೋಚನೆ ಮಾಡಿ,
ಬಲಿದಾನ ಆಗಿ 68 ವರ್ಷಗಳು ಕಳೆದ ಮೇಲೆ 68 ವರ್ಷಗಳ ನಮ್ಮ ರಾಜಕೀಯ ಯಾತ್ರೆಯಲ್ಲಿ, ಭಾರತೀಯ ಜನತಾ ಪಾರ್ಟಿ ಜನಸಂಘದ ಯಾತ್ರೆಯಲ್ಲಿ ನಾವು ಪ್ರತಿನಿತ್ಯ ಕಾಶ್ಮೀರ 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 ನಮ್ಮದು ಅಂತ ಹೇಳಿದೆವು. ಮತ್ತೆ ನಮಗೆ ಅಧಿಕಾರ ಪೂರ್ಣ ಪ್ರಮಾಣದಲ್ಲಿ ಬಹುಮತ ಬಂದಾಗ ಕಾಶ್ಮೀರಕ್ಕೆ ಸ್ವಾತಂತ್ರ್ಯವನ್ನು ಕೊಡುವುದರ ಮುಖಾಂತರ ನಮ್ಮ ವಿಚಾರಧಾರೆಯ ಸಿದ್ಧಾಂತಕ್ಕೆ ಬಲ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತು. ಅದನ್ನು ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಯಾವ ನಂಬಿಕೆ, ಯಾವ ವಿಶ್ವಾಸದಿಂದ 68 ವರ್ಷಗಳ ಕಾಲ ಯಾತ್ರೆಯನ್ನು ಮಾಡಿದಾಗಲೂ ನಾವು ದಾರಿ ತಪ್ಪಿಲ್ಲ. ಹೇಳಿರುವಂಥ ವಿಚಾರಧಾರೆಯಲ್ಲಿ ರಾಜಿ ಮಾಡಿಕೊಳ್ಳಿಲ್ಲ. ಅಧಿಕಾರ ನಮಗೆ ಬಹುಮತ ಬಂದಾಗ ಅದನ್ನು ಸಾಧಿಸಿದ ದಾರಿ ಪರಿಶ್ರಮಗಳನ್ನು ಶ್ರೀನಿವಾಸ್ ಪೂಜಾರಿ ಅವರು ಉಲ್ಲೇಖ ಮಾಡಿದರು. ಅದಕ್ಕೋಸ್ಕರ ಅದನ್ನು ಹೇಳೋದಿಲ್ಲ ನಾನು. ಹಾಗಾಗಿ ನಾವು ಕಾರ್ಯ ಪದ್ಧತಿಯಲ್ಲಿ ರಾಜಿ ಇಲ್ಲ, ವಿಚಾರಧಾರೆಯಲ್ಲಿ ರಾಜಿ ಇಲ್ಲದೆ ನಡ್ಕೊಂಡು ಬಂದಿರತಕ್ಕಂಥ ಸಿದ್ಧಾಂತದ ಆಧಾರದಲ್ಲಿ ಇವತ್ತು ದೇಶದಲ್ಲಿ ನಮ್ಮ ನಡವಳಿಕೆಗಳ ಕಾರಣಕ್ಕೋಸ್ಕರ, ನಮ್ಮ ಹಿರಿಯರ ಆದರ್ಶ ಮತ್ತು ವ್ಯಕ್ತಿತ್ವಕ್ಕೋಸ್ಕರ ಇವತ್ತು ಕಚ್ಚಿನಿಂದ ಕಾಮರೂಪದವರೆಗೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತೀಯ ಜನತಾ ಪಾರ್ಟಿಯ ಧ್ವಜ ಹಾಡುತ್ತೆ. ಯಾವ ನರೇಂದ್ರ ಮೋದಿ ಅವರು 2014ರಲ್ಲಿ 3 ಶಬ್ದಗಳ ಉಲ್ಲೇಖ ಮಾಡಿದರು. ಒಂದನೇದು ಜಗದ್ವಂದ್ಯ ಭಾರತದ ನಿರ್ಮಾಣ, ಎರಡನೇದು ಕಾಂಗ್ರೆಸ್ ಮುಕ್ತ, ಮತ್ತೊಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಯೋಚನೆ ಮಾಡಿ, ಜಗದ್ವಂದ್ಯ ಭಾರತ ನಿರ್ಮಾಣ ಸ್ವಾಮಿ ವಿವೇಕಾನಂದರ ಕನಸದು. ಭಾರತ ಅಮೆರಿಕದ ಜೊತೆ ಡಾಲರ್ನ ಪೈಪೋಟಿ ಮಾಡುವುದಲ್ಲ, ಭಾರತ ರಷ್ಯಾದ ಜೊತೆ ಸೈನಿಕ ಬಲವನ್ನು ತೋರಿಸುವುದಲ್ಲ. ಜಗದ್ವಂದ್ಯ ಭಾರತ ಹೇಳಿದ್ರೆ ಜಗತ್ತಿಗೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ತಾಯಿ ಭಾರತಿ. ಈ ಜಗತ್ತಿನಲ್ಲಿ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡದೇ ಇರತಕ್ಕಂಥ ದೇಶ ಭಾರತ ಆಗಿತ್ತು. ಯಾವುದೇ ದೇಶದ ಮೇಲೆ ದಂಡಯಾತ್ರೆ ಮಾಡದೇ ಇರತಕ್ಕಂಥ ದೇಶ ಭಾರತ ಇತ್ತು. ಆದರೆ ಆಧ್ಯಾತ್ಮದ ಜ್ಞಾನದ ಬೆಳಕನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರಂಥ ಸಂತರನ್ನು ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ನೆಲ ಭಾರತ. ಹಾಗಾಗಿ ಜ್ಞಾನಸುಧೆಯನ್ನು ಹರಿಸ್ತಕ್ಕಂಥ ಭಾರತ ಆಗಬೇಕು. ನಮ್ಮ ಸಾಂಸ್ಕೃತಿಕ ಪರಂಪರೆಗಳು ಜಗತ್ತಿಗೆ ಪರಿಚಯ ಆಗಬೇಕು. ಅದನ್ನು ಹೇಳಿರುವಂಥದ್ದು. ಯೋಚನೆ ಮಾಡಿ, 2014ರಿಂದ 3 ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಒಂದು, ಯಾವ ಆಧ್ಯಾತ್ಮ ಚಿಂತನೆಯ ಬೆಳಕಾಗಿರ್ತಕ್ಕಂಥ ಯೋಗವನ್ನು ಜಗತ್ತಿನ ಯೋಗ ದಿನಾಚರಣೆಯನ್ನಾಗಿ ಮಾಡಿ ಅಮೆರಿಕದ ಅಧ್ಯಕ್ಷ ಒಬಾಮ ಮಾರ್ಗದಲ್ಲಿ ಕೂತು ಯೋಗವನ್ನು ನೋಡುವ ದಿನವನ್ನು ಭಾರತೀಯರಿಗೆ ತೋರಿಸಿದ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಗಂಗೆಗೆ ಆರತಿಯನ್ನು ಮಾಡೋದ್ರ ಮುಖಾಂತರ ಗಂಗೆಯ ಪವಿತ್ರತೆಯನ್ನು ಜಗತ್ತಿಗೆ ತೋರಿಸಿದಂಥ ಕೀರ್ತಿ ಯಾರ್ದು? ಭಾರತೀಯ ಜನತಾ ಪಾರ್ಟಿದು. ಅರಬ್ ದೇಶದಲ್ಲಿ ಗಣಪತಿ ಮಂದಿರಕ್ಕೆ 24 ಎಕರೆ ಜಾಗವನ್ನು ಪಡೆದಿರ್ತಕ್ಕಂಥ ಕೀರ್ತಿ ಯಾರ್ದು? ಭಾರತೀಯ ಜನತಾ ಪಾರ್ಟಿದು. ಹಾಗಾಗಿ ಸಾಂಸ್ಕೃತಿಕ ಮೌಲ್ಯಗಳನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಕಾಂಗ್ರೆಸ್ ಮುಕ್ತ. ಕರ್ನಾಟಕದಲ್ಲಿ ಯಾರ ಸರ್ಕಾರ ಇದೆ? ಮಹಾರಾಷ್ಟ್ರದಲ್ಲಿ ಯಾರ ಸರ್ಕಾರ ಇದೆ? ಗುಜರಾತ್ನಲ್ಲಿ ಯಾರ ಸರ್ಕಾರ ಇದೆ? ಹರಿಯಾಣದಲ್ಲಿ ಯಾರ ಸರ್ಕಾರ ಇದೆ? ಜಾರ್ಖಂಡಲ್ಲಿ ಯಾರ ಸರ್ಕಾರ ಇದೆ? ಯೋಚನೆ ಮಾಡಿ, ಇವತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳು ಬಂದಿದ್ದಾವೆ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ. ಮುಂದಿನ 2 ವರ್ಷಗಳಲ್ಲಿ ಪೂರ್ಣವಾಗಿರ್ತಕ್ಕಂಥ ಕರ್ನಾಟಕದಲ್ಲೂ ಇನ್ನು ಮುಂದಿನ 3.5 ವರ್ಷದಲ್ಲಿ ಬರುವ ಚುನಾವಣೆಯಲ್ಲಿ 150+ ಅನ್ನು ನಾವು ಪಡಿತೇವೆ. ಅದ್ಭುತವಾಗಿರ್ತಕ್ಕಂಥ ಕಾರ್ಯದಲ್ಲಿ ನಾವು ಸ್ಥಾನವನ್ನು ಪಡಿತೇವೆ. ಮತ್ತೊಮ್ಮೆ ಯಡಿಯೂರಪ್ಪರ ನೇತೃತ್ವದಲ್ಲಿ ನಮ್ಮ ಕಾರ್ಯ ಯಶಸ್ವಿ ಆಗ್ತದೆ. ಹಾಗಾಗಿ ಕಾಂಗ್ರೆಸ್ ಮುಕ್ತ ಆಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವತ್ತು ದೇಶದಲ್ಲಿ ಪರಿವರ್ತನೆಗಳಾಗ್ತಾ ಇದ್ದಾವೆ. ಹಾಗಾಗಿ ಹೇಳಿದೆ, ನಾವು ಯಾವ ವಿಚಾರಧಾರೆಯನ್ನು ಹೇಳಿದೆವೋ, ಯಾವ ಸಿದ್ಧಾಂತವನ್ನು ಹೇಳಿದೆವೋ, ಒಂದು ಕಾರ್ಯಪದ್ಧತಿಯಲ್ಲಿ ರಾಜಿ ಮಾಡಿಕೊಳ್ಳಿಲ್ಲ, ಇನ್ನೊಂದು ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಳ್ಳದೆ ನಡ್ಕೊಂಡಿರುವ ರೀತಿಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅದ್ಭುತ ಕಾರ್ಯದಲ್ಲಿ ಯಶಸ್ಸಾಗಿದೆ. ಹಾಗಾಗಿ ಹೇಳಿದೆ, ನಾನು ಸ್ವರ್ಣ ಯುಗದಲ್ಲಿದ್ದೇವೆ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕ್ಕೆ ಸೀತಾರಾಮಣ್ಣನ ಹತ್ರ ಕೇಳಿ, ಹಿರಿಯರ ಹತ್ರ ಕೇಳಿ, ನಮ್ಮ ಅಕ್ಕನ ಹತ್ರ ಕೇಳಿ, ಆ ಕಾಲಘಟ್ಟದ ಕಷ್ಟಗಳನ್ನು ಒಂದ್ಸಾರಿ ಸ್ಮರಿಸಿ, ತುರ್ತು ಪರಿಸ್ಥಿತಿಯಿಂದ ಕಾಲಘಟ್ಟದಲ್ಲಿ ಅವರು ಪಟ್ಟಿರ್ತಕ್ಕಂಥ ಕಣ್ಣೀರ ಕಥೆಗಳನ್ನು ಕೇಳಿ. ಆದರೆ ನಮಗೆ ಭಗವಂತ ಆಶೀರ್ವಾದವನ್ನು ಮಾಡಿದೆ. ಹಿಂದಿನ ಜನ್ಮದ ಪುಣ್ಯದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ, ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪರಂಥ ನೇತೃತ್ವದ ಸರ್ಕಾರ. ಇದು ಭಾರತೀಯ ಕಾರ್ಯಕರ್ತನಿಗೆ ಪುಣ್ಯ ಮತ್ತು ಯೋಗ ಅಲ್ವಾ? ಹಾಗಾಗಿ ಸ್ವರ್ಣಯುಗದಲ್ಲಿದ್ದೇವೆ. ಆ ಸ್ವರ್ಣಯುಗದಲ್ಲಿ ನಾನು ಅಧಿಕಾರವನ್ನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಸ್ವೀಕಾರ ಮಾಡಿದ್ದೇನೆ. ಆಗ ನನಗೆ 2 ಆಯಿತು. ಒಂದು ಭಯ, ಇನ್ನೊಂದು ವಿಶ್ವಾಸ. ಭಯ ಯಾಕೆ? ಭಾರತೀಯ ಜನತಾ ಪಾರ್ಟಿಯ ಮುನ್ನಡೆಸಿರ್ತಕ್ಕಂತಹ AK ಸುಬ್ಬಯ್ಯರಿಂದ ಹಿಡಿದು BB ಶಿವಪ್ಪರಿಂದ ಹಿಡಿದು ಯಡಿಯೂರಪ್ಪರಿಂದ ಹಿಡಿದು ಅನಂತಕುಮಾರಿಂದ ಈಶ್ವರಪ್ಪದಿಂದ ಜಗದೀಶ್ ಶೆಟ್ಟರಿಂದ ಸೇಡಮಿಂದ ಜಗದೀಶ್ ಶೆಟ್ಟರಿಂದ DV ಸದಾನಂದಗೌಡರಿಂದ ಪ್ರಹ್ಲಾದ್ ಜೋಶಿಯಿಂದ ಯಡಿಯೂರಪ್ಪರಂಥ ನೇತಾರರು ಹಿಡ್ಕೊಂಡಿರ್ತಕ್ಕಂಥ ರಾಜ್ಯಾಧ್ಯಕ್ಷನ ಸ್ಥಾನವನ್ನು ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಿರಿಯ ವಯಸ್ಸಿನಲ್ಲಿ ತಗೊಳ್ಬೇಕಲ್ಲ, ಭಯ ಆಯಿತು. ಆದರೆ ನನಗೆ ವಿಶ್ವಾಸ ಬಂತು. ಯಾಕೆ? ಇಂತಹ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಮುನ್ನಡೆಯಬಲ್ಲೆ. ನಿಮ್ಮಂಥ ಕಾರ್ಯಕರ್ತರ ಪಡೆ ನನ್ನ ಜೊತೆ ಇದೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಪಾರ್ಟಿಯನ್ನು ಮುನ್ನಡೆಸಬಲ್ಲೆವು. ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಈ ಪಾರ್ಟಿಯನ್ನು ಮುನ್ನಡೆಸತಕ್ಕಂಥ ಶಕ್ತಿ ನನಗೆ ನಿಮ್ಮೆಲ್ಲರ ಪ್ರೇರಣೆಯಿಂದ ಆಗುತ್ತೆ ಅನ್ನುವಂಥ ವಿಶ್ವಾಸ.
ಹಾಗಾಗಿ ವಿಶ್ವಾಸ ಇದೆ. ನಾನು ಬೀದರಿಗೆ ಹೋದಾಗ ಕೇಳಿದೆ, ಇಲ್ಲಿ ಸದಸ್ಯತನ ಅಭಿಯಾನದಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ? 2 ಲಕ್ಷ ಜನ ಆಗಿದ್ದಾರೆ. ಹಾಗಾಗಿ ನನಗೆ ಈಗ ತಲೆ ಎತ್ತಿ ನಡಿಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೀರ್ತಿಯನ್ನು ಉಳಿಸಬೇಕೋ ಬೇಡವೋ? ಮಂಗಳೂರು ಕ್ಷೇತ್ರದಲ್ಲಿ ಎಲ್ಲ ಮತಗಟ್ಟೆಯಲ್ಲಿ ಸಮಿತಿ ಆಗಬೇಕೋ ಬೇಡವೋ? ಮತಗಟ್ಟೆಯಲ್ಲಿ ಸಮಿತಿ ಆಗಬೇಕೋ ಬೇಡವೋ? ಮುಂದಿನ ಚುನಾವಣೆಯಲ್ಲಿ ಖಾದರ್ ಕಾಡಿಗೆ ಹೋಗಬೇಕೋ ಬೇಡವೋ? ಮುಂದಿನ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಹುಡುಗ ನಿಮ್ಮೊಟ್ಟಿಗೆ ಇದ್ದು ಬೆಳೆದು ಬಂದಿರತಕ್ಕಂಥ ನಾನು ಸಾಮಾನ್ಯ ಒಬ್ಬ ಕಾರ್ಯಕರ್ತ ರಾಜ್ಯಾಧ್ಯಕ್ಷನಾದಾಗ ಮಂಗಳೂರು ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬರಬೇಕೋ ಬೇಡವೋ? ಧ್ವಜ ಹಾರಿಸಬೇಕೋ ಬೇಡವೋ? ಧ್ವಜವನ್ನು ಹಾರಿಸಬೇಕು ಅಂತ ಆದರೆ ನಮ್ಮ ನಿಶ್ಚಯ ಇರಬೇಕು. ಮತಗಟ್ಟೆಯ ಆಧಾರದಲ್ಲಿ ನಮ್ಮ ಕಾರ್ಯವ್ಯಾಪ್ತಿ ವಿಸ್ತರಣೆ ಆಗಬೇಕು. ಯಾವ ಕಮ್ಯುನಿಸ್ಟರು ಹೇಳಿದ್ರ ಕೇರಳದಲ್ಲಿ ಮನೆಯಲ್ಲಿ ಮತದಾರನನ್ನ ಕಾರ್ಯಕರ್ತ ಮಾಡಿದ್ದೇವೆ, ನನಗೆ ವಿಶ್ವಾಸ ಇದೆ, ಶಕ್ತಿ ತುಂಬಬಲ್ಲ ಮಂಗಳೂರು ಕ್ಷೇತ್ರದ ಟೀಮ್ ಇದೆ, ಬಹಳ ಗಟ್ಟಿ ಉಂಟಾಗಿರ್ತಕ್ಕಂಥ ಟೀಮ್ ಇದೆ. ಒಂದೇ ಮನಸ್ಸಿನಿಂದ ಇಲ್ಲಿರ್ತಕ್ಕಂಥ ಮತದಾರರನ್ನ ನೀವು BJP ಕಾರ್ಯಕರ್ತರನ್ನಾಗಿ ಮಾಡ್ತೀರಿ ಅನ್ನತಕ್ಕಂಥ ವಿಶ್ವಾಸ ಇದೆ, ಮುನ್ನುಗ್ಗಿಯೋದಕ್ಕೋಸ್ಕರ. ಹಾಗಾಗಿ ಹೇಳಿದೆ, ಅಂತಹ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಇದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಪಡಿಬೇಕು. ಅದಕ್ಕಿಂತ ಇನ್ನು ಕೀರ್ತಿ ಏನು? ಎಂಥ ನಂಬಿಕೆ ನಮಗೆ, ಎಂಥ ವಿಶ್ವಾಸ! ಭಗವಂತನ ಅನುಗ್ರಹ ದಕ್ಷಿಣ ಕನ್ನಡ ಜಿಲ್ಲೆಗೆ 2 ಕಾರಣಕ್ಕಾಗಿದೆ. ಒಂದು, ಧಾರ್ಮಿಕ ದತ್ತಿ ಸಚಿವನೇ ನಮಗೆ ಉಸ್ತುವಾರಿ ಸಚಿವರಾಗಿ ಬಂದಿದ್ದಾರೆ. ಹಾಗಾಗಿ ದೇವರ ಆಶೀರ್ವಾದ ನಮಗಿದೆ. ಈ ರಾಜ್ಯದಲ್ಲಿ ಇಬ್ಬರಿದ್ದಾರೆ, ಕೇಳಿದ್ದನ್ನು ಕೊಡುವ ಕಾಮಧೇನುಗಳು. ಯಾರು? ಒಂದು ಯಡಿಯೂರಪ್ಪರ ಮುಂದೆ ಹೋಗಿ ನಿಂತರೆ ಈ ರಾಜ್ಯದಲ್ಲಿ ಕೇಳಿದ್ದನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿ. ನಾನು ನೋಡಿದ್ರಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಾನವೀಯತೆ ಇರತಕ್ಕಂಥ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೆ ಯಡಿಯೂರಪ್ಪನವರು. ಹೋರಾಟಗಾರನಾಗಿ ಬಂದರು, ರೈತರ ಮಗನಾಗಿ ಬೆಳೆದರು, ಕೃಷಿಕರ ಕಣ್ಣೀರನ್ನು ಒರೆಸಿದರು, ಬಡವರ ಬಂಧುಗಳ ಬೆಳಕಾಗಿ ನಿಂತರು. ಯಾವುದೇ ಮುಖ್ಯಮಂತ್ರಿ ಮಾಡದೇ ಇರತಕ್ಕಂಥ ಕಾರ್ಯವನ್ನು ಮಾಡಿದಿರ್ತಕ್ಕಂಥ, ಮೊದಲ ಬಾರಿಗೆ ಕೃಷಿ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ, ವೃದ್ಧರ ಕಣ್ಣಲ್ಲಿ ಕಣ್ಣೀರು ಬಂದಾಗ ಸಂಧ್ಯಾ ಸುರಕ್ಷವನ್ನು ಕೊಟ್ಟಿರ್ತಕ್ಕಂಥ, ಹೆಣ್ಣು ಮಗು ಹುಟ್ಟಿದಾಗ ಕಣ್ಣೀರು ಬರಬಾರ್ದು ಅಂತ ಹೇಳಿ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಿರ್ತಕ್ಕಂಥ, ಶಾಲೆಗೆ ಹೋಗುವ ಮಗು ಆಟ ಆಡ್ತಾ ಹೋಗಬೇಕು ಸೈಕಲ್ ಕೊಟ್ಟಿರ್ತಕ್ಕಂಥ, ಹಾಲು ಕರೆಯುವ ತಾಯಂದಿರಿಗೆ 4 ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿರುವ, ಮತ್ತು ಮೊನ್ನೆ ನೆರೆ ಬಂದಾಗ ಸಂತ್ರಸ್ತರ ಮನೆಗೆ 5 ಲಕ್ಷ ಕೊಟ್ಟಿರುವ ಮೊದಲ ಮುಖ್ಯಮಂತ್ರಿ ಇದ್ರೆ ಯಡಿಯೂರಪ್ಪನವರು. ಹಾಗಾಗಿ ನಮಗೆ ಎಂಥ ಕಾಲಘಟ್ಟ! ಅದೇ ಭಾವನೆ ಇರ್ತಕ್ಕಂಥ, ಅದೇ ಮನಸ್ಥಿತಿ ಇರ್ತಕ್ಕಂಥ, ಅಂಥದ್ದೇ ಯೋಚನೆ ಇರ್ತಕ್ಕಂಥ ಇನ್ನೊಬ್ಬ ಸಜ್ಜನ ಯಾರು ಹೇಳಿದ್ರೆ ಅದು ಕೋಟ ಶ್ರೀನಿವಾಸ ಪೂಜಾರಿ. ನನಗೆ ಗೊತ್ತಿದೆ, ಹಿಂದುಳಿದ ವರ್ಗ ದೇವಸ್ಥಾನಗಳಾಗಿರ್ತಕ್ಕಂಥ ಕಲ್ಲುರ್ಟಿ ಸ್ಥಾನದಿಂದ ಹಿಡಿದು ಗುಳಿಗನ ಕಟ್ಟೆವರೆಗೆ ಕೋಟಿ ಅನುದಾನಗಳನ್ನು ಕೊಟ್ಟವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹಿಂದೆ ಧಾರ್ಮಿಕ ಸಚಿವರಾಗಿರ್ತಕ್ಕಂಥ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಇದಕ್ಕಿಂತ ದೊಡ್ಡ ಭಾಗ್ಯಶಾಲಿಗಳಿದ್ದಾರೆ. ಶಾಲಾಕಿ ನಾಗಮಂಡಲಕ್ಕೆ ಹೋಗಿ ನಾಟಕ ಮಾಡುವುದು ಆದೀತ, ರಾತ್ರಿ ಹಗಲು ನಿಮಗೆ ಬೆನ್ನು ತಟ್ಟಿ ನಿಮ್ಮ ಜೊತೆ ಇದ್ದೇನೆ ಹೇಳುವ ಶ್ರೀನಿವಾಸ ಪೂಜಾರಿ ಆದೀತ. ಹಾಗಾಗಿ ಅಂತಹ ಶ್ರೀನಿವಾಸ ಪೂಜಾರಿ ಅವರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು. ಶ್ರೀನಿವಾಸನ್ನ ಸಂತೋಷ್ ಅನ್ನಂದು ಭಾಳ ಸುಂದರವಾಗಿ ಹಾಗೆ ಹೇಳಿದರು. 7 ಕಡೆ MLAಗಳಿದ್ದಾರೆ, ಭಾಳ ಸಮರ್ಥರಿದ್ದಾರೆ. ಹಾಗಾಗಿ MP ಅವರ ಅನುದಾನವನ್ನು ಮಂಗಳೂರು ಕ್ಷೇತ್ರಕ್ಕೆ ಜಾಸ್ತಿ ಕೊಡ್ತೇನೆ ಅಂತ ಹೇಳಿದ್ದು ಹೌದು. ನಾನು ಯಾಕೆ ಹೇಳಿದೆ ಕೇಳಿದರೆ ಸಂತೋಷ ಆಗಲಿ ಅವರಿಗೆ ಅಂತ. ಆದರೆ ನನಗೆ ಅನಿವಾರ್ಯ, 8 ಕ್ಷೇತ್ರದವರಿಗೆ ಕಣ್ಣೀರು ಒರೆಸಬೇಕು ನಾನು. ಹಾಗಾಗಿ ನಾನು ನನ್ನ ಪ್ರಯತ್ನ ಮಾಡ್ತೇನೆ. ಆದರೆ ನೀವು ಹೆಚ್ಚು ಇದನ್ನು ಸ್ವೀಕಾರ ಮಾಡಿಕೊಂಡು ಮಂಗಳೂರು ಕ್ಷೇತ್ರವನ್ನು ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಕೊಡಲಿಕ್ಕೆ ನೀವು ಸಮರ್ಥ. ಶ್ರೀನಿವಾಸನ್ನ ಬಹಳ ಯೋಗದವರು. ಅವರು ಎಲ್ಲೆಲ್ಲಿ ಕಲ್ಲಾಕಿದ್ದಾರೆ ಅಲ್ಲೆಲ್ಲಿ ಬೇಗ ಬಿಲ್ಡಿಂಗ್ ಆಗ್ತದೆ. ಹಾಗಾಗಿ ಈ ಬಾರಿ ಅವರು ಉಸ್ತುವಾರಿ ಸಚಿವರಾಗಿ ಹೆಚ್ಚು ದೃಷ್ಟಿಯನ್ನು ಮಂಗಳೂರು ಕ್ಷೇತ್ರಕ್ಕೆ ಹಾಕ್ತಾರೆ. ನಿಮ್ಮ ನನ್ನ ಇಬ್ಬರ ಗುರಿ ಒಂದೇ, ಮುಂದಿನ ಚುನಾವಣೆಯಲ್ಲಿ ಮಂಗಳೂರು ಕ್ಷೇತ್ರವನ್ನು ಗೆಲ್ಲುವುದು. ಹಾಗಾಗಿ ಇಡೀ ರಾಜ್ಯದ ಜನತೆಗೆ ನಾನು ವಿಶ್ವಾಸವನ್ನು ಹೇಳಿದೆ, ಮುಂದಿನ ಚುನಾವಣೆಯಲ್ಲಿ 150+ ಅನ್ನು ಹೊಡಿತೇವೆ. ಮತ್ತು ನಾನು ಇವತ್ತು ಹೇಳಬಲ್ಲ, ಸರ್ಕಾರ ಇರತಕ್ಕಂಥ ಕಾಲಘಟ್ಟದ ಹೇಳುತ್ತೇನೆ, ಯಾವುದೇ ಕಾರ್ಯಕರ್ತನ ಕಣ್ಣಲ್ಲೂ ಕಣ್ಣೀರು ಬರುವುದಕ್ಕೆ ನಾನು ಬಿಡಲಾರೆ. ಯಾವುದೇ ಭಾರತೀಯ ಜನತಾ ಪಾರ್ಟಿಯ ಕಣ್ಣೀರು ಬರಬಾರದು. ಯಾವುದೇ ರೀತಿಯ ಅಕ್ರಮಗಳಾದರು, ಯಾವುದೇ ರೀತಿಯ ವಿರೋಧಗಳು ಬಂದರು, ನಮ್ಮ ಕಾರ್ಯಕರ್ತರಿಗೆ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿ ನಾನು ಸ್ಪಂದನೆ ಕೊಡಬಲ್ಲೆ. ಅಂತಹ ಟೀಮ್ ನಮ್ಮಲ್ಲಿದೆ. ಸಚಿವರುಗಳ ಟೀಮ್ ಇದೆ. ನಿಮಗೆ ಸ್ಪಂದಿಸ್ತಕ್ಕಂಥ ಸಚಿವರುಗಳ ಟೀಮ್ ಇದೆ. ಅದ್ಭುತವಾಗಿರ್ತಕ್ಕಂಥ ಸರ್ಕಾರದ ಮಧ್ಯೆ ಎಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯು ನಮಗೆ. ಹಾಗಾಗಿ ಹೇಳಿದ್ದೇನೆ, ನಿಮ್ಮ ಪ್ರೀತಿ ಮತ್ತು ವಿಶ್ವಾಸದಿಂದ 3 ಬಾರಿ ಲೋಕಸಭಾ ಸದಸ್ಯನಾದೆ. ಇವತ್ತು ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದ ಅತ್ಯುನ್ನತ ಅಧ್ಯಕ್ಷ ಸ್ಥಾನವನ್ನು ಅಮಿತ್ ಶಾ, ನರೇಂದ್ರ ಮೋದಿಯವರು, ಸಂತೋಷಿಯವರು ಮತ್ತು ಯಡಿಯೂರಪ್ಪನವರು ನನಗೆ ಕೊಟ್ಟಿದ್ದಾರೆ. ಅವರೆಲ್ಲರ ಅಭಿಮಾನ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ, ನಿಮ್ಮ ನಂಬಿಕೆಗಳಿಗೆ ಅಗೌರವ ಆಗದ ರೀತಿಯಲ್ಲಿ ನಾನು ಈ ಸ್ಥಾನವನ್ನು ನಿರ್ವಹಣೆ ಮಾಡ್ತೇನೆ. ಹಾಗಾಗಿ ಹೇಳಿದೆ, ಮೊನ್ನೆ 28 ದಿನದಲ್ಲಿ
26 ಜಿಲ್ಲೆಗಳಿಗೆ ನಾನು ತಿರುಗಿ ಬಂದಿದ್ದೇನೆ. 26 ಜಿಲ್ಲೆಗಳ ದರ್ಶನ ಮಾಡಿ ಬಂದಿದ್ದೇನೆ. ಎಲ್ಲ ಕಾರ್ಯಕರ್ತರನ್ನು ಮಾತನಾಡಿಸಿ ಬಂದಿದ್ದೇನೆ. 16 ಸಭೆಗಳನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲೂ ಅದನ್ನು ಯಶಸ್ವಿ ಮಾಡ್ತೇನೆ. ಆದರೆ ಒಂದೇ ನನಗೆ ನಿಮ್ಮಲ್ಲೊಂದು ಪ್ರಾರ್ಥನೆ ಇದೆ. ನನ್ನ ಮೇಲೆ ನಿಮಗೆ ಬಹಳ ಆಗಿರ್ತಕ್ಕಂಥ ಪ್ರೀತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರಿಗೆ ನನ್ನಲ್ಲಿದ್ದಷ್ಟು ಪ್ರೀತಿ ಯಾರ ಹತ್ರ ಇಲ್ಲ. ನನ್ನಲ್ಲಿರತಕ್ಕಂಥ ಅಭಿಮಾನ ಇನ್ನೊಬ್ಬನಲ್ಲಿಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ಬೈತಾರೆ ಪ್ರೀತಿಯಲ್ಲಿ. ಸಹಜವಾಗಿರ್ತಕ್ಕಂಥ ಪ್ರೀತಿ, ಸಹಜವಾಗಿರ್ತಕ್ಕಂಥ ಅಭಿಮಾನ. ಹಾಗಾಗಿ ಹೇಳ್ತೇನೆ, ಇನ್ನು ನನಗೆ ದಿನನಿತ್ಯ ಆಟ ಕೋಲ ನೇಮಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಪ್ರವಾಸವನ್ನು ಮಾಡಬೇಕೋ ಬೇಡವಾ? ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಬೇಕೋ ಬೇಡವಾ? ಭಾರತೀಯ ಜನತಾ ಪಾರ್ಟಿಯ ಪೂರ್ಣ ಪ್ರಮಾಣದ ಸರ್ಕಾರವನ್ನು ತರಬೇಕೋ ಬೇಡವಾ? ಹಾಗಿದ್ರೆ ನಾನು ಎಲ್ಲಿ ತಿರುಗಬೇಕು? ರಾಜ್ಯ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸಗಳೇ ನಾನು ಋಣಿಯಾಗಿದ್ದೇನೆ. ನಿಮ್ಮ ಕಾರ್ಯವನ್ನು ಯಶಸ್ಸನ್ನು ಮಾಡ್ತೇನೆ ಅಂತ ಹೇಳ್ತಾ ಎಲ್ಲರಿಗೆ ಸನ್ಮಾನಿಸಲು ಎಲ್ಲರಿಗೆ ಅವಕಾಶವನ್ನು ನೀಡಲಾಗ್ತದೆ. ದಯಮಾಡಿ ಎಲ್ಲರೂ ಸರದಿ ಸಾಲಿನಲ್ಲಿ ಬಂದು ಸಚಿವರನ್ನು ಹಾಗೂ ರಾಜ್ಯಾಧ್ಯಕ್ಷರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಮೊದಲನೇದಾಗಿ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್, ಅದರ ನಂತರ ಹೊಲದವರ ಯಾನೆ ಗಟ್ಟಿ ಸಮಾಜ, ನಾರಾಯಣಗುರು ಸೇವಾ ಸಮಾಜ ಗ್ರಾಮ ಚಾವಡಿ, ನಾರಾಯಣಗುರು ಸೇವಾ ಸನ್ಮಾನಿಸಲು ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಎಲ್ಲರೂ ಸರದಿ ಸಾಲಿನಲ್ಲಿ ಬಂದು ಸಚಿವರನ್ನು ಹಾಗೂ ರಾಜ್ಯಾಧ್ಯಕ್ಷರನ್ನು ಸನ್ಮಾನಿಸಬೇಕಾಗಿ ವಿನಂತಿ. ಮೊದಲನೇದಾಗಿ ಸಂಘ ಸಂಸ್ಥೆಗಳವರಿಗೆ ಅವಕಾಶವನ್ನು ಮಾಡಿಕೊಡಿ. ನಮ್ಮ ಕಾರ್ಯಕರ್ತರು ಆ ನಂತರ ಸನ್ಮಾನಿಸಬೇಕಾಗಿ ವಿನಂತಿ. ನಮ್ಮ ಕಾರ್ಯಕರ್ತರು ಆ ನಂತರ ಸನ್ಮಾನಿಸಬೇಕು. ಮೊದಲನೇದಾಗಿ ಸಂಘ ಸಂಸ್ಥೆಗಳವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಿ. ಮಾತೃಭೂಮಿ ಸೇವಾ ಪ್ರತಿಷ್ಠಾನ, ಹೊಲದವರ ಯಾನೆ ಗಟ್ಟಿ ಸಮಾಜ, ನಾರಾಯಣಗುರು ಸೇವಾ ಸಮಾಜ ಗ್ರಾಮ ಚಾವಡಿ, ನಾರಾಯಣಗುರು ಸೇವಾ ಸಮಾಜ ಕೊಲ್ಯ, ಬಿಜೆಪಿ ಸಜಿಪ ನಡುಪಾಡು ಚೇಲೂರು ಸಮಿತಿ, ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಆಡಳಿತ ಸಮಿತಿ, ಕುಳಾಲ ಸಂಘ ರಿಜಿಸ್ಟರ್ಡ್ ಕೊಲ್ಯ, ಸಿದ್ಧಿವಿನಾಯಕ ಮಂದಿರ ಬೀರಿ, ಅಮ್ಮೆಂಬಲ ಸೇವಾ ಸಹಕಾರಿ ಸಂಘ ಮುಡಿಪು, ಲಾರೆನ್ಸ್ ಫರ್ನಾಂಡಿಸ್ ನಿತ್ಯಾಧರ್ ನಗರ ಬಬ್ಬುಕಟ್ಟೆ, ಸೋಮನಾಥೇಶ್ವರ ದುರ್ಗಾಪರಮೇಶ್ವರಿ ದೇವಸ್ಥಾನ ಇನೋಳಿ, ಜೈ ವೀರಮಾರುತಿ ವ್ಯಾಯಾಮ ಶಾಲೆ ಭಟ್ನಗರ, ವಿಶ್ವಕರ್ಮ ಸಮಾಜ ಸೇವಾ ಸಂಘ ಮುಡಿಪು, ಮುನ್ನೂರು ಗ್ರಾಮ ಸಮಿತಿ ಬಿಜೆಪಿ, ಅಮ್ಲಮಗರು ಗ್ರಾಮ ಸಮಿತಿ ಬಿಜೆಪಿ. ಮಗವೀರ ಸಂಘ ಉಳ್ಳಾಲ ವಲಯ, ದಯಮಾಡಿ ಸಂಘ ಸಂಸ್ಥೆಗಳವರಿಗೆ ಮೊದಲನೇ ಆದ್ಯತೆಯನ್ನು ನೀಡಿ. ನಾವು ಬಿಜೆಪಿ ಕಾರ್ಯಕರ್ತರು ಆ ನಂತರ ಸಚಿವರು ಹಾಗೂ ರಾಜ್ಯಾಧ್ಯಕ್ಷರಿಗೆ ಸನ್ಮಾನಿಸಬಹುದು. ಮಾತೃಭೂಮಿಯವರ ಸೇವಾ ಪ್ರತಿಷ್ಠಾನದ ಸನ್ಮಾನ ಆದ ತಕ್ಷಣ ಹೊಲದವರ ಯಾನೆ ಗಟ್ಟಿ ಸಮಾಜ, ನಾರಾಯಣಗುರು ಸೇವಾ ಸಮಾಜ ಗ್ರಾಮ ಚಾವಡಿ, ನಾರಾಯಣಗುರು ಸೇವಾ ಸಮಾಜ ಕೊಲ್ಯ, ಬಿಜೆಪಿ ಗ್ರಾಮ ಸಮಿತಿ ಬೋಲಿಯಾರ್ ವತಿಯಿಂದ, ಹಾಗೆಯೇ ಬೋಲಿಯಾರ್ ಗ್ರಾಮ ಪಂಚಾಯತ್ ಸಮಿತಿಯಿಂದ. ಕಾರ್ಯಕರ್ತರು ಸರಣಿ ಸಾಲಿನಲ್ಲಿ ಸರಣಿ ಸಾಲಿನಲ್ಲಿ ಕಳಿಸಬೇಕಾಗಿ ವಿನಂತಿ. ಕಾರ್ಯಕರ್ತರು ದಯಮಾಡಿ ಸರದಿ ಸಾಲಿನಲ್ಲಿ ಹೋಗುವಂತೆ ಅವಕಾಶವನ್ನು ಮಾಡಿಕೊಡಿ. ಹೇಮಂತ್ ಶೆಟ್ಟಿ ದಯಮಾಡಿ ಸರದಿ ಸಾಲಿನಲ್ಲಿ ಹೋಗುವಂತೆ ನೋಡಿಕೊಳ್ಳಿ.
ಹಾಗೆಯೇ 2018 ಮತ್ತು 19ನೇ ವರ್ಷದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ಇದರ ಮಹಾಸಭೆಯು ದಿನಾಂಕ 21ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಈ ಮಹಾಸಭೆಗೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಯಾರ್ಯಾರು ಸದಸ್ಯರಾಗಿದ್ದೀರಿ ಅವರು ಪಾಲ್ಗೊಳ್ಳಬೇಕಾಗಿ ವಿನಮ್ರ ವಿನಂತಿ. ದಯಮಾಡಿ ಕಾರ್ಯಕರ್ತರಲ್ಲಿ ವಿನಂತಿ, ರಾಜೇಶ್ ಮಡಿವಾಳ ಹಾಗೂ ಹೇಮಂತ್ ಶೆಟ್ಟಿ ಅವರು ವೇದಿಕೆಯಲ್ಲಿ ತುಂಬಿದ ಜನರನ್ನು ಅಭಿನಂದಿಸಲ್ಪಟ್ಟು ಆಗಿದ್ದರೆ ಅವರನ್ನು ದಯಮಾಡಿ ಕೆಳಗೆ ಕಳಿಸಿಕೊಡಬೇಕಾಗಿ ವಿನಂತಿ. ದಯಮಾಡಿ ಸನ್ಮಾನಿಸಿ ಆದ ನಂತರ ಕೆಳಗಡೆ ಬನ್ನಿ. ದಯಮಾಡಿ ಸನ್ಮಾನಿಸಿ ಆದ ನಂತರ ಕೆಳಗಡೆ ಬನ್ನಿ. ಹೇಮಂತ್ ಶೆಟ್ಟಿ ಅವರೇ, ರಾಜೇಶ್ ಮಡಿವಾಳರವರೇ, ದಯಮಾಡಿ ಕಾರ್ಯಕರ್ತರು ಸನ್ಮಾನಿಸಲ್ಪಟ್ಟ ನಂತರ ಮೇಲುಗಡೆಯಿಂದ ಕೆಳಗಡೆ ಬನ್ನಿ. ಇತರ ಸಂಘ ಸಂಸ್ಥೆಗಳವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಿ. ಹಿಂದುಗಡೆ ಇದ್ದವರು ದಯಮಾಡಿ ಕೆಳಗಡೆ ಬನ್ನಿ. ಹಿಂದುಗಡೆ ಇದ್ದವರು ದಯಮಾಡಿ ಕೆಳಗಡೆ ಬನ್ನಿ. ನಿಮ್ಮಲ್ಲಿ ವಿನಂತಿ, ಒಂದು ವಿಶೇಷ ವಿನಂತಿ, ಹಿಂದುಗಡೆ ಇದ್ದವರು ದಯಮಾಡಿ ಕೆಳಗಡೆ ಬನ್ನಿ. ವೇದಿಕೆ ಹಿಂಭಾಗದಲ್ಲಿದ್ದವರು ಕೆಳಗಡೆ ಬನ್ನಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ವಿನಮ್ರ ವಿನಂತಿ, ಬೇರೆಯವರಿಗೆ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಿ. ಎಲ್ಲ ಸಂಘ ಸಂಸ್ಥೆಗಳವರಿಗೆ ಅಭಿನಂದಿಸಲು ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗಿ ವಿನಂತಿ. ನಮ್ಮ ಕಾರ್ಯಕರ್ತರು ಸಂಘ ಸಂಸ್ಥೆಯವರಿಗೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ಇದರ 18 ಮತ್ತು 19ನೇ ವರ್ಷದ ಮಹಾಸಭೆಯು ಆದಿತ್ಯವಾರ ಶನಿವಾರ ಬೆಳಿಗ್ಗೆ 10 ಗಂಟೆಗೆ 21ನೇ ತಾರೀಕಿಗೆ ನಡೆಯಲಿಕ್ಕಿದೆ. ಜೈ ದಯಮಾಡಿ ಸನ್ಮಾನಿಸಿದವರು ಕೆಳಗಡೆ ಬನ್ನಿ. ಇತರರಿಗೆ ಅವಕಾಶವನ್ನು ಕೊಡಿ. ದಯಮಾಡಿ ಸನ್ಮಾನಿಸಿದವರು ಕೆಳಗಡೆ ಬನ್ನಿ. ಇತರರಿಗೆ ಅವಕಾಶವನ್ನು ಕಲ್ಪಿಸಿಕೊಡಿ. ದಯಮಾಡಿ